ಆರಂಭಿಸುವುದಕ್ಕೆ ನಿಮ್ಮೆಲ್ಲರ ಅನುವು ಕೇಳುತ್ತಿದ್ದೇವೆ. ವ್ಯಾಸ, ಭಾಸ, ಕಾಳಿದಾಸ, ಬುದ್ಧ, ಬಸವ, ಕನಕದಾಸ, ರಾಮಕೃಷ್ಣ ಪರಮಹಂಸ, ಮಧು, ಕೇಶವ, ನೀಲಹಂಸ, ತಾಯಿ ಮಡಿಲ ಮುಗುಳು ನಗೆ, ಕೋಟಿ ತುಟಿಯ ಮಂದಹಾಸ, ಎಲ್ಲ ನನ್ನದು ಎಂಬಂಥ ಭಾವುಕತೆಯಿಂದ ಆರ್ದ್ರವಾಗುವ 140 ಕೋಟಿ ಮಕ್ಕಳ ಅಕ್ಕರೆ ಅಭಿಮಾನಗಳನ್ನು ಧರಿಸಿ ತಲೆ ಎತ್ತಿ ನಿಂತಿರುವ ಭಾರತಾಂಬೆಯ ಸ್ವಾಭಿಮಾನದ ಬದುಕಿಗೂ ಈ ವರ್ಷ 75 ವಸಂತ ತುಂಬಿದ ಅಮೃತೋತ್ಸವದ ಸಡಗರ ನಮಗೂ ಅದೇ ಸಡಗರ ಎನ್ನುವುದನ್ನು ಈ ಹೊತ್ತಿನಲ್ಲಿ ವಿಶೇಷವಾಗಿ ನೆನಪು ಮಾಡಿಕೊಳ್ತಾ ಇದೀಗ ಮಹಿಳೆಯರಿಂದ ಸಾಮೂಹಿಕವಾದ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮ ಆರಂಭವಾಗುತ್ತಿದೆ. ಸುಮಾರು 80 ಮಹಿಳೆಯರು ಈ ನಾಡಗೀತೆಯ ಗಾಯನದಲ್ಲಿ ಭಾಗವಹಿಸುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ಸಾರೆ, ಜಯ ಹೇ ರಸ ಋಷಿಗಳ ಬೇಡೆ. ಭೂದೇವಿಯ ಮಗುಳದ ನವಮಣಿಗೆ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದಕ ಘೋಷ, ಜನನಿಗೆ ಜೀವವು ಜ್ಞಾನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರನ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಬಲ ಭೂಮಿಪತಿ ಜನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಲಂಕಣ ಜಗಣರ ನೆಚ್ಚಿನ ಬೇಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯ ವರಗಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಆಸಿನ 10 ಹಲವು ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಚದುರಿ ಹೋಗಿದ್ದ ಹಳೆಯ ವಿದ್ಯಾರ್ಥಿಗಳನ್ನು ಅರಸಿ ತುಂಬು ಪ್ರೀತಿಯಿಂದ ನುಡಿಸಿ ತಮ್ಮ ಕೂಟಕ್ಕೆ ಅಂದರೆ ವಾಟ್ಸ್ಆಪ್ ಬಳಗಗಳಿಗೆ ಸೇರಿಸಿಕೊಂಡು ನಮ್ಮ ಶಾಲೆ ಮತ್ತೊಮ್ಮೆ ಹಿಂದಿನ ವೈಭವ ಸಡಗರ ಸಮೃದ್ಧಿಯನ್ನ ಕಾಣುವಂತಾಗಬೇಕು ಎಂಬ ಅಚಲ ನಿಲುವಿನಿಂದ ತೊಡಗಿಕೊಂಡ ಫಲ ಇವತ್ತು ಶಾಲೆಯು 75 ವರ್ಷಗಳನ್ನು ಪೂರೈಸಿರುವ ಹೊತ್ತಿನಲ್ಲಿ ವಿನೂತನವಾದ ಅಮೃತೋತ್ಸವ ಕಟ್ಟಡ ಸಿದ್ಧವಾಗಿದೆ. ಸುಸಜ್ಜಿತವಾದ ಪ್ರವೇಶ ದ್ವಾರ, ಆಕರ್ಷಕ ಬಾಲವಿಹಾರ, ಲೈಬ್ರರಿ, ಕಿರು ಸಭಾಂಗಣ ಇತ್ಯಾದಿಗಳ ಕಾಮಗಾರಿ ಪೂರ್ಣವಾಗಿದೆ. ಕಂಪ್ಯೂಟರ್ ಲ್ಯಾಬ್ ಮತ್ತು ಪ್ರಯೋಗಾಲಯಗಳು ಕೂಡ ಇನ್ನೇನು ಸಿದ್ಧವಾಗಲಿವೆ. ನವೆಂಬರ್ 5ರಿಂದ ಡಿಸೆಂಬರ್ 5ರವರೆಗೆ ಅಂದರೆ ಪೂರ್ತ 1 ತಿಂಗಳು ಭಾರತಿ ಪ್ಲಾಟಿನಂ ಫೆಸ್ಟ್ ಎಂಬಂತ ಒಂದು ವಸ್ತು ಪ್ರದರ್ಶನ ಕೂಡ ಇಲ್ಲಿ ನಡೆಯುತ್ತಿದೆ. ಬಹುಶಃ ರಾಜ್ಯಕ್ಕೆ ಮಾದರಿ ಮತ್ತು ಪ್ರೇರಣೆ ಎರಡೂ ಆಗುವಂತ ನಾವು ಭೂತೋ ಎನ್ನುವಂತ ಅರ್ಥಪೂರ್ಣವಾದೊಂದು ರೀತಿಯಲ್ಲಿ ಈ ಹೊತ್ತಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಕಳೆದೊಂದು ವರ್ಷದಲ್ಲಿ ಅಮೃತ ಮಹೋತ್ಸವ ಸಮಿತಿಯ ಚಟುವಟಿಕೆಗಳನ್ನು ಚುಟುಕಾಗಿ ದಾಖಲಿಸಿರುವ ಹೆಜ್ಜೆ ಗುರುತುಗಳು ಎಂಬೊಂದು ವಿಡಿಯೋ ಪ್ರಸ್ತುತಿಯನ್ನ ಮುಂದಕ್ಕೆ ನೋಡಲಿದ್ದೇವೆ. ಎಲ್ಲ ಅತಿಥಿಗಳ ಸಹಕಾರವನ್ನು ಕೋರುತ್ತಾ ದಯವಿಟ್ಟು ಪ್ರೇಕ್ಷಕರು ಮೌನವಾಗಿ ಆಸೀನರಾಗಿದ್ದುಕೊಂಡು ಈ ವಿಡಿಯೋ ತುಣುಕನ್ನ ವೀಕ್ಷಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತೇವೆ. ಅಮೃತ ಮಹೋತ್ಸವ ದಿನಕ್ಕೆ ಮಾತ್ರ ಸೀಮಿತವಲ್ಲ, ವರ್ಷವಿಡೀ ಆವರಿಸಿದ ಸಂಭ್ರಮವಿತ್ತು.
ಸರಣಿ ಕಾರ್ಯಕ್ರಮಗಳ ಹೆಜ್ಜೆ ಗುರುತುಗಳ ಸಿಂಹಾವಲೋಕನ ಇಲ್ಲಿದೆ. ಹೆಜ್ಜೆ 1. ನಾವು ಕಲಿತ ಭಾರತೀ ಶಾಲೆಯ ಅಮೃತ ಮಹೋತ್ಸವ ಆಚರಣೆ ಕಲ್ಪನೆಗೆ ಮುನ್ನುಡಿ ಬರೆದದ್ದು 2022 ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದಂದು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ರಾಮಕೃಷ್ಣ ಭಟ್ ಅವರು ಜಾಲತಾಣದಲ್ಲಿ ನೀಡಿದ ಕರೆಯಂತೆ ಕೆಲ ಹಳೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಒಟ್ಟಾದರು. ಶಾಲೆಯಲ್ಲಿ ಆ ದಿನ ಹಳೆ ವಿದ್ಯಾರ್ಥಿ ಸಂಘ ಸಕ್ರಿಯಗೊಂಡು ಮುಂದಿನ ಚಟುವಟಿಕೆಗಳ ಭಾಗವಾಗಿ ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವ ಹಾಗೂ ಅಮೃತ ಮಹೋತ್ಸವ ಆಚರಣೆಯ ಬಗ್ಗೆ ತೀರ್ಮಾನವಾಯಿತು. ಹೆಜ್ಜೆ 2. ಎರಡನೇ ಹೆಜ್ಜೆಯಾಗಿ ವಾಟ್ಸಪ್ ಗ್ರೂಪ್ ರಚಿಸಲಾಯಿತು. ಆ ಗ್ರೂಪ್ ಮೂಲಕ ಸುಮಾರು 500ಕ್ಕೂ ಮಿಕ್ಕಿ ಹಳೆ ವಿದ್ಯಾರ್ಥಿಗಳು ಶಾಲೆಯ ಸಂಪರ್ಕಕ್ಕೆ ಬಂದರು. ನಂತರ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ನಡೆಸಲು ಯೋಜಿಸಲಾಯಿತು. ಹೆಜ್ಜೆ 3. 2022ರ ಅಕ್ಟೋಬರ್ 2ರ ಗಾಂಧಿ ಜಯಂತಿಯಂದು ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಸ್ವಚ್ಛತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗ್ಲೌಸ್, ಕತ್ತಿ, ಪ್ಲಾಸ್ಟಿಕ್ ಚೀಲಗಳನ್ನು ಹಿಡಿದು ಬಂದ ಹಳೆ ವಿದ್ಯಾರ್ಥಿಗಳು ಶಾಲೆಯ ವೇದಿಕೆ, ಐತಿಹಾಸಿಕ ಜಾರುಬಂಡೆ, ಶಾಲೆಯ ಉದ್ಯಾನವನದಿಂದ ಹುಲ್ಲು ಕಳೆ ಕಿತ್ತು ಸ್ವಚ್ಛಗೊಳಿಸಿದ್ರು. ನಂತರ ವಿದ್ಯಾರ್ಥಿ ಜೀವನದ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವ ಅನೌಪಚಾರಿಕ ಸಭೆ ನಡೆಸಲಾಯಿತು. ಜಾರುಬಂಡೆಯಲ್ಲಿ ಜಾರಿದ್ರು, ಸೆಲ್ಫಿ ತೆಗೆದುಕೊಂಡರು, ತಾವು ಕಲಿತ ತರಗತಿಗಳ ಕೊಠಡಿಗಳಿಗೆ ಭೇಟಿ ನೀಡಿ ರೋಮಾಂಚನಗೊಂಡರು. ಹೆಜ್ಜೆ 4. ಅಕ್ಟೋಬರ್ ತಿಂಗಳುದ್ದಕ್ಕೂ ಹಳೆ ವಿದ್ಯಾರ್ಥಿಗಳು ಹಾಗೂ ಶಾಲಾಡಳಿತ ಮಂಡಳಿಯವರು ಮುಡಿಪು ಸುತ್ತಮುತ್ತಲಿನ ಹತ್ತೂರುಗಳಿಗೆ ತಂಡಗಳನ್ನು ರಚಿಸಿಕೊಂಡು ತೆರಳಿ ಮನೆ ಮನೆ ಸಂಪರ್ಕ ಅಭಿಯಾನವನ್ನು ನಡೆಸಿದರು. ಈ ಮೂಲಕ ಹಳೆ ವಿದ್ಯಾರ್ಥಿಗಳನ್ನು ತಲುಪಿ ಸ್ನೇಹ ಮಿಲನದಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನಿಸಲಾಯಿತು. ಹೆಜ್ಜೆ 5. 2022 ನವೆಂಬರ್ 6ರಂದು ಐತಿಹಾಸಿಕ ಹಳೆ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಸಮಾರಂಭ ಯಶಸ್ವಿಯಾಗಿ ನೆರವೇರಿತು. ಅಲ್ಲಿ ಭಯಂಕರ ತಳಿರು ತೋರಣ ಇರಲಿಲ್ಲ, ಕಿವಿಗಡೆ ಚುಕ್ಕುವ ಮೈಕು ಇರಲಿಲ್ಲ, ಹಾಡು, ಡ್ಯಾನ್ಸ್, ಡಿಜೆ, ಮೆರವಣಿಗೆ, ಮೃಷ್ಟಾನ್ನ, ಭೋಜನ, ಬ್ಯಾಚ್, ಪೂರ್ಣಕುಂಭ ಸ್ವಾಗತ ಎಂಥದ್ದೂ ಇರಲಿಲ್ಲ. ಆದರೂ ಬೆಳಿಗ್ಗೆ 10 ಗಂಟೆ ಆಗುತ್ತಿದ್ದ ಹಾಗೆ ಜನ ಎಲ್ಲೆಲ್ಲಿಂದೋ ಬಂದರು. ಗುಂಪು ಗುಂಪಾಗಿ ವೈಯಕ್ತಿಕವಾಗಿ ಬ್ಯಾಚುಗಳಲ್ಲಿ ಹಳೆ ಮಕ್ಕಳು ಬಂದದ್ದು 10:15ಕ್ಕೆ ಸಭಾ ಕಾರ್ಯಕ್ರಮ ಶುರು ಆಗುವಾಗ ಶಾಲೆಯ ಅಷ್ಟು ದೊಡ್ಡ ಗ್ರೌಂಡ್ ಅಕ್ಷರಶಃ ಹೌಸ್ಫುಲ್ ಆಗಿತ್ತು. ವೇದಿಕೆಯಲ್ಲಿ ಇರಿಸಲಾಗಿದ್ದ ಬೋರ್ಡಿನಲ್ಲಿ ಸಂಸ್ಥೆಯ ಹಿರಿಯ ಶಿಕ್ಷಕರು ಅ ಆ ಇ ಬರೆಯುವ ಮೂಲಕ ಡಾಕ್ಟರ್ ಅರುಣ್ ಪ್ರಸಾದ್ ಸಿದ್ಧಪಡಿಸಿದ 2023ರ ಕಿರು ಕ್ಯಾಲೆಂಡರ್ ಅನ್ನು ಅನಾವರಣಗೊಳಿಸುವ ಮೂಲಕ ಹಾಗೂ ಸಾಂಪ್ರದಾಯಿಕವಾಗಿ ದೀಪ ಪ್ರಜ್ವಲನ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ಹೆಜ್ಜೆ 6. 2022 ಡಿಸೆಂಬರ್ 18ರಂದು ಭಾರತೀ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಅಮೃತ ಮಹೋತ್ಸವ ಸಮಿತಿಯ ನೇತೃತ್ವದಲ್ಲಿ ಜೀವರಕ್ಷಣಾ ಕೌಶಲ್ಯ ತರಬೇತಿ ಶಿಬಿರ ನಡೆಯಿತು. ಅಪಘಾತ, ತುರ್ತು ಪರಿಸ್ಥಿತಿ ಸಂದರ್ಭ ಕೈಗೊಳ್ಳಬೇಕಾದ ತುರ್ತು ಪರಿಹಾರ ಉಪಾಯಗಳ ಕುರಿತು ಶಾಲೆಯ ಹಿರಿಯ ಹಳೆ ವಿದ್ಯಾರ್ಥಿ ಜೀವರಕ್ಷಣಾ ಕೌಶಲ್ಯ ತಜ್ಞ ಜಗದೀಶ್ ಅಡಪ ಪ್ರಾತ್ಯಕ್ಷಿಕೆ ಸಹಿತ ಮಾಹಿತಿ ನೀಡಿದರು. ಸುಮಾರು 4 ಗಂಟೆಗಳ ಕಾಲ ಕಾರ್ಯಾಗಾರ ನಡೆಸಿಕೊಟ್ಟರು. ಹೆಜ್ಜೆ 7. 2023 ಜನವರಿ 26ರಂದು ನಡೆದ ಗಣರಾಜ್ಯೋತ್ಸವದಲ್ಲಿ ಹಳೆ ವಿದ್ಯಾರ್ಥಿ ಟಿ.ಎಸ್. ಉದಯ್ ಕುಮಾರ್ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ನಿಶ್ಚಲ್ ಚೆಟ್ಟಿ ಪ್ರಜಾಪ್ರಭುತ್ವ ದಿನದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿದರು. ಹೆಜ್ಜೆ 8. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಂದ ಭಾರತೀಯ ಶಾಲೆ ಅಮೃತ ಮಹೋತ್ಸವದ ಲಾಂಛನ ಅನಾವರಣ 2023 ಜನವರಿ 24ರಂದು ನೆರವೇರಿದೆ. ಈ ಸಂದರ್ಭ ಶಾಲೆಯ ಅಮೃತ ಮಹೋತ್ಸವ ಸಮಿತಿಯವರು ಹಾಜರಿದ್ದರು. ಹೆಜ್ಜೆ 9. ಆರ್ಥಿಕ ಸಮಿತಿ ಸಮಾಲೋಚನಾ ಸಭೆ 2023 ಜನವರಿ 10ರಂದು ನಡೆಯಿತು. ಅಕಾಲಿಕವಾಗಿ ನಿಧನರಾದ ಹಳೆ ವಿದ್ಯಾರ್ಥಿನಿ ಅಪರ್ಣ, ಮುಡಿಪುವಿನಲ್ಲಿ ಪಶು ವೈದ್ಯರಾಗಿದ್ದ ಡಾಕ್ಟರ್ ಭೀಮರಾಯ ಸಂಗಪ್ಪ ಎಳವಾರ್ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಸಕ್ರಿಯ ಕಾರ್ಯಕರ್ತ ಲಾಡಾ ರಾಮಕೃಷ್ಣ ಭಟ್ ಅವರ ತಂದೆ ಈಶ್ವರ ಭಟ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಹೆಜ್ಜೆ 10. ಅಮೃತ ಮಹೋತ್ಸವದ ಆರಂಭದ ಹಂತವಾಗಿ ಅಮೃತ ಮಹೋತ್ಸವ ಸ್ಮಾರಕ ಕಟ್ಟಡಕ್ಕೆ 2023 ಫೆಬ್ರವರಿ 23ರಂದು ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಪೂರ್ವಾಹ್ನ 8:30ಕ್ಕೆ ಭೂಮಿ ಪೂಜೆ ಮಾಡಿ ವಿದ್ಯುಕ್ತವಾಗಿ ಶಿಲಾನ್ಯಾಸ ಮಾಡಲಾಯಿತು. ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ಇಲ್ಲಿನ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಸ್ಥಳೀಯ ಸಂತ ಜೋಸೆಫ್ ವಾಸ್ ಚರ್ಚಿನ ಸಹಾಯಕ ಧರ್ಮಗುರುಗಳಾದ ವಂದನೀಯ ಫಾದರ್ ರೊನಾಲ್ಡ್ ಪಿಂಟೋ ಹಾಗೂ ಡಾಕ್ಟರ್ ಸೈಯದ್ ಜಲಾಲ್ ತಂಗಲ್ ಪಾತೂರ್ ಅವರು ಶಿಲಾನ್ಯಾಸದಲ್ಲಿ ಪಾಲ್ಗೊಂಡರು. ಹೆಜ್ಜೆ 11. 2023 ಮಾರ್ಚ್ 12ರಂದು ಅಮೃತ ಮಹೋತ್ಸವದ ಮಹಿಳಾ ಸಮಿತಿಯಿಂದ
ಮಹಿಳೆ ನಿನ್ನಿಂದಲೇ ಈ ಇಳೆ ಶೀರ್ಷಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಮುಡುಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲೆ ವತ್ಸಲಾ ಪಿ ತಾಯಿ ಬಳಿಕ ಮಗುವಿನ ಬೆಳವಣಿಗೆಯಲ್ಲಿ ಶಿಕ್ಷಕಿಯರ ಪಾತ್ರ ದೊಡ್ಡದು ಎಂದರು. ಅಪರಾಹ್ನ ಭೋಜನ ವಿರಾಮದಲ್ಲಿ ಮಂಜುಳಾ ಜಿ ರಾವ್ ನಿರ್ದೇಶನ ಇರದ ಕೊಡಗು ಸಂಗೀತ ವಿದ್ಯಾಲಯ ವಿದ್ಯಾರ್ಥಿಗಳಿಂದ ಸಂಗೀತ ಹಾಗೂ ವಿದುಷಿ ಉಮಾ ಹೆಬ್ಬಾರ್ ಶಿಷ್ಯರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು. ಹೆಜ್ಜೆ 12 ಅಕಾಲಿಕವಾಗಿ ಅಗಲಿದ ಭಾರತೀಯ ಶಾಲೆಯ ಹಿರಿಯ ಹಳೆ ವಿದ್ಯಾರ್ಥಿ ಅಮೃತ ಮಹೋತ್ಸವದ ಕಾರ್ಯಗಳಿಗೆ ದೊಡ್ಡ ಶಕ್ತಿ ತುಂಬಿದ್ದ ಜಯಶೀಲ ಹಡಪ ಕಡ್ಡೋಯವರಿಗೆ ಅಮೃತ ಮಹೋತ್ಸವ ಸಮಿತಿಯ ವತಿಯಿಂದ 2023 ಏಪ್ರಿಲ್ 9ರಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಬಳಿಕ ಪುತ್ತಾರು ಮಂಗಳ ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ನುಡಿನಮನ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು, ಜ್ಯೂಸು, ಬಿಸ್ಕತ್ತು ಮತ್ತು ಹೆಲ್ತ್ ಕಿಟ್ಗಳನ್ನು ವಿತರಿಸಲಾಯಿತು. ಹೆಜ್ಜೆ 13 2023 ಜುಲೈ 23ರಂದು ಆದಿತ್ಯವಾರ ಶಾಲೆಯ ಅಮೃತ ಮಹೋತ್ಸವ ಸಮಿತಿ ನೇತೃತ್ವದಲ್ಲಿ ಬಂಧಿತ ಬಡವರು ಸರದ ಅನುಪಾಲಕು ಆಟಿದ ಅರಗಣೆ ಕಾರ್ಯಕ್ರಮ ಜಡಿ ಮಳೆಯ ನಡುವೆ ಯಶಸ್ವಿಯಾಗಿ ನೆರವೇರಿತು. ಸಭಾ ಕಾರ್ಯಕ್ರಮವನ್ನು ಮಂಗಳೂರು ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ನರಸಿಂಹ ಹೆಗಡೆ ಉದ್ಘಾಟಿಸಿದರು. ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಮುಡಿಪು ಇದರ ಅಧ್ಯಕ್ಷರಾದ ರಮೇಶ್ ರೇಣವ ಅಧ್ಯಕ್ಷತೆ ವಹಿಸಿದ್ದರು. ಉಪನ್ಯಾಸಕಿ ಡಾಕ್ಟರ್ ಮಂಜುಳಾ ಶೆಟ್ಟಿ ಆಟಿಯ ವಿಶೇಷತೆ ಕುರಿತು ಉಪನ್ಯಾಸ ನೀಡಿದರು. ಹೆಜ್ಜೆ 14 2023 ಆಗಸ್ಟ್ 15ರ ಮಂಗಳವಾರ ಅಮೃತ ಮಹೋತ್ಸವ ಚಟುವಟಿಕೆ ಶುರುವಾಗಿ ಹಾಗೆ ಶ್ರೀಧರ್ ಶೆಟ್ಟಿ ಅವರು ಈ ಸಂಜೆಯ ಮೆರವಣಿಗೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದವರು. ಎಲ್ಲ ಅತಿಥಿಗಳನ್ನು ನಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಹಾಗೆ ಅಮೃತ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು ಹಳೆ ವಿದ್ಯಾರ್ಥಿಕೆಯಲ್ಲಿ ಉಪಸ್ಥಿತರಿರುವಂತೆ ಕೋರಿಕೆ. ಎಲ್ಲಿ ಹೋಗುವಿರಿ ನಿಲ್ಲಿ ಗುಣ ಈ ನೆಲದ ಮೆದು ಮಣ್ಣಿನ ಮನಸ್ಸಿಗೆ ಪ್ರಾಂಜಲವಾದ ಸ್ನೇಹದ ಕುಂಭದಲ್ಲಿ ಶುಭ ಸಂಜೆ. ಆತ್ಮ ಮನಸ ಸಂಯುಜ್ಯತೆ ಮನನ್ ಇಂದ್ರಿಯೇಣ ಇಂದ್ರಿಯಂ ಅರ್ಥೇಣ ತಥೋ ಜ್ಞಾನೋತ್ಪತ್ತಿ ಭವತಿ. ಆತ್ಮವು ಮನಸ್ಸಿನೊಂದಿಗೆ, ಮನಸ್ಸು ಇಂದ್ರಿಯಗಳೊಂದಿಗೆ, ಇಂದ್ರಿಯವು ಇಂದ್ರಿಯಾರ್ಥವಾದ ಬುದ್ಧಿಯೊಂದಿಗೆ ಸಂಯೋಜನೆಗೊಂಡಾಗ ಜ್ಞಾನದ ಉತ್ಪತ್ತಿಯಾಗುತ್ತದೆ. ಈ ಜ್ಞಾನವನ್ನು ಕಲಿಯುವ ಒಂದು ಕೇಂದ್ರವಾದ ಶ್ರೀ ಭಾರತೀ ಶಾಲೆಯ ವಠಾರಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಕ್ರಿಸ್ತಶಕ 1948ರಲ್ಲಿ ಸ್ಥಾಪನೆಯಾದ ನಮ್ಮ ಈ ಭಾರತೀ ಶಾಲೆ ಪ್ರಸ್ತುತ ಕಾಲಘಟ್ಟದಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಬೋಧನೆಯನ್ನು ಹೊಂದಿದ್ದು 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ನೀಡುತ್ತದೆ. 5,000ಕ್ಕೂ ಹೆಚ್ಚಿನ ಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಇಂದು ವಿಶ್ವದಾದ್ಯಂತ ನೆಲೆಸಿ ಯಶಸ್ವಿ ಜೀವನ ನಡೆಸುತ್ತಿದ್ದಾರೆ. ವಿದ್ಯಾಸಂಸ್ಥೆಯು 75 ವರ್ಷಗಳನ್ನು ಪೂರ್ತಿಗೊಳಿಸಿದ ಅಂಗವಾಗಿ ಕಳೆದ ವರ್ಷದ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆಯಂದು ಹಳೆ ವಿದ್ಯಾರ್ಥಿಗಳ ಸಂಘ ರಚಿಸಿ ಅಮೃತ ಮಹೋತ್ಸವ ಸಮಿತಿ ಮೂಲಕ ವರ್ಷ ಪೂರ್ತಿ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ ಹಳೆ ವಿದ್ಯಾರ್ಥಿಗಳು ಇಲ್ಲಿ ದುಡಿದ ಶಿಕ್ಷಕಿಯರು, ಸಮಾಜದ ವಿವಿಧ ಸಾಧಕರು, ಸಂಘ ಸಂಸ್ಥೆಗಳನ್ನು ಗುರುತಿಸಿ ಸನ್ಮಾನಿಸಿದರು. ಅಮೃತ ಮಹೋತ್ಸವದ ನೆನಪಿಗೆ ಹಳೆ ವಿದ್ಯಾರ್ಥಿಗಳು ಮತ್ತು ದಾನಿಗಳ ನೆರವಿನಿಂದ 75 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಿದ ಅಮೃತ ಭಾರತಿ ಹೆಸರಿನ ಕಟ್ಟಡದ ಮುಂದೆ ನಾವೆಲ್ಲರೂ ಆಸೀನರಾಗಿದ್ದೇವೆ. ಈ ಅಮೃತ ಭಾರತಿ ಸಂಭ್ರಮದ ಅಂಗವಾದ ಪ್ರವೇಶ ದ್ವಾರ ಮತ್ತು ಬಾಲವಿಹಾರಗಳ ಉದ್ಘಾಟನೆ, ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಈ ಹೊತ್ತು ನಡೆಯಲಿದ್ದು ಅದನ್ನು ತಾವೆಲ್ಲರೂ ಸಾಕ್ಷೀಕರಿಸಲಿದ್ದೀರಿ. ಪ್ರವೇಶ ದ್ವಾರ ಮತ್ತು ಬಾಲವಿಹಾರಗಳ ಉದ್ಘಾಟನೆಯನ್ನು ಮಾಡಿದ ಮನುಕುಲದ ನೋವಿಗೆ ಸ್ಪಂದಿಸುವ, ಜಗತ್ತಿನ ಒಳಿತಿಗೆ ಶ್ರಮಿಸುವ ಮನೋಜ್ ಕುಮಾರ್ ರವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಮನೋಜ್ ಕುಮಾರ್ ರವರು ನೈಸರ್ಗಿಕ ಅನಿಲ ನಿಗಮದ ಅಧೀನದಲ್ಲಿರುವ ಮಂಗಳೂರು ಸಂಸ್ಕರಣಾಗಾರ ಮತ್ತು ರಾಸಾಯನಿಕ ಇಂಧನ ತೈಲ ನಿಯಮಿತದ ಆಡಳಿತ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾಗಿದ್ದಾರೆ. ಶ್ರೀಯುತರಿಗೆ ಹೃತ್ಪೂರ್ವಕ ಸ್ವಾಗತ. ಪ್ರಕೃತ ಕಾರ್ಯಕ್ರಮಗಳಿಗೆ ಶಾಂಕರಿ ಜ್ಯೋತಿಯನ್ನು ಬೆಳಗಿಸಿ
ಯಾವುದೇ ತತಂಗವಾಗದಂತೆ ನಮ್ಮೆಲ್ಲರಿಗೂ ಶುಭಾಶಯ ನೀಡಲಿರುವ ನಮ್ಮ ಹಳೆ ವಿದ್ಯಾರ್ಥಿ, ಮುಡಿಪು ವಿಭಾಗದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ಕಂಬಳ ಸಮಿತಿ ಮಂಗಳೂರಿನ ಉಪಾಧ್ಯಕ್ಷರಾಗಿರುವ ಶ್ರೀ ಪ್ರಶಾಂತ್ ಕಾಜವರವರಿಗೆ ಸ್ವಾಗತ ಕೋರುತ್ತೇನೆ. ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಲಿರುವ ರಾಯಭಾರಿಯಾಗಿ ಧಾರಾಳತನ ಮೆರೆದು ಮಂಗಳೂರು ಸಂಸ್ಕರಣಾಗಾರ ಮತ್ತು ರಾಸಾಯನಿಕ ಇಂಧನ ತೈಲ ನಿಯಮಿತದ ಕೊಂಡಿಯಾಗಿ ಕೃತಾರ್ಥರಾದ ಅಮೃತ ಭಾರತಿ ಸಂಭ್ರಮಕ್ಕೆ ಉಷ್ಣ ಶಕ್ತಿ ನೀಡಿದ ಉಮಿಯದ ಉದ್ಯಮಿ ಹಳೆ ವಿದ್ಯಾರ್ಥಿ ಶ್ರೀ ರಾಧಾಕೃಷ್ಣ ರೈ ಅವರನ್ನು ಖುಷಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಿತ್ಯ ಸಂಚಾರದಲ್ಲೂ ಸಂಪರ್ಕಕ್ಕೆ ತೋದನ ನೀಡದೆ ಷಡಾನನಂತೆ ವಂದನೀಯರಾದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರೀತಿಯ ಸಂತೋಷಣ್ಣ ಯಾನೆ ಸಂತೋಷ್ ಕುಮಾರ್ ರೈ ಬೋಳಿಯಾರು ರವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗ್ರಾಮದ ಜನರನ್ನು ಸುಪಥದಲ್ಲಿ ನಡೆಸಿ ಕಕ್ಕಾಬಿಕ್ಕಿಯಾಗದಂತೆ ನ್ಯಾರಗಳನ್ನು ತಿದ್ದಿ ನ್ಯಾಯಯುತ ಬೇಡಿಕೆ ಜೀವನವನ್ನು ನಡೆಸಲು ಪ್ರೇರೇಪಿಸುವ ಬಾಳೆಪುಣಿ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ಸುಕನ್ಯಾ ರೈ ಅವರಿಗೆ ಅಮೃತ ಭಾರತಿ ಸಂಭ್ರಮದ ಮೊದಲ ದಿನಕ್ಕೆ ಸ್ವಾಗತ. ಶಿಕ್ಷಣ ಪ್ರೇಮಿ, ಯಾರಿಗೂ ಹಾವಳಿ ಕೊಡದ ಬಹುಮುಖಿ ವ್ಯಕ್ತಿತ್ವದ ತರುಣ, ಈ ಶಾಲೆಯ ಹಳೆ ವಿದ್ಯಾರ್ಥಿ, ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನೊವಿಗೋದ ಸಹ ಸಂಸ್ಥಾಪಕ ಶ್ರೀ ಶಿಹಾಬ್ ಕಲಂದರ್ ಅವರಿಗೆ ತಮ್ಮದೇ ಶಾಲೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಹತ್ತೂರು ಕರೆದರೂ ಹೆತ್ತೂರಲ್ಲೇ ಹರಿದು ನೀಡುತ್ತಾ ಫಲದಾಯಕ ಜೀವನ ನಡೆಸುತ್ತಿರುವ, ದಿನಪೂರ್ತಿ ಅಮೃತ ಭಾರತಿ ಸೌಧದ ವೀಕ್ಷಣಾ ಭಾಗ್ಯ ದೊರೆತ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ, ಅರಫಾ ಸಂಸ್ಥೆ ಮುಡಿಪುವಿನ ಮಾಲಕ ಶ್ರೀ ಹನೀಫ್ ರವರಿಗೆ ವೇದಿಕೆಗೆ ಸ್ವಾಗತ. ಜನತಂತ್ರದ ಯಜಮಾನನಾಗಿ ರಾರಾಜಿಸುತ್ತಿರುವ, ಮಕರಾಲಯದ ಮಕುಟದಂತಿರುವ ಸಮನ್ವಯದ ಸಹಕಾರಿ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ಶ್ರೀ ಜಯರಾಮ್ ಶೆಟ್ಟಿ ಕಂಬಳಪದವರವರಿಗೆ ಸ್ವಾಗತ ಕೋರುತ್ತೇನೆ. ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ, ಉದ್ಯಮಿಯಾಗಿ, ಪ್ರಗತಿಶೀಲ, ಶಾಂಕರಿ ತೇಜ, ತಕಲೀಫು ನಿವಾರಕ, ಆರ್ಥಿಕ ಸಮಿತಿಯ ಮುಂದಾಳುವಾದ ಶ್ರೀ ಪ್ರಶಾಂತ ಗಟ್ಟಿ ಕುಂಟಾರಬೆಟ್ಟು ಇವರನ್ನು ಪ್ರಣಾಮ ಸಹಿತ ಸ್ವಾಗತಿಸುತ್ತಿದ್ದೇನೆ.
ಕಿಲಕಿಲಾಟಯುಕ್ತ ಅಮೃತ ಭಾರತಿ ಸಂಭ್ರಮಕ್ಕೆ ಕಿಸುಗಲ್ಲಿನಂತೆ ಶೋಭೆ ಹೆಚ್ಚಿಸಿ ರಕ್ತವರ್ಣದ ಪೀಠದಲ್ಲಿ ಆಸೀನರಾದ ಉದ್ಯಮಿ ದಾನಿ ಶ್ರೀ ಕಿಶೋರ್ ನಾಯಕ್ ನಾಗುರಿ ಇವರಿಗೆ ಸ್ವಾಗತ. ಶಿಲಾ ಉದ್ಯಮಿಯಾಗಿ ಹಳೆ ವಿದ್ಯಾರ್ಥಿಯಾಗಿ ಶಾಲೆ ಮತ್ತು ತನ್ನ ವರ್ಚಸ್ಸನ್ನು ಪ್ರವರ್ಧನಪಡಿಸಿಕೊಂಡ ಸಾಕ್ಷಾತ್ಕಾರ ದಕ್ಷ ವ್ಯಕ್ತಿತ್ವದ ಹಿರಿಯರಾದ ನಾರ್ಯಗುತ್ತು ಶಿವಪ್ರಸಾದ್ ಆಳ್ವರವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತಿದ್ದೇನೆ. ಇಂದು ನಡೆದ ಅಮೃತ ಭಾರತಿ ವೈಭವ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಶ್ರೀ ಚಂದ್ರಶೇಖರ ಗಟ್ಟಿ ಗುಂಡ್ಯ ಪ್ರಗತಿಪರ ಕೃಷಿಕರು ಮತ್ತು ಉದ್ಯಮಿಗಳು ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತಿದ್ದೇನೆ. ಸಂತ ಜೋಸೆಫ್ ವಾಜ್ ಚರ್ಚ್ ಮುಡಿಪು ಇದರ ಸಂಚಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಹಳೆ ವಿದ್ಯಾರ್ಥಿ ಶ್ರೀ ನವೀನ್ ಡಿಸೋಜರ್ ಅವರಿಗೆ ಸ್ವಾಗತ ಕೋರುತ್ತೇನೆ. ನಿವೃತ್ತ ದೈಹಿಕ ಶಿಕ್ಷಕರು ನಮ್ಮ ಮಾರ್ಗದರ್ಶಕರು ಆಗಿರುವ ಶ್ರೀ ಪಿ ಶೀನಶೆಟ್ಟಿ ಅವರಿಗೆ ಇಂದಿನ ಅಮೃತ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶಂಕರಾನಂದ ಇನಾವಳಿ ಜ್ಯೋತಿಷ್ಯರು ನಾಟಿ ವೈದ್ಯರು ಇನ್ನೋಳಿ ಅವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಮತ್ತು ಆಡಳಿತ ಮಂಡಳಿ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಇಂದಿನ ಅಮೃತ ಭಾರತಿ ಸಂಭ್ರಮದಲ್ಲಿ ಅಣಕಧ್ವನಿ ಖ್ಯಾತಿಯ ಹಳೆ ವಿದ್ಯಾರ್ಥಿ ಶ್ರೀ ಗಣೇಶ ಆಚಾರ್ಯ ಅವರು ಕಾರ್ಯಕ್ರಮ ನೀಡಲಿದ್ದಾರೆ.
ನೃತ್ಯಾಂಕರ ಕಾರ್ಯಕ್ರಮ ನೀಡಲಿರುವ ಶ್ರೀ ಭಾರತೀ ನೃತ್ಯಾಲಯ ವಿದುಷಿ ಶ್ರೀಮತಿ ಉಮಾ ಹೆಬ್ಬಾರ್ ಮತ್ತು ಶಿಷ್ಯವೃಂದದವರಿಗೆ ಮಧುರ ಗೀತೆಗಳನ್ನು ಸಾದರಪಡಿಸಲಿರುವ ಹಳೆ ವಿದ್ಯಾರ್ಥಿಗಳ ತಂಡಕ್ಕೆ ಸಂಗೀತ ಸಂಜೆ ಉಣಬಡಿಸಲಿರುವ ಹರ್ಷಿ ಬಳಗದವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತಿದ್ದೇನೆ. ಕಾಯರಗೋಳಿಯ ಉದ್ಯಮಿ ನಮ್ಮ ಪ್ರೀತಿಯ ಶ್ರೀ ಅರುಣಾಕ್ಷ ಅವರಿಗೆ ವೇದಿಕೆಗೆ ಸ್ವಾಗತ ಬಯಸುತ್ತಿದ್ದೇನೆ. ಕೃಷ್ಣ ಭಜನಾ ಮಂದಿರ ಸುದರ್ಶನ ನಗರ ಪಜೀರು ಇದರ ಅಧ್ಯಕ್ಷರಾದ ಶ್ರೀ ವಿಜೇತ್ ಪಜೀರು ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಕುರ್ನಾಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಅಶ್ರಫ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಎಲ್ಲ ಹಳೆ ವಿದ್ಯಾರ್ಥಿಗಳ ಕುಟುಂಬಸ್ಥರು, ಸಾರ್ವಜನಿಕರು, ಶಿಕ್ಷಣ ಪ್ರೇಮಿಗಳು, ಶಾಲೆಯ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ಪೋಷಕರು ಮತ್ತು ಕುಟುಂಬ ವರ್ಗದವರನ್ನು ಔಪಚಾರಿಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ, ಚಪ್ಪರ ಮತ್ತು ಆಸೀನ ವ್ಯವಸ್ಥೆಯ ವೃಂದ, ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ ಪ್ರಾಧಿಕಾರ, ಆರಕ್ಷಕ ವ್ಯವಸ್ಥೆ, ಮಾಧ್ಯಮ ಮಿತ್ರರು, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲರಿಗೂ ಮನದಾಳದ ಸ್ವಾಗತ. ಭಾರತೀ ಶಾಲೆಯ ಎಲ್ಲ ಶಿಕ್ಷಕಿ ವೃಂದದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಲ್ಮೆಯ ಸ್ವಾಗತ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಅದೇ ಗೋವರ್ಧನಗಿರಿಯಾಗುತ್ತದೆ ಎಂದು ರಾಷ್ಟ್ರಕವಿ ಕುವೆಂಪುರವರ ಮಾತನ್ನು ನೆನಪಿಸುತ್ತಾ ನನ್ನ ವೇದಿಕೆಯಲ್ಲಿ ಆಸೀನರಾಗಿರುವ ಮುರಳಿ ಮೋಹನ ಭಟ್, ಸಂಚಾಲಕರಾದ ಶ್ರೀ ಸುಬ್ರಹ್ಮಣ್ಯ ಭಟ್ ಮತ್ತು ನಿಶ್ಚಲ್ ಶೆಟ್ಟಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ವೇದಿಕೆಯಲ್ಲಿ ಅಮೃತ ಮಹೋತ್ಸವ ಸಮಿತಿಯ ಕೋಶಾಧಿಕಾರಿಯವರು, ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರುವ ಶ್ರೀ ಕೆ ರಾಮಕೃಷ್ಣ ಭಟ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ಆತ್ಮೀಯವಾದ ಗೌರವದ ಸ್ವಾಗತ. ಸಿರಿಗನ್ನಡಂ ಗೆಲ್ಗೆ ನಮ್ಮೆಲ್ಲರನ್ನೂ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಂಡ ಡಾಕ್ಟರ್ ಅರುಣ್ ಪ್ರಸಾದ್ ಅವರಿಗೂ ನಮ್ಮ ಆತ್ಮೀಯ ಸ್ವಾಗತ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಭವಿಷ್ಯವನ್ನು ಕಟ್ಟಬೇಕಾದ್ರೆ ಭೂತಕಾಲದ ಬಗ್ಗೆ ಸ್ಪಷ್ಟವಾದ ಅರಿವಿರಬೇಕು ಅಂತ ಚೀನಾದ ತತ್ವಜ್ಞಾನಿ ಕನ್ಫ್ಯೂಷಿಯಸ್ ಹೇಳಿದ್ದ. ಗುರುಗಳನ್ನು, ಅವರ ಪ್ರೀತಿಯನ್ನು ನೆನಪಿಸಿಕೊಂಡು ಧನ್ಯರಾಗುವ ಈ ಕಾರ್ಯಕ್ರಮದ ಆಶಯ, ಸ್ವರೂಪ ಮತ್ತು ಫಲಶ್ರುತಿಯನ್ನು ವಿಶದಪಡಿಸುವ ಪ್ರಸ್ತಾವನೆಯ ಮಾತುಗಳಿಗಾಗಿ ಶ್ರೀ ಕೆ ಸುಬ್ರಹ್ಮಣ್ಯ ಭಟ್, ಸಂಚಾಲಕರು, ಶ್ರೀ ಭಾರತಿ ಎಜುಕೇಷನ್ ಟ್ರಸ್ಟ್ ಮುಡಿಪು ಇವರಿಗೆ ವೇದಿಕೆ. ಆಯೋಜನೆ ಮಾಡಿದ ಪ್ರಥಮ ದಿನದ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ
ಇದನ್ನು ನಿರ್ವಹಿಸಿರ್ತಕ್ಕಂತಹ ನಮ್ಮ ಆತ್ಮೀಯರು, ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಆದಂಥ ರಾಧಾಕೃಷ್ಣ ರೈ ಉಮಿಯಾ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡತಕ್ಕಂಥ ಆತ್ಮೀಯರಾದ ಪ್ರಶಾಂತ್ ಕಾಜು ಅವರೇ, ಹಾಗೂ ಇಲ್ಲಿ ನೆರೆತಕ್ಕಂಥ ಎಲ್ಲ ಗಣ್ಯ ಸಂತೋಷ್ ಕುಮಾರ್ ರೈ ಇರ್ಬೋದು, ಅವರೆಲ್ಲ ನಮ್ಮ ಆತ್ಮೀಯರು, ಮೊದಲಿಂದಲೂ ಈ ಶಾಲೆಯ ಸಂಪರ್ಕವಿದ್ದವರು. ನಾನು ಪ್ರತಿಯೊಬ್ಬರನ್ನು ಹೆಸರಿಸ್ತಾ ಹೋಗೋದಿಲ್ಲ. ಎಲ್ಲ ನಮ್ಮ ಈ ಕಾರ್ಯಕ್ರಮ ಆಲಿಸುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ, ಮುಂದೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಶಿಕ್ಷಕ ಪ್ರೇಮಿಗಳಿಗೆ, ವಿದ್ಯಾಭಿಮಾನಿಗಳಿಗೆ ಹಾಗೂ ನಡೆದಕ್ಕಂಥ ಎಲ್ಲ ಸಭ್ಯರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ, ಪ್ರಾಸ್ತಾವಿಕವಾಗಿ ಒಂದು 2 ಮಾತು, ಹೆಚ್ಚು ಸಾಗಿ ತಗೊಳ್ಳೋದಿಲ್ಲ, ಯಾಕೆಂದರೆ ಕಾರ್ಯಕ್ರಮ ಈಗಾಗಲೇ ಲೇಟ್ ಆಗಿದೆ. ನಾವು ಪ್ರಾಸ್ತಾವಿಕವಾಗಿ, ಯಾಕೆಂದರೆ ನಾವು ಹೇಳಬೇಕಾದಂಥ ಒಂದು ನಮ್ಮ ಕರ್ತವ್ಯ ಇರ್ತದೆ. ಒಂದು ಶುಭ ಸಮಾರಂಭ ಆಗುವಾಗ ನಾವು ಮನೆಯಲ್ಲಿ ನಾಂದಿ ಕಾರ್ಯಕ್ರಮ ಅಂತ ಮಾಡ್ತೇವೆ. ನಾಂದಿ ಅಂತ ಹೇಳಿದರೆ ಒಂದು ಶುಭ ಆರಂಭ. ಆ ಆರಂಭ ಮಾಡುವಾಗ ನಾವು ನಮ್ಮ ಹಿರಿಯರನ್ನು ನೆನೆಸಿಕೊಳ್ತೇವೆ. ನಾಂದಿ ಅಂದರೆ ಮತ್ತೇನಿಲ್ಲ, ನಮ್ಮ ಹಿರಿಯರು ಅವರನ್ನು ನಾವು ನೆನೆಸಿ ಈ ಕಾರ್ಯಕ್ರಮ ನಾವು ಇವತ್ತು ಆರಂಭ ಮಾಡ್ತಾ ಇದ್ದೇವೆ, ಇದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ, ಆ ನಾಂದಿ ಕಾರ್ಯಕ್ರಮದಲ್ಲಿ ನಾವು ಮಾಡುವಂಥದ್ದು. ಅದೇ ಈ ಸಂದರ್ಭದಲ್ಲಿ ನಾನು ಈ ಭಾರತೀಯ ಶಾಲೆಗೆ ಸ್ಥಾಪನೆಗಾಗಿ ಕಷ್ಟಪಟ್ಟಂಥವರ ಎಲ್ಲರ ಒಂದು ನೆನೆಸ್ತಾ ಒಂದು ಸಣ್ಣ ಚರಿತ್ರೆಯನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಂಸ್ಥೆ 1948ನೇ ಇಸವಿಯಲ್ಲಿ, ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮರು ವರ್ಷ, ಇಲ್ಲಿಯ ವಿದ್ಯಾಭಿಮಾನಿಗಳು, ನಮ್ಮ ತಾತ ಅಜ್ಜ ಅಂತಹ ಕೊಡಕ ನಾರಾಯಣ ಭಟ್ ಸ್ವಾಮಿ, ಇತರ ಎಲ್ಲ ವಿದ್ಯಾಭಿಮಾನಿಗಳನ್ನು ಜೊತೆಗೂಡಿ ಇಲ್ಲೊಂದು ಶಾಲೆ ಸ್ಥಾಪನೆ ಮಾಡಬೇಕು ಅಂತ ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರು ತಮ್ಮ ಸ್ವಂತ ಜಾಗವನ್ನು ಈ ಸಂಸ್ಥೆಗೋಸ್ಕರ ಬಿಟ್ಟುಕೊಟ್ಟು, ಅದೇ ರೀತಿ ಇನ್ನೂ ಅವರು ವಿಶೇಷವಂತ ವಿದ್ಯೆ ಪಡೆದವರೆಲ್ಲ ಅವ್ರು ಯಾರು ಅಂತಲೂ ನಮಗೆ ಸರಿಯಾದ ಒಂದು ಇದರಲ್ಲಿ ಮಾಹಿತಿ ಕೂಡ ಸಿಗಲಿಲ್ಲ. ನಾವು ಇನ್ನೂ ಹುಟ್ಟಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಗೋಸ್ಕರ, ವಿದ್ಯಾಸಂಸ್ಥೆಗೋಸ್ಕರ ಸ್ಥಳದಾನ ಮಾಡಿದಂಥ ತನಿಯಮುಲ್ಲ ಅಂತ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾವು ಈ ಸಂದರ್ಭ ನೆನೆಸಬೇಕು. ಯಾಕಂದರೆ ಈ ಪರಿಸರದಲ್ಲಿ ಆಗ ವಿಶೇಷವಾದಂಥ ಒಂದು ವಿದ್ಯಾಭ್ಯಾಸ ನೀಡುವಂಥ ಒಂದು ಸಂಸ್ಥೆ ಇರಲಿಲ್ಲ. ಇದು ಬಹುಶಃ ಪ್ರಾಥಮಿಕ 5ನೇ ಕ್ಲಾಸಿನವರೆಗೆ ಕುರ್ನಾಡ ಅಥವಾ ಸುತ್ತಲ ಪರಿಸರ, 5ನೇ ಕ್ಲಾಸಿಂದ ಮುಂದೆ ಮಕ್ಕಳಿಗೆ ಓದುವಂಥ ಒಂದು ವಿಶೇಷ ಅನುಕೂಲತೆಗಳಿರಲಿಲ್ಲ. ಅದನ್ನು ಮನಗಂಡಂಥ ನಮ್ಮ ಹಿರಿಯರು ಇಲ್ಲಿ 48ರಲ್ಲಿ ಪ್ರಥಮ ಸ್ಥಾಪನೆ ಮಾಡಿದಾಗ 1ನೇ ಕ್ಲಾಸಿಂದ ಸ್ಟಾರ್ಟ್ ಆಗಲಿಲ್ಲ, 6, 7, 8 ಅಂದರೆ 5ನೇ ಕ್ಲಾಸಿನಲ್ಲಿ ಪೂರೈಸಿ ಬಂದವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ 6, 7, 8ರಿಂದ ಇದು ಪ್ರಾರಂಭ ಆಯಿತು 48ರಲ್ಲಿ. ಮುಂದೆ 51ರಲ್ಲಿ ಇದು 1ರಿಂದ 8ರವರೆಗಾಗಿ ಶ್ರೀ ಭಾರತಿ ಹೈಯರ್ ಎಲಿಮೆಂಟ್ರಿ ಶಾಲೆ ಆಯಿತು. ಇದು ಬಹಳ ಒಂದು ಉಚ್ಚಾರ ಸ್ಥಿತಿಯಲ್ಲಿತ್ತು. ನಾನು ನಿನ್ನೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ಕೃಷ್ಣಮೋಹನ್ ತೆಲಂಗಾಣ, ಡಾಕ್ಟರ್ ಅರುಣ್ ಪ್ರಸಾದ್ ಮತ್ತು ರವಿರಾಜ್ ಇವರೆಲ್ಲ ಸೇರಿ ಒಂದು ಕಂಪ್ಯೂಟರೈಸ್ಡ್ ಒಂದು ಲಿಸ್ಟ್ ಮಾಡಿದ್ರು. 75 ವರ್ಷದ ಇತಿಹಾಸವನ್ನು ಅವರು ಮರುಕಳಿಸಿದ್ರು. ಅದರಲ್ಲೆಲ್ಲ ಯಾರೆಲ್ಲ ನಮ್ಮ ವಿದ್ಯಾರ್ಥಿಗಳು ಓದಿದ್ದಾರೆ ಅಥವಾ ಅಲ್ಲಿ ಈ ಶಾಲೆಗೆ ಬಂದಿದ್ದಾರೆ, ಸುಮಾರು 5,000 ಜನರ ಒಂದು ಪಟ್ಟಿಯನ್ನು ಅವರು ಮಾಡಿದಾಗ ನನ್ನ ಕಣ್ಣು ನಿಜವಾಗಿ ತುಂಬಿ ಬಂತು. ಯಾಕೆಂದರೆ ನಾವು ಚರಿತ್ರೆ ತಿಳ್ಕೊಳ್ಬೇಕು. ಚರಿತ್ರೆ ಹಿಂದಿನಿಂದ ತಿಳಿದರೆ ಮಾತ್ರ ನಾವು ಮುಂದೆ ಏನು ಅಂತ ಹೇಳುವಂಥ ಒಂದು ಕಲ್ಪನೆ. ಆ ದೃಷ್ಟಿಯಿಂದ ನಾನು ಎಲ್ಲರೂ ಅವರಿಗೆ ವಿಶೇಷವಾದ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಹಳೆ ವಿದ್ಯಾರ್ಥಿಗಳು ಇಷ್ಟಿಷ್ಟು ದೊಡ್ಡ ಇವತ್ತು ಬೇರೆ ಬೇರೆ ಸಂಸ್ಥೆಗಳನ್ನು ನಡೆಸಕ್ಕಂಥವರು, ಅವರನ್ನೆಲ್ಲ ಅದರಲ್ಲಿ ಕೈಗೂಡಿಸಿದಂಥ ಈ ಕಾರ್ಯಕ್ರಮ. ಇದಕ್ಕೆ ಪೂರಕವಾಗಿ ನಾವು ಈ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಾರಣಾಂತರಗಳಿಂದ, ಯಾವುದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಹುಶಃ ಸಮಾಜದ ಒಂದು ಈಗಿನ ಒಂದು ಸಮಾಜಕ್ಕೆ ಬೇಕಾಗುವಂಥ ಕಾರಣ ಇರ್ಬೋದು. ಅದರಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಾಗ ಈ ಸಂಸ್ಥೆ ಉಳಿಸಬೇಕು, ಹೇಗೆ ನಾವು ಇದನ್ನು ಉಳಿಸಿ ಬೆಳೆಸಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಿದಾಗ ಎಲ್ಲರೂ ಒಂದು ಅಭಿಪ್ರಾಯವನ್ನು ಮನವಿ ಮಾಡಿದ್ದು, ಇದನ್ನು ನಾವು ಆಂಗ್ಲ ಮಾಧ್ಯಮ ಇದರ ಜೊತೆಗೆ ಇದು ಇರ್ತದೆ, ಇದರ ಜೊತೆಗೆ ಒಂದು ಆಂಗ್ಲ ಮಾಧ್ಯಮ ಕೂಡ ನಾವು ಪ್ರಾರಂಭ ಮಾಡಿದರೆ ಅದರಿಂದ ಖಂಡಿತ ಈ ಸಂಸ್ಥೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ ಮೇರೆಗೆ ನಾವು ಒಂದು 2017-18ರಲ್ಲಿ ಪ್ರಥಮವಾಗಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡ್ತೇವೆ.
ಅದಕ್ಕೆ ಊರವರ ವಿದ್ಯಾಭಿಮಾನಿಗಳು ಒಳ್ಳೆ ಒಂದು ಸಪೋರ್ಟ್ ಸಿಕ್ತು. ಅದು ತದನಂತರ 1ರಿಂದ 8ರವರೆಗೆ ಆಯಿತು, 8ರಿಂದ 10ರವರೆಗೂ ಕೂಡ ಆಯಿತು. 10ರ ಪ್ರಥಮ ಬ್ಯಾಚ್ ಕಳೆದ ವರ್ಷ ಈ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯಿಂದ ಹೊರಗೆ ಬಂದಿದೆ. ಇಷ್ಟಕ್ಕೆಲ್ಲ ಆದ ಮೇಲೆ ಈಗ ಅಮೃತ ಮಹೋತ್ಸವ ಕಾಲ 2023, ಇದರಲ್ಲಿ ನಾವು 2018 ಚಿಂತನೆ ಮಾಡ್ತಾ ಇದ್ದೇವೆ. 2023ರಲ್ಲಿ ಅಮೃತ ಮಹೋತ್ಸವ ಬರ್ತಾ ಇದೆ. ಇದನ್ನು ನಾವು ಹೇಗೆ ಒಂದು ಸ್ಮರಣೀಯ ಕಾರ್ಯಕ್ರಮವಾಗಿ ಮಾಡಬೇಕು ಅಂತ ಹೇಳಿದರೆ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘಟನೆ ಭಾಳ ಮುಖ್ಯ ಅಂತ ಹೇಳಿ ನನ್ನ ಮನಸ್ಸಿಗೆ ಬಂತು. ಅದಕ್ಕೋಸ್ಕರ 15/8/2022 ಆಗಸ್ಟ್ 15ಕ್ಕೆ ನಾವೊಂದು ಹಳೆ ವಿದ್ಯಾರ್ಥಿಗಳ ಒಂದು ಸಮಾವೇಶ ಇದು ಸಭೆಯನ್ನು ಕರೀತೇವೆ. ಬಹುಶಃ ಆ ದಿವಸ ನಮಗೊಂದು 10-25 ಜನ ಬಂದಿರ್ಬೋದು ಅಷ್ಟೇ ಅಂತ ಅನಿಸ್ತದೆ ನನಗೆ. ಬಟ್ ಆ ದಿವಸದ ಒಂದು ನಾವು ಪೀಠಿಕೆಯನ್ನು ಹಾಕಿದ್ದೇವೆ. ಅದರಲ್ಲಿ ದುಡಿದಂಥ ಎಲ್ಲ ಈ ಹಳೆ ವಿದ್ಯಾರ್ಥಿಗಳು ನಮಗೆ ಅಂದರೆ ನಾವು ಸ್ವಲ್ಪ ಹಳೆ ತಲೆಯವರು. ಈಗಿನ ಈ ಇಂಟರ್ನೆಟ್ ಅಥವಾ ಈ ಸಾಮೂಹಿಕ ಇದು ಮಾಧ್ಯಮದ ಬಗ್ಗೆ ವಿಶೇಷ ಅದರಲ್ಲಿ ತರಬೇತಿ ಕೊಡುವಂಥ ನಮ್ಮ ಹಳೆ ವಿದ್ಯಾರ್ಥಿಗಳು ಅವರೇನು ಮಾಡಿದ್ರು, ಒಂದು ವಾಟ್ಸಪ್ ಗ್ರೂಪ್ ತಯಾರು ಮಾಡಿದರು. ವಾಟ್ಸಪ್ ಗ್ರೂಪ್ ತಯಾರು ಮಾಡಿ ಅದರ ಮೂಲಕ ವಿದೇಶಗಳಲ್ಲಿರುವಂಥ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಅವರನ್ನು ಈ ಶಾಲೆಯ ಅಂಗಳಕ್ಕೆ ಕರೆತರುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದು ಬಹಳ ಶ್ಲಾಘನೀಯ ಕೆಲಸ. ಅದರಿಂದಾಗಿ ನಮಗೆ ದೊಡ್ಡ ದೊಡ್ಡ ಒಂದು ನಮ್ಮ ಈ ಶಾಲೆ ಕಲಿತ ಹುಡುಗರೇ ಅವರು ಸಮಾಜದಲ್ಲಿ ಒಂದು ಅಷ್ಟೊಂದು ಉನ್ನತ ಸ್ಥಿತಿಗೆ ಏರಿ ಅವರನ್ನು ನಮ್ಮ ಸಂಸ್ಥೆಗೆ ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಸಂದರ್ಭವನ್ನು ಅವರು ನಮಗಿಸಬೇಕು. ಈ ಸಂದರ್ಭದಲ್ಲಿ ನಾನು ಕಡ್ವಾಯಿ ಫ್ಯಾಮಿಲಿಯ ಅಡಪ್ಪ ಜಗದೀಶ್ ಅಡಪ್ಪ ನಾವು ಎಂಟೈರ್ ಅವ್ರ ಫ್ಯಾಮಿಲಿ ನಮಗೆ ಒಂದು ಸ್ಫೂರ್ತಿಯನ್ನು ನೀಡಿದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಹೇಳಲಿಕ್ಕೆ ಇವತ್ತು ಈ ಸಭಾಭವನದಲ್ಲಿ ನಮಗೆ ಇಷ್ಟು ದೊಡ್ಡ ಅಮೃತ ಭಾರತಿ ಅಂತ ಹೇಳುವ ನಾವು ಸಭಾಭವನ ನಿರ್ಮಾಣ ಆಗಲಿಕ್ಕೆ ಮೂಲ ಕಾರಣ ಕಡ್ವಾಯ ಜಗದೀಶ್ ಅಡಪ್ಪ ಮತ್ತು ಫ್ಯಾಮಿಲಿ. ಅವರ ಜಯಶೀಲ ಅಡಪ್ಪ ಅಂತ ಅವರಿಗೆ ತುಂಬ ಕನಸಿತ್ತು. ಅವರು ಬಹುಶಃ ಅವರ ಮನೆಯವರಿಗೆ ಗೊತ್ತಿಲ್ಲದೆ ಎಷ್ಟೋ ದಾನಗಳನ್ನು ಮಾಡಿದ್ದಾರೆ. ಅವರು ಫಸ್ಟಿಗೆ ಬಂದಾಗ ಹೇಳಿದರು, ನಾವು ದೊಡ್ಡ ತಪ್ಪು ಮಾಡಿದ್ದೇವೆ. ಈ ಶಾಲೆಯಲ್ಲಿ ನಾನು 5 ವರ್ಷ ಓದಿದ ಶಾಲೆ ಇದು ಬಿಟ್ಟರೆ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾತ್ರ 5 ವರ್ಷ ಓದಿದ್ದು, ಬೇರೆ ಎಲ್ಲಿಯೂ ನಾನು 5 ವರ್ಷ ಓದಿದಂಥ ಈ ಶಾಲೆಯನ್ನು ಒಂದು ಮಾದರಿ ಶಾಲೆಯಾಗಿ ಮಾಡಬೇಕು ಅಂತ ಹೇಳುವಂಥ ಅವರೊಂದು ಕಲ್ಪನೆ ಇತ್ತು. ಭಗವಂತನ ಇಚ್ಛೆ ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ, ಆದರೆ ಅವರ ಒಂದು ಶಕ್ತಿ ನಮಗೆ ಪ್ರೇರಣೆ ಕೊಡ್ತಾ ಉಂಟು. ಅದನ್ನು ನಾನು ದೃಢವಾಗಿ ನಂಬ್ತೇನೆ. ಅವರ ಶಕ್ತಿ ಮತ್ತು ಅವರ ಅಣ್ಣ ಇದ್ದಾರೆ ಜಗದೀಶ್ ಅಡಪ್ಪ, ನೀವೇನು ಹೆದರಬೇಡಿ, ಈ ಒಂದು ಸಂಸ್ಥೆಯನ್ನು ನಾವು ಖಂಡಿತ ಉನ್ನತಿ ಏರಿಸುವ ಅಂತ ಹೇಳುವಂಥ ಒಂದು ಮಾರಲ್ ಸಪೋರ್ಟ್ ಅವರು ನಮಗೆ ಸಿಕ್ಕಿದ್ದು ಅತಿ ಒಂದು 100 ಆನೆ ಬಲ ಬಂದಂಥ ಆಗಿದೆ. ಮತ್ತು ಈ ಎಲ್ಲ ಹಳೆ ವಿದ್ಯಾರ್ಥಿಗಳು ಅಮೃತ ಮಹೋತ್ಸವದ ಅಧ್ಯಕ್ಷರಾದಂಥ ಉಮೇಶ್ ಅವರು, ಬಹುಶಃ ಅವರು ಭಾಳ ಒಂದು ಸಜ್ಜನ ವ್ಯಕ್ತಿ. ಅವರಿಗೊಂದು ಕೋಪ ಬರೋದು ಅಂಥದ್ದೆಲ್ಲ ಇಲ್ಲ, ಅದು ಭಾಳ ಮುಖ್ಯ. ಯಾಕೆಂತೇಳಿ ಒಂದು ಸಂಘ ನಾವು ಮುನ್ನಡೆಸಬೇಕಾದ್ರೆ ನಾವು ಎಲ್ಲರನ್ನೂ ಹೊಂದಿಕೊಂಡು ಕರ್ಕೊಂಡು ಹೋಗಬೇಕಾಗ್ತದೆ. ಆ ದೃಷ್ಟಿಯಿಂದ ಅವರು ಭಾಳ ಒಂದು ಉತ್ತಮ ರೀತಿಯಲ್ಲಿ 1 ವರ್ಷದಲ್ಲಿ ವಿಶೇಷ ಬೇರೆ ಬೇರೆ ಕಾರ್ಯಕ್ರಮ ಈಗಾಗಲೇ ನೀವು ಪರದೆಯಲ್ಲಿ ನೋಡಿದ್ದೀರಿ, ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಕಾರಣಕ್ಕಾಗ್ತಾರೆ. ಇನ್ನು ಮುಂದೆ ಈ ಸಂಸ್ಥೆಯಲ್ಲಿ ಬರೀ ಪಾಠ ಓದೋದು ಮಾತ್ರ ಅಲ್ಲ, ಪಾಠದ ಜೊತೆಗೆ ಪಠ್ಯೇತರ ಕಾರ್ಯಕ್ರಮಗಳು ಮಾಡಲಿಕ್ಕೆ ಒಂದು ದೊಡ್ಡ ಗ್ರೌಂಡನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ MRPL ಸಂಸ್ಥೆಯವರು ಇವತ್ತು ನಮ್ಮ ಮನೋಜ್ ಅವರಿದ್ದಾರೆ. ಆ ಸಂಸ್ಥೆ ಎಷ್ಟು ವಿದ್ಯಾ ಕ್ಷೇತ್ರದಲ್ಲಿ ಎಷ್ಟೊಂದು ಕೆಲಸ ಮಾಡ್ತಾ ಇದೆ ಅಂತೇಳಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಗೆ ಅವರು ಲಕ್ಷಗಟ್ಟಲೆಯಲ್ಲಿ CSR ಫಂಡಿಂದ ಅಮೌಂಟನ್ನು ದೊರಕಿಸಿಕೊಡ್ತಾರೆ. ಅದೇ ರೀತಿ ಈ ಸಂಸ್ಥೆಗೆ ಸುಮಾರು 25 ಲಕ್ಷ ರೂಪಾಯಿಗಳನ್ನು ಅವರು ಈಗಾಗಲೇ ನಮಗೆ ಸ್ಯಾಂಕ್ಷನ್ ಮಾಡಿದ್ದೆ ಅಂತ ಹೇಳೋದು ಇದು ನಮಗೆಲ್ಲ ತುಂಬ ಖುಷಿ. MRPL ಸಂಸ್ಥೆಗೆ ನಾವು ತುಂಬ ಆಭಾರಿಯಾಗಿದ್ದೀನಿ. ಅವರ ರಿಪ್ರೆಸೆಂಟೇಟಿವ್ ಬಂದಿರುತ್ತ ಮನೋಜ್ ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈಗ ಅವರ ಮೂಲಕವಾಗಿ ಈ ಆಟದ ಮೈದಾನ ನಿರ್ಮಾಣ ಆಗ್ತದೆ. ಇದಕ್ಕೊಂದು ಕಾಂಪೌಂಡ್ ವಾಲ್ ಅಂತ ಹೇಳ್ತಾರೆ. ಯಾಕಂದರೆ ಅದರ್ವೈಸ್ ಎಲ್ಲ ಹೊರಗಿನವರು ಇಲ್ಲಿ ಬಂದು ತೊಂದರೆ ಮಾಡುವಂಥ ಸಾಧ್ಯತೆ ಉಂಟು. ಆ ದೃಷ್ಟಿಯಿಂದ ಒಂದು ಕಾಂಪೌಂಡ್ ವಾಲು ಮತ್ತು ಒಂದು ನಮ್ಮ ಬಾಲವಿಹಾರ, ಇದು ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇರುವಂಥ ಒಂದು ಜಾರುಬಂಡಿ, ಅದು 56ನೇ ಇಸವಿಲಾದಂಥದ್ದು. ಅದರ ಬಗ್ಗೆ ತುಂಬ ಒಂದು ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ. ಅದನ್ನು ಕೂಡ ಇವತ್ತು MRPL ಅವರ ಒಂದು ಸಹಕಾರದಿಂದ ನಾವು ಡೆವಲಪ್ ಮಾಡಿ ಇಡೀ ಪರಿಸರವನ್ನು ಒಂದು ಗ್ರೀನ್ ಬೆಲ್ಟ್, ಇದು ಇಲ್ಲಿ ಬರೀ ಇದು ಮಾತ್ರ ಅಲ್ಲ, ಕಟ್ಟಡ ಮಾತ್ರ ಅಲ್ಲ, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಕೃಷಿಯಲ್ಲಿ ಮತ್ತು ಇದರಲ್ಲಿ ಕೂಡ ಅವರಿಗೆ ಅಭಿರುಚಿ ಅಂತ ಈಗಾಗಲೇ ನಿಮ್ಮ ಕಣ್ಣ ಮುಂದೆ ಒಂದು ಅಡಿಕೆ ತೋಟವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆ ಮಿಸ್ಟರ್ ಶೆಟ್ಟಿ ಅವರು ನಮ್ಮ PTA ಪ್ರೆಸಿಡೆಂಟ್, ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಯಾಕೆಂದರೆ ಅವರು ದೊಡ್ಡ ಕೃಷಿಕರು, ಸಾವಯವ ಕೃಷಿಯ ಬಗ್ಗೆ ಅವರಿಗೆ ವಿಶೇಷವಾದಂಥ ಜ್ಞಾನ ಉಂಟು. ಅವರಿಗೆ ಅದರ ಸಂಪೂರ್ಣ ಉಸ್ತುವಾರಿಯನ್ನು ಕೊಟ್ಟಿದ್ದ ಕಾರಣ ಇವತ್ತು ನಿಮ್ಮ ಕಣ್ಣ ಮುಂದೆ 125 ಗಿಡಗಳ ಒಂದು ಅಡಿಕೆ ತೋಟ ಸಣ್ಣದಾಗಿ ನಿರ್ಮಾಣ ಆಗಿದೆ. ಅದಕ್ಕೆ ಬೇಕಾದಂಥ ನೀರಾವರಿ ವ್ಯವಸ್ಥೆಯನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ. ಇದು ಮುಂದೆ ನೀವು ಬಂದಾಗ ಈ ಇಡೀ ಒಂದು ಪರಿಸರ ಒಂದು
ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ಬೆಳೆಯುವುದು. ಬರೀ ಕಟ್ಟಡ ನಿರ್ಮಾಣ ಮಾತ್ರ ಮಾಡುವುದಲ್ಲ, ಅದರ ಜೊತೆಗೆ ವಿದ್ಯಾರ್ಥಿಗಳು ಒಳ್ಳೆ ರೀತಿಯ ಸಂಸ್ಕಾರವನ್ನು ಕಲಿತು ಉತ್ತಮವಾದ ಒಂದು ಪ್ರಜೆಗಳಾಗಿ ನಿರ್ಮಾಣ ಆಗಲಿ ಅಂತ ಹೇಳುವಂಥ ಒಂದು ಭಾವನೆಯಿಂದ ಈ ಸಂಸ್ಥೆ ಮುನ್ನಡೆಸ್ತಾ ಇದೆ. ಇದಕ್ಕೆ ನಿಮ್ಮ ಆಶೀರ್ವಾದ ಮುಂದೆ ಕೂಡ ಇರಲಿ. ಈ ಸಂಸ್ಥೆ ಮುಂದೆ ಶತಮಾನೋತ್ಸವವನ್ನು ಕೂಡ ಆಚರಿಸುವಂಥ ಒಂದು ಸಂದರ್ಭ ಬರಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दन. ಮೊದಲನೆಯದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲ ತಿಳಿದಿರುವ ಹಾಗೆ ಇವತ್ತಿನ ದಿವಸ ಮುಡಿಪುವಿನ ಈ ಪರಿಸರದಲ್ಲಿ ಒಂದು ಹಬ್ಬದ ವಾತಾವರಣ. ಶ್ರೀ ಭಾರತಿ ಶಾಲೆಯ 75ನೇ ಹುಟ್ಟುಹಬ್ಬದ ಸಂಭ್ರಮ. 75 ಸಂವತ್ಸರಗಳನ್ನು ಒಂದು ಸಂಸ್ಥೆ ಈ ಥರ ನಡೆಸ್ಕೊಂಡು ಬರೋದು ಅಂತ ಹೇಳಿದರೆ ಅದೊಂದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾವುದೇ ಸಂಸ್ಥೆಗೆ ಸುಮಾರು ಸ್ಪರ್ಧೆಗಳು ಎದುರಾಗಿರ್ತದೆ ಅಥವಾ ಅಡೆತಡೆಗಳು ಇರ್ತದೆ. ಅದರಲ್ಲಿ ಈ ಗ್ರಾಮೀಣ ಪರಿಸರದಲ್ಲಿ ಇಷ್ಟು ಒಳ್ಳೆಯ ರೀತಿಯಲ್ಲಿ ಸುಮಾರು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವ ಈ ಸಂಸ್ಥೆ ಈ ಥರ ಮುಂದುವರಿಸಿಕೊಂಡು ಬರೋದು ಒಂದು ಅದ್ಭುತವೇ ಸರಿ. ಅದಕ್ಕಾಗಿ ಈ ಸಂಸ್ಥೆಯ ಆಡಳಿತ ವರ್ಗ ಹಾಗೂ ಎಲ್ಲ ಅಧ್ಯಾಪಕ ವೃಂದದವರಿಗೂ ಹಾಗೂ ಈ ಸಾರ್ವಜನಿಕರಿಗೂ ನನ್ನ ಅಭಿನಂದನೆಗಳು. ಮೊದಲನೆಯದಾಗಿ ನಿಮಗೆಲ್ಲ ತಿಳಿದ ಹಾಗೆ ಅನ್ನದಾನದ ನಂತರ ಬರುವಂಥದ್ದು ಶಿಕ್ಷಣದಾನ. ಯಾವುದೇ ಒಂದು ಕುಟುಂಬದ ಒಂದು ಸದಸ್ಯನಿಗೆ ಒಂದು ಒಳ್ಳೆಯ ರೀತಿಯ ವಿದ್ಯಾರ್ಜನೆ ಕೊಟ್ಟರೆ ಆತ ಅಥವಾ ಆಕೆ ಯಾವ ರೀತಿ ಒಂದು ಮುಂದೆ ದೇಶದ ಒಂದು ಸತ್ಪ್ರಜೆ ಆಗ್ತಾರಂತ ಹೇಳೋದು ಅವರು ಕಲಿತ ಶಾಲೆಯ ಮೇಲೆ ನಿಂತಿದೆ. ಈ ವಿದ್ಯೆಯನ್ನು ಯಾರೂ ಕೂಡ ಕಸಿಲಿಕ್ಕಾಗುವುದಿಲ್ಲ. ಇದು ಒಂಥರ ಮಳೆಗಾಲದಲ್ಲಿ ಮಳೆ ಬಿದ್ದ ಹಾಗೆ. ಮಳೆ ಬಿದ್ದಾಗ ಭೂಮಿ ತನಗೆ ಬೇಕಾದಷ್ಟು ನೀರನ್ನು ಹೀರಿಕೊಂಡು ಉಳಿದ ನೀರನ್ನು ನದಿಗೆ ಬಿಟ್ಟು ನದಿ ಉಕ್ಕಿ ಹರಿದು ಸಮುದ್ರಕ್ಕೆ ಸೇರಿದ ಹಾಗೆ ಅಲ್ಲೇ ಶೇಖರಣೆ ಆಗ್ತದೆ. ಅದೇ ರೀತಿ ವಿದ್ಯಾಭ್ಯಾಸವು ಅದರ ಜೊತೆ ಇರುವಂತಹ ಶಿಕ್ಷಣ ಜ್ಞಾನ ಇದು ಎರಡನ್ನೂ ಯಾರಿಗೂ ಕಸಿಲಿಕ್ಕಾಗುವುದಿಲ್ಲ. ಇದು ಒಂಥರ ಪರ್ಮನೆಂಟ್ ಪ್ರಾಪರ್ಟಿ ಇದ್ದ ಹಾಗೆ. ನಿಮಗೆ ತಿಳಿದ ಹಾಗೆ MRPL ಸಂಸ್ಥೆ ಮೊದಲಿನಿಂದಲೂ ವಿದ್ಯಾರ್ಜನೆಗೆ ಬೇಕಾದಂತಹ ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಡಲಿಕ್ಕೆ ಮೊದಲಿನಿಂದಲೂ ಕೊಡ್ತಾ ಬಂದಿದೆ. ಸುಮಾರು 25 ಲಕ್ಷ ರೂಪಾಯಿಯಷ್ಟು ಇವತ್ತಿನ ದಿವಸ ಈ ಭಾರತೀಯ ವಿದ್ಯಾಸಂಸ್ಥೆಗೆ ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮುಖಾಂತರ ಶೌಚಾಲಯ ಮತ್ತು ಕ್ರೀಡಾಂಗಣ ಅಭಿವೃದ್ಧಿಯ ಸೌಲಭ್ಯಕ್ಕೆ ಇವತ್ತಿನ ದಿವಸ 25 ಲಕ್ಷ ರೂಪಾಯಿಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ನಮ್ಮ ಸಂಸ್ಥೆಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಈ ಸಂಸ್ಥೆ ಇನ್ನಷ್ಟು ಕಾಲ ಸರಸ್ವತಿ ಮಾತೆಯ ಸೇವೆಯನ್ನು ಮುಂದುವರಿಸಿ ಇನ್ನಷ್ಟು ಜನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತಾಗಲಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆ ಪಾಲುದಾರರನ್ನಾಗಿ ಮಾಡಿದ್ದಕ್ಕೆ ಈ ಸಂಸ್ಥೆಗೂ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘಕ್ಕೂ ಹಾಗೂ ಈ ಊರಿನಲ್ಲಿರುವ ಎಲ್ಲ ನಾಗರಿಕರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತರಿಗಳು ನಮಸ್ಕಾರ. ಶ್ರೀ ಭಾರತಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಪು ನೆತ್ತ 75ನೇ ವರ್ಷದ ಈ ಶುಭ ಸಮಾರಂಭದ ಈ ಗೋಧೋಳಿ ಮೊರ್ತೊಡು ಈ ಕಾರ್ಯಕ್ರಮ ಶುರುವಾದ ಪ್ರವೇಶ ದ್ವಾರದ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿದರು ಆಯ್ತಾ. ಒಟ್ಟಿಗೆ ಈ ಭಾಗಕ್ಕೆ ಸೋಮನಾಥ ದೇವರು ಏತು ಪ್ರಾಮುಖ್ಯನ ಅತೇ ಪ್ರಾಮುಖ್ಯ ಈ ಭಾಗಕ್ಕೆ ಮುಡಿಪಿನಾರ ದೇವಸ್ಥಾನ ಬರ್ಯಾತ್ ಪ್ರಾಮುಖ್ಯತ್ತಿನಂಚಿನ ದೈವಸ್ಥಾನ ಪಂಡದ ನಮ್ಮ ಮಾತ ನಮ್ಮಿನಂಚ ಜಾಗೆಡ್ದು ಇನಿ ವಿಜೃಂಭಣದ ಮೆರವಣಿಗೆ ಮುಖೇನ
ಆಯ್ತು ಒಟ್ಟಿಗೆ ಬಾರಿಯಾತ್ ನೃತ್ಯ ಕಲಾವಿದರು ನೃತ್ಯ ತಂಡ ಮಾತಾ ಜಾತಿ ಧರ್ಮದಕ್ಕೆಲ್ಲ ಸಹಭಾಗಿತ್ವಡು ಇನಿ ಈ ಕಾರ್ಯಕ್ರಮ ಆಯರ ಒಂಜಿ ಪ್ರಮುಖ ವ್ಯವಸ್ಥೆ ಬಂಡ ತಪ್ಪ ಒಂದು ಈ ಕಾರ್ಯಕ್ರಮಕ್ಕೂ ಈತಮಲ್ಲ ಅಗತ್ಯತೆ ಇತ್ತಿನ ಕಾಪುಂಡು ಚೌಟರೆ ಇನಿತ್ತ ಕಾರ್ಯಕ್ರಮ ತೂವಡೈನ ಒಂಜಿ ಕಾರ್ಯಕ್ರಮ ಮಾತಾ ಜಾತಿ ಧರ್ಮದಕ್ಲ ಮಾತಾ ರೀತಿದ ಒಂಜಿ ಚಾಕಚಕ್ಯತೆಯನ್ನು ತೊಚ್ಕೊಂಡು ಬರ್ತದೆ ಒಂಜಿ ವೈಭವೀಕರಣವೈನ ಒಂಚಿನ ಒಂಜಿ ಮೆರವಣಿಗೆ ಮಲ್ತಿನ ಈ ಶಾಲೆಗೆ ಯಾನೊಂಜಿ ಹಳೆ ವಿದ್ಯಾರ್ಥಿ ಆದ ಎಂಗೆ ಬಾರಿಯಾತ್ ಖುಷಿ ಆಂಡ್ ಯಾನು ಆಲೋಚನೆ ಮಲ್ಪನಾಗ ಎಂಚ ಪಾತ್ರೆಲ್ಲ ಗೊತ್ತಾಯ್ತು ಎಂಗೆ ಮಲ್ಪ ಪಣ್ಣಗ ಈ ಸಂಭ್ರಮ ಈತ ಪೊರ್ಲು ನಡಪುಡ ಈತ ವೈಭವೀಕರಣ ಆದ ನಡಪುಣ ಅಂದ್ ಪಂಡ ನೆಕ್ಕ ಪೂರ ಒಂಜಿ ಕಾರಣ ಹಳೆ ವಿದ್ಯಾರ್ಥಿ ಸಂಘ ಅಂದ್ ಪಂಡ ತಪ್ಪ ಒಂದು ಎಲ್ಲ ಒಂಜಿ ಹಳೆ ವಿದ್ಯಾರ್ಥಿ ಆದಿತ್ತಂಡಲ್ಲ ಯಾನು ಪ್ರಾರಂಭಿಕ ಹಂತಡ ಏನನ ಲೆತ್ತಿತ್ತೇರಿ ನೆತ್ತ ಒಂತೆ ಮುಖ್ಯ ವಾಹಿನಿಗೆ ಬರೋಡು ಇಂಗ್ಲಟ್ಗೆ ಬೋರ್ಡ್ ಹೋಗ್ಬಂಡ್ರಿ ಯಾನು ಅಪಕ ಎನ್ನ ಮೊಕ್ಕಲ ಬಂಧುನಕಲ್ದ ಪಂಡೆ ಸರಿ ಎಂಕ್ ಮತ್ತ ನೆಟ್ಟು ಮುಖ್ಯವಾದ ಇನ್ವಾಲ್ವ್ಮೆಂಟ್ ಆಯಾರ ಆಪುಜಿ ಏನು ನಿಕ್ಕ ಬೋಡಾಪಿನ ಜನಕ್ಲೇನು ನಾಡ್ದು ನಿಕ್ಕ ಈಗ ವ್ಯವಸ್ಥೆ ಮಲ್ಪಲೇನು ಪಂಡೆ ಇನಿ ದೈವಾನುಗ್ರಹನ ಹೆಂಗೆ ಗೊತ್ತುಜ್ಜಿ ಇನಿ ಇವರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆದ ನಿಶ್ಚಲ್ ಶೆಟ್ಟಿ ಬಂದ್ಬಂಜಿ ಜವನೆ ಇನಿ ಈ ಕಾರ್ಯಕ್ರಮನ ಉದಿಪ ಈತ ಎಡ್ಡ ರೀತಿ ಕೊನೋಡು ನಾಂಡ ಹಳೆ ವಿದ್ಯಾರ್ಥಿ ಸಂಘನ ಈತ ಗಟ್ಟಿ ಮಲ್ತು ಕೊನೋಡು ನಾಂಡ ನಿಶ್ಚಲ್ ಶೆಟ್ಟರ್ ಬಂದ್ಬಂಜಿ ವ್ಯಕ್ತಿ ಇನಿ ಒರಿ ವ್ಯಕ್ತಿಗೆ ತೋಜಂದೆ ಅರ್ನ ವ್ಯಕ್ತಿತ್ವನ ಏರಿಗೆಲ್ಲ ತೋಚಿಪೋಂದೆ ಈ ಶಾಲೆಗೆ ಏತು ಇನ್ವಾಲ್ವ್ಮೆಂಟ್ ಮಲ್ತೇರಿ ಏತು ನೆತ್ತೊಟ್ಟಿಗೆ ಸಹಭಾಗಿತ್ವ ಉಂಡು ಪಂಡ ಅವರೆಗೆಲ್ಲ ಈ ಶಾಲಾ ಕಮಿಟಿಗೆಲ್ಲ ಗೊತ್ತಂದೆ ಐಟಿ ಏರ್ಯಾರು ಪರ್ಮುದೇರು ಹಾಕ್ಲೆ ಮಾತ್ರ ಗೊತ್ತಂದೆ ಎಂಕ್ಲೆ ಮಾತ್ರ ಗೊತ್ತುಜ್ಜಿ ನಿಶ್ಚಲ್ ಶೆಟ್ರ ಈರು ಹೊರ ಲೆಕ್ಕದು ಅಂತೋಡು ಎನ್ನ ಹೆಂಗೆ ಕೆಬೋರ್ಡ್ ಹತ್ರ ಲೆಕ್ಕದು ಅಂತಲೇ ಅವರ ಇರಗೆಂಗ್ಲ ಸಭಾ ಮಾತ ಈ ಸೇರ್ದಿನ ಮಾತಾ ಬಂದಲ್ನ ಪರವಾದ ಹಳೆ ವಿದ್ಯಾರ್ಥಿ ಆದ ಎನ್ನ ಪರವಾದ ಎನ್ನ ಪೂರ ಮಾತರ್ನೆಲ್ಲ ಪರವಾದ ಇರಗೆ ಅಭಿನಂದನೆ ಬಕ್ಕ ಸ್ವಾಗತ ಈ ಕಾರ್ಯಕ್ರಮ ಈತ ಪೊರ್ಲಾವುಡು ನಾಂಡ ಈ ಶಾಲೆದ ನಡಪವನಂಚಿನ ವ್ಯಕ್ತಿನಕ್ಕು ಅವು ಕೊಡಕಲ್ಲು ಪಣ್ಣಂಡ ಬ್ರಾಹ್ಮಣ ಸಮುದಾಯಡ್ ಒಂಜಿ ಎಡ್ಡೆ ಮಂಡತನ ಇತ್ತನಂಚಿನ ಇಲ್ಲಿ ಯಾನು ಎನ್ನ ತೀರ್ಥರೂಪರಿಗೆ ಸರಿಯಾದ ನಡ್ತೊಂದು ಇತ್ತನಂಚಿನ ಕೊಡಕಲ್ಲು ವೆಂಕಟರಮಣ ಮಠನ ಸುಪುತ್ರೆಯರ ಇನಿ ಈ ಶಾಲೆದ ಗುರಿಕಾರ್ಮೆನ್ ವಹಿಸೊಂದು ಇನಿ ಶಾಲೆನ ಈ ಸ್ಥಿತಿಗೆ ಕೊಂದೋಡು ನಾಂಡ ನೆಕ್ಕ ಮೂಲ ಕಾರಣ ದಿವಂಗತ ವೆಂಕಟರಮಣ ಭಟ್ರ ಬಂಡಲ ತಪ್ಪ ಒಂದು ಇನಿ ಈ ಶಾಲೆದ ಸಂಚಾಲಕರು ಒಂದು ಹಿರಿಯ ವ್ಯಕ್ತಿ ಬ್ಯಾಂಕ್ ಉದ್ಯಮಿ ಆದಿತ್ತಂಡಲ್ಲ ಪ್ರಾಸ್ತಾವಿಕವಾದ ಬಾರಿಯಾತ್ ಚುಟುಕಾದ ತನ್ನ ದಿನ ಬಣ್ಣನ್ನು ತುಜಿಪೋಂದೆ ಈ ಶಾಲೆ ಇಂಚ ನಡೆದು ಬತ್ತನೇನು ಸುಬ್ರಹ್ಮಣ್ಯ ಭಟ್ರು ಅವ್ರನ್ನ ಹಿರಿತ ನಡೆ ತೊಜ್ಪೇರನ್ ಪಂಡ ನಂಗೆ ಮಾತ ಹಿರಿಮೆದ ವಿಚಾರ ನನ್ನವರಿ ಅವ್ರನ್ನ ತಮ್ಮಿ ಈ ಭಾಗದ ಉದ್ಯಮ ಮಲ್ತೊಂದು ದೈವಸ್ಥಾನದ ಪೂರ್ಣ ಜವಾಬ್ದಾರಿ ಜೊತ್ತೊಂದು ಮುಡಿಪಿನಾರ ದೈವಸ್ಥಾನದ ಜವಾಬ್ದಾರಿ ಜೊತ್ತೊಂದು ಮುಡಿಪಿನಾರ ದೈವಸ್ಥಾನದ ಮಾತಾ ಜಾತಿ ಧರ್ಮದಕ್ಲೇನು ಮಾತಾ ಸಂಬಂಧಪಟ್ಟಕ್ಲೇನು ಆಯ್ತು ಒಟ್ಟಿಗೆ ಸೇರಿಸಾದ ಒಂಜಿ ಆ ದೈವಸ್ಥಾನದ ಪೂರಾ ಕಾರ್ಯಕ್ರಮನ ನಡಪವನಂಚಿನ ಮುರಳಿ ಮೋಹನ್ ಭಟ್ರುಲ್ಲೇರ ಅರೆಗಲ ಈ ಸಂದರ್ಭ ಯಾನು ಗೌರವ ಮಲ್ತೊಂದು ನನ್ನವರು ಈ ಶಾಲೆದ ಇತ್ತದ ಗುರಿಕಾರರ ಜೊತೊಂದು ಅಕಲ್ನ ಕಿರಿಯ ಸಹೋದರಿ ಆರು ಈ ಶಾಲೆನ ನಡಪಡ ಒಂದಿಲ್ಲೇರು ಶ್ರೀಯುತ ರಾಮಕೃಷ್ಣ ಭಟ್ರು ಆರು ಈ ಶಾಲೆನ ಒಂಜಂತುಡು ಶಾಲೆ ಮುಚ್ಚಿನಂಚಿನ ಪರಿಸ್ಥಿತಿ ಬಂದಾಗ ಎಂಡ ಒಂದಿನ ವಿಚಾರನ ಪಂಡೇರು ಈ ಶಾಲೆ ಎಂಚಿನ ಮಲ್ತಿನೆಲ್ಲ ನಡಪಡ ಆಪುಜತ್ತು ಸರ್ ದಿನೋಡು ದಿನ ಜೋಕಲ್ನ ಸಂಖ್ಯೆ ಕಮ್ಮಿ ಆವೊಂದುಂಡು ಸರಿ ಯಾನು ಒಂಜಿ ಇರಗೆಲ್ಲ ಎನ್ನ ಒಂಜಿ ಸಜೆಷನ್ ಕೊರ್ಪೆ ನಿಖಲ್ ಒಂಜಿ ಮಧ್ಯಮ ವರ್ಗ ಎಲ್ಲ ಬಡ ವರ್ಗದಕ್ಲೆಗೆ ಒಂಜಿ ಇಂಗ್ಲೀಷ್ ತರಬೇತಿ ಇತ್ತಿನ ಒಂಜಿ ಸ್ಕೂಲನ್ನು ಸ್ಟಾರ್ಟ್ ಮಲ್ಪಲೆ ತನ್ನಿಂದ ತಾನೇ ಈ ಶಾಲೆ ಪಿರ ಒಂಜಿ ನೆಕ್ಕ ಬರಿಯರ ಪುನಶ್ಚೇತನ ಬರಿಯರ ಸಾಧ್ಯತೆ ಉಂಡು ಅಂತ ಪಂಡೆ ಆ ಸಂದರ್ಭ ಐಕೋಸ್ಕರನೇ ಯಾನು ಪಂಡದ ಒಟ್ಟು ಐತ ಮಗತ ವರ್ಷನೇ ಈ ಕಾರ್ಯಕ್ರಮ ಮಲ್ಪೆರ ಶುರು ಮಲ್ತ ನಡೆದ ಬಕ್ಕ ಭಾರತೀಯ ಶಾಲೆಗೆ ಪಿರ ಆತು ಚಾಲನೆ ತಿಕ್ಕನ ಪಂಡಲ ತಪ್ಪ ಒಂದು ಈ ಮಧ್ಯಡು ಶಾಲೆ 75 ವರ್ಷ
ಸಂದನು ಪನ್ಪನಂಚಿನ ಪುರ್ತು ಅನಗ ಇನಿ ಪ್ರಾಸ್ತಾವಿಕಡೆ ಸುಬ್ರಹ್ಮಣ್ಯ ಭಟ್ರು ಪಂಡರ್ ಯಾನೆ ಅಕ್ಲೇನ ಉಲ್ಲೇಖ ಮಲ್ತಂದಂಡ ಮಲ್ತಿಂಡಲ ತಪ್ಪ ಒಂದು ಸಣ್ಣ ಈ ಉಲ್ಲೇಖ ಮಲ್ತಿಂಡ ತಪ್ಪ ಒಂದು ಪಂಡ ಇನಿ ದಿವಂಗತ ಜಯಶೀಲಾಡಪ್ಪ ಈ ಜಯಶೀಲಾಡಪ್ಪ ಪನ್ಪಿನಕಲು ಈ ಬಾಗಡೆ ಶಾಲೆಗೆ ವಿದ್ಯಾರ್ಜನೆ ಮಲ್ತನ ಜಾಗೆ ಮಲ್ಪ ಕಡ್ಡಾಯ ಪಂಡದು ಅಕ್ಕಲನೆಕ್ಕೆ ಒಂಜಿ ಪ್ರೇರೇಪಣೆ ಕೊರಿಯರೆ ವ್ಯವಸ್ಥೆ ಮಲ್ತನ ಹಿಡಿದಾದ್ರ ಈ ಶಾಲೆಗೆ ಮಾತ್ರ ಬೇತೆ ಬೇತೆ ರೀತಿ ಮೆರುಗು ತಿಕ್ಕಂಡು ಆ ವೆಂಚನೆ ಉಪ್ಪಡು ಏನೇ ಈ ಕಾರ್ಯಕ್ರಮಕ್ಕೆ ಬೇತೆ ಬೇತೆ ರೀತಿದ ಅತಿಥಿನಗಳೆಲ್ಲ ಇದ್ದಾರೆ ಇನಿ ಎಂಕಲಿಗೆ ಭಾರಿ ಆತ ಖುಷಿ ಅಂಡು ಬ್ರಿಜೇಶ್ ಚೌಟರ್ ಬೈದಾರೆ ಆರು ಹೊರಿ ಸೇನಾನಿ ಆದಿತ್ತದು ಇನ್ನು ಎಂಕಲ ಶಾಲೆಗೆ ಎಂಕಲ ಊರಿಗೂ ಬೈದಾರ ಬಂಡ ಎಂಕ ಭಾರಿ ಆತ ಖುಷಿತ ವಿಚಾರ ಅಂಚನೆ ಎಂಕಲ ಈ ಭಾಗದ ಅವರೇ ದೈಹಿಕ ಶಿಕ್ಷಕರಾದ ಈ ಭಾಗದ ಮಾತ ಜನಕಲ್ಲ ಒಂಜಿ ಜನಮನ್ನಣೆ ಪಡೆದ ನೆಂಚಿನ ಶೀನಾ ಶೆಟ್ಟರು ಉಳ್ಳೇರು ನನ್ನವರಿ ನೆಂಕಲ ಮುಟ್ಟದ ಅವರೇ ನಾಟಿ ವೈದ್ಯಲಂದು ಎನ್ನ ಆತ್ಮೀಯ ಮಿತ್ರರ್ಲಂದು ಶಂಕರನಂದರು ಎಂಕಲ ಆತ್ಮೀಯ ಬಂಧು ಒಂಜಿ ಎಲ್ಲ ರೀತಿದ ಜ್ಯೋತಿಷಲ ಅಂದು ಎಲ್ಲ ರೀತಿಯತ್ತು ಮಲ್ಲ ರೀತಿದ ಜ್ಯೋತಿಷಲ ಅಂದು ಇನ್ನು ಎಂಕಲ ಒಟ್ಟಿಗೊಳ್ಳೇರು ಸನ್ಮಾನ್ಯ ಸಂತೋಷ್ ಕುಮಾರ್ ರೈಕಲು ಆರೆ ಈ ಬಾಗಡೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಒರೇ ಸಾಮಾಜಿಕ ಬಂಧುಂದನ ಪಂಡಲ ತಪ್ಪಂದು ರಾಜಕೀಯ ದುರಿನ ಪಂಡಲ ತಪ್ಪ ಒಂದು ಓದಿ ಆಪತ್ ಬಾಂಧವ್ಯ ಪಂಡಲ ತಪ್ಪ ಒಂದು ಸನ್ಮಾನ್ಯ ಸಂತೋಷ್ ಕುಮಾರ್ ರೈಕಲು ಉಳ್ಳೇರು ಇನಿ ಈ ಶಾಲೆಗೆ ನನಾತ್ ರೂಪುರೇಷೆ ಕೊರಿಯರ ಈ ರೂಪುರೇಷೆ ಕೊರ್ಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತಿನಂಚಿನ MRPL ಪನ್ಪನ ಸಂಸ್ಥೆದ ಒಂಜಿ ಪ್ರಬಂಧಕರಾಯನಂಚಿನ ಮನೋಜ್ ಕುಮಾರ್ ಉಳ್ಳೇರು ಈ ಶಾಲೆದ ಹಳೆ ವಿದ್ಯಾರ್ಥಿ ಯಾಲ್ನ ರಾಧಾಕೃಷ್ಣ ರೈಕೆಲ್ಲ ಒಟ್ಟಿಗೆ ಕೊಲ್ಲೊಂದಿತ್ತ ವಿದ್ಯೆ ಎರಡು ಜನ ಅದೊಟ್ಟು ಕಲ್ತಂದು ಅಂಡಲ್ಲ ಏನೆಲ್ಲ ಉತ್ತುಂಗ ಸ್ಥಾನ ಹಿಡಿದ ರಾಧಾಕೃಷ್ಣ ರೈಕಲ್ ಉಳ್ಳೇರು ಎಂಕಲ್ಲ ಹಿರಿಯಣ್ಣೆ ಈ ಭಾಗಗ ಹೊರಿ ಉದ್ಯಮಿ ಆದಿತ್ತದು ಎಂಕಲ್ಲ ಹಾಗೂ ಹೋಗೋಡು ಬರೆಯಾತ್ ಎಂಕಲ್ಲ ಒಟ್ಟಿಗೆ ಸೇರಿನ ಒರಿ ಧಾರ್ಮಿಕ ಕೊಂಡಿ ಹತ್ತಂದಂಡ ಸಾಮಾಜಿಕ ಬಂಧು ಪಂಡ ತಪ್ಪ ಒಂದು ನಡಿಗೊತ್ತು ಶಿವಪ್ರಸಾದ್ ಆಡ್ವೇರ ನನವರಿ ಎಂಕಲ್ ಒಟ್ಟಿಗೆ ಕಾಲೇಜ್ ಶಾಲೆಡೆ ಆಜು ಬೊಕ್ಕ ಎಲ್ಲ ಒಟ್ಟಿಗೆ ಕಲ್ತಿನ ಜನ ಪ್ರಶಾಂತ್ ಗಟ್ಟಿಯಲ್ಲಿ ಉಳ್ಳೇರು ಇನ್ನು ಮಲ್ಲ ಉದ್ಯಮದಾರ ಆದ ಈ ಭಾಗೋಡು ಮಾತಾರೆಗಳ ಪ್ರೀತಿ ಒತ್ತಾಯ ನಂಜಿನ ವ್ಯಕ್ತಿ ಪ್ರಶಾಂತ್ ಗಟ್ಟಿಯಲ್ಲಿ ಉಳ್ಳೇರು ನಾನು ಎಕಡೆ ಪನೋಡಿತ್ತಂಡೆ ಈ ಬಾಳೆಪುಣಿ ಪಂಪನ ಪಂಚಾಯತ ಪ್ರಥಮ ಪ್ರಜೆ ಸುಕನ್ಯಾ ರೈಕಲು ಉಳ್ಳೇರು ಅಂಚನೆ ಕುರ್ನಾಡ್ ಪಂಚಾಯತ ರಡ್ನ ಪ್ರಜೆ ಅಶ್ರಪ್ರೇ ಉಳ್ಳೇರು ನನವರಿ ಯುವಕ ಮಂಡಲದ ವಿಜೇತರು ಉಳ್ಳೇರು ನನವರಿ ಧಾರ್ಮಿಕ ಮುಂದಾಲು ಒರಿ ಯುವ ತರುಣೆ ಬಕ್ಕ ಒರಿ ಉತ್ಸಾಹಿ ಯುವಕ ಮಿತ್ರರ ಹೆಂಚಿನ ಕಿಶೋರ್ ಕುಮಾರ್ ನಾಯ್ಕ ಉಳ್ಳೇರು ನನವರಿ ಈ ಬಾಗಡೆ ಎಡ್ಡ ಉದ್ಯಮ ಹೊಲ್ತದ ಈ ಶಾಲೆಗೆ ಮಾರಾತ್ ಗಟ್ಟಿ ಬೆರಿಧ್ವನಿ ಆದಿತ್ಯ ನೆಂಚಿನ ಶಿಯಾಬ್ ಉಳ್ಳೇರು ನನವರಿ ನವೀನ್ ಉಳ್ಳೇರು ಎಂಗೆಲ್ಲ ಕ್ರಿಶ್ಚಿಯನ್ ಸಮುದಾಯದ ನನವರಿ ಅಗತ್ಯತಿನ ವ್ಯಕ್ತಿ ಹುಷಾರಿದ್ದಾರೆ ಅಂಚಾಯನ ಬದಲಿಗೆ ಇನ್ನು ನವೀನ್ ಡಿಸೋಜರ್ ಉಳ್ಳೇರು ನನವರಿ ಆತ್ಮೀಯ ಬಂಧು ನೆಂಚಿನ ಅರುಣ್ ಉಳ್ಳೇರು ಈ ಭಾಗಕ್ಕೆ ಮಾತ್ರೆಗಳ ಪ್ರೀತಿ ಬಕ್ಕ ಮುಟ್ಟೊಡಿತ್ತು ನೆಂಚಿನ ವ್ಯಕ್ತಿ ಚಂದ್ರಶೇಖರ ಗಟ್ಟಿಯಲ್ಲೇರು ಆರೆ ಮುಡಿಪಿನಾರ ದೇವಸ್ಥಾನದ ನನಂಜು ರೂವಾರಿ ಪಂಡಲ ತಪ್ಪ ಒಂದು ಈ ದೇವಸ್ಥಾನ ಅಚ್ಚುಕಟ್ಟಾದ ನಡಪೋಡು ನಂಡ ಇನಿ ಮುರಳಿ ಮೋಹನ್ ಭಟ್ರಿಗೆ ಮುಟ್ಟ ಒಂದು ಸಾಕಾರ ಮಲ್ಪನಂಚಿನ ಚಂದ್ರಶೇಖರ ಗಟ್ಟಿಯಲ್ಲೇರು ನೆತ್ತ ಮಾತ ಉಸ್ತುವಾರಿ ಈ ನೆತ್ತ ಆಧಾರ ಸ್ತಂಭ ಎನ್ನ ಗುರುಕುಲ್ನ ಮಗೆ ಯಾನು ಈ ಶಾಲೆದ ಗುರುಕುಲ್ನ ಮಗೆ ಈತ ಒಂಜಿ ಕಾರ್ಯಕ್ರಮನ ಎಡ್ಡ ರೀತಿ ನಡಪೋಡು ನಂಡ ಆಯ್ತ ಪ್ರೇರೇಪಣದ ಒಂಜಿ ಬೆರಿ ಮುಲ್ಲೊಂದು ಪಂಡ ತಪ್ಪ ಒಂದು ಉಮೇಶ್ KR ಈ ಅಮೃತ ಮಹೋತ್ಸವ ಸಮಿತಿದ ಒರಿ ಅಧ್ಯಕ್ಷರು ಒರಿ ಸದ್ದು ಗದ್ದಲ ಇದ್ದಂದ ಭಾರಿ ಆದ ವಿದ್ಯಾವಂತೆ ಅದು ಬುದ್ಧಿವಂತೆ ಅದು ಅರ್ನ ಧರ್ಮಪತ್ತಿನ ಈ ಭಾಗಡು ಸೇರಿಸ ಒಂದು ಇನ್ನು ಒಟ್ಟಿಗೆ ಅಕ್ಕಲ್ ರಡ್ಡಿ ಜನ ವಿದ್ಯಾವಂತರಾದ ಈ ಶಾಲೆಗೆ ಮೆರುಗು ತಿಕ್ಕೊಂಡು ನಾಂಡ ಅಕ್ಕಲಲ್ಲ ಭಾರಿ ಮಲ್ಲ ಪಾತ್ರ ಉಂಡು ಯಾನು ಎಕಡೆ ಉಮೇಶ್ವರನ ದಾಯಪನಂದಿನ ಬಣ್ಣಗ ಈ ಸಭಾ ಕಾರ್ಯದ ವೇದಿಕೆದ ಕಡೆಯತ ವ್ಯಕ್ತಿ ಬಂಡದ ಇರನ್ನು ಲೆತ್ತದೆ ಇರನ್ನು ಗೌರವ ಸ್ಥಾನ ದಿಯೋಡು ಪಂಡ ಇಚ್ಛಾಶಕ್ತಿ ಮಾತ್ರ ಇರನ್ನು ಕರೆಕ್ ಉಲ್ಲೇಖ ಮಲ್ತೆ ಇರ ಬೇಜಾರು ಮಲ್ಪಡಿಸಿ ಬಿಡು ಹೆಂಗೆ ನೆನಪಡು ಇತ್ತು ಅಂಚ ಅದುಪ್ನಾಗ ಇರ ಗೌರವ ಸ್ಥಾನ ಇರ್ತದೆ ಈ ಶಾಲೆಗೆ 100 ವರ್ಷದ
ಸಂಭ್ರಮನ ಇರ್ನ ಕೈಟ ಆಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲಿ ಈ ಶಾಲೆಗೆ ಆತು ಮಲ್ಲ ಯೋಗ ಭಾಗ್ಯ ತಿಕ್ಕಡು ಎಂಕ್ಲಿಗೆಲ್ಲ ಪಿರೋರ ಈ ಯೋಜಿಕೆಗೆ ಬರೆಯರೆ ದೇವರ ಅವಕಾಶ ಕೊರ್ನ ಎಂಕ್ಲಿಗೆ ಪಿರೋರ ತಿಕ್ಕಡು ಒಟ್ಟಡು ಏರೆ ಇತಿಗೆ ಜಿನ್ನಲ್ಲ ನನ್ನದ ಜನರೇಷನ್ ನನ್ನದ ಜೋಕಲೆಗೆ ಅಗತ್ಯತೆವಾದ ತಿಕ್ಕಡು ಈ ಪೊರ್ಲದ ಕಾರ್ಯಕ್ರಮ ನನವರ ಆಪನಂಚಿನ ಸೌಭಾಗ್ಯ ಈ ಮುಡಿಪು ಪ್ರದೇಶಕ್ಕೆ ತಿಕ್ಕಡು ಪಂಡ ಪನಡೊಂದು ಯಾನ ಅಪೇಕ್ಷೆ ಮಲ್ತೊಂದುಲ್ಲ ಈ ಶಾಲೆ ಎಂಚ ನಡತು ಬತ್ತಿನ ಬಂಡ ಈ ಶಾಲೆಡ್ 5,000 ಜೋಕುಲು ವಿದ್ಯಾರ್ಜನೆ ಮಲ್ತು ಪೋಯಿರು ಬಂಡ ಪ್ರಾಸ್ತಾವಿಕ ಬಕ್ಕ ಅನಿಕಲೆ ಒಂಜಿ ಚಾಟ ದೆಪ್ಪನಾಗ 5,000 ವಿದ್ಯಾರ್ಥಿನಕಲು ಮೂಲ ವಿದ್ಯಾರ್ಜನೆ ಮಲ್ತು ಪೋಯಿರು ಬಂಡರು ಖಂಡಿತವಾದ ಸತ್ಯ ಮೂಲ ವಿದ್ಯಾರ್ಜನೆ 5,000 ಜೋಕುಲು ಮಲ್ತು ತಿತ್ತೇರ್ನಾಂಡ ಪ್ರತಿ ಒಂಜಿ ವ್ಯಕ್ತಿನ ಪ್ರತಿಭೆ ಬೇತೆ ಬೇತೆ ರೀತಿಯ ಪ್ರತಿಭೆ ಇನಿ ಭಾರತೀಯ ಶಾಲೆದ ಏರು ರಡ್ಡ ಶಬ್ದ ಕಲ್ತಿನ ವಿದ್ಯಾರ್ಥಿನಿ ಅಕಲು ಇನಿ ಏರ್ಲ ದುರುಪಯೋಗವಾದ ಸದುಪಯೋಗ ಆದಿತ್ತಿನ ಪೂರಾ ಜೋಕುಲು ಪಂಡಲ ತಪ್ಪ ಒಂದು ಅವು ವಿದ್ಯಾಕ್ಷೇತ್ರ ಆದಪ್ಪು ಆತನ ರಾಜಕೀಯ ಕ್ಷೇತ್ರ ಆದಪ್ಪು ಆತನ ವ್ಯವಹಾರ ಕ್ಷೇತ್ರ ಆದಪ್ಪು ಆತನ ಉತ್ತಮ ಉನ್ನತ ಸ್ಥಾನಡುಪಿನ ಜಾಗಿಡ ಆದಪ್ಪು ಒಟ್ಟಡು ಆತನ ಕೃಷಿ ಕ್ಷೇತ್ರ ಆದಪ್ಪು ಕೃಷಿ ಕ್ಷೇತ್ರ ಇನಿ ಈತ ಮಲ್ಲ ವ್ಯವಸ್ಥೆ ಆದಿತ್ತಂಡ ಐಕೆ ಕಾರಣ ಇನಿ ನೆತ್ತ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ನಿಶ್ಚರ್ ಶೆಟ್ರೆ ಒಂಜಿ ಇನಿ ಭಾರ್ಯಾತ ಕಂಗಿತ್ತಿನಂಚಿನ ವ್ಯಕ್ತಿ ಇನಿ ಬಲ್ಲ ವ್ಯಕ್ತಿ ಆದಿತ್ತು ಇನಿ ಶಾಲೆದ ಅಮೃತ ಮಹೋತ್ಸವಡು ಈತ ಮಲ್ಲ ಕಾರ್ಯಕ್ರಮದ ಉಸ್ತುವಾರಿ ಜೊತೆ ನಾಂಡ ಈ ಶಾಲೆ ಕಾರಣ ಈ ಭಾರತೀಯ ಶಾಲೆ ಕಾರಣ ಪಂಡ ತಪ್ಪ ಒಂದು ಎಂಕಲು ಈ ಶಾಲೆಯ ವಿದ್ಯಾರ್ಜನೆ ಮಲ್ತದೆ ಬೇತೆ ಕೆಲಸಕ್ಕೂ ಪೋಯ್ತಿಂದಂಡ ಯಾನ್ ಪ್ರಶಾಂತ್ ಗಟ್ಟಿಯಲ್ಲ ಹತ್ತನ ರಾಧಾಕೃಷ್ಣ ರೈಕಲ್ ಹತ್ತಂದಂಡ ಚಂದ್ರಶೇಖರ ಗಟ್ಟಿಯಲ್ಲ ಅದಪ್ಪು ಏರಾಂಡಲ ಮಲ್ಲ ಉನ್ನತ ಸರಕಾರಿ ಉದ್ಯಮ ಇಜ್ಜಿಂದ ಇಜ್ಜಿಂಡಲ್ಲ ಇನ್ನಿತ್ತ ಕಾರ್ಯಕ್ರಮ ಎಂಕ್ಲೆಗಳ ಒಂದು ಯೋಗ ಭಾಗ್ಯ ತಿಕ್ಕಿದಂಡ ಈ ಶಾಲೆದ ರೆಡ್ ವಿದ್ಯಾರ್ಜನೆ ಮಲ್ತಿನಾದ್ರ ತಿಕ್ಕನ ಪಂಡ ತಪ್ಪ ಒಂದು ಈ ಶಾಲೆಯ ವಿದ್ಯಾರ್ಜನೆ ಮಲ್ತಿನಂತಿನ ಭಾರ್ಯಾತ್ ಹಿರಿಯ ಉಪನ್ಯಾಸಕರು ಎಂಕಲ್ನ ಕಾಲಡೆ ಭಾರಿ ಆತ ಎಡ್ಡೆ ಉಪನ್ಯಾಸಕರಿರ್ತಾರೆ ಅವು ಪಿ ರಾಮಾಸ್ಟ್ರ ಆದಪ್ಪು ಕೆ ರಾಮ ಮಾಸ್ಟರ್ ಆದಪ್ಪು ಶ್ರೀಮತಿ ಲೀಲಾ ಟೀಚರ್ ಆದಪ್ಪು ಸುಧಾ ಟೀಚರ್ ಆದಪ್ಪು ರುಕ್ಮಾಯಿ ಮಾಸ್ಟರ್ ಆದಪ್ಪು ತಿಮ್ಮಪ್ಪ ಮಾಸ್ಟರ್ ಆದಪ್ಪು ರಮಾನಂದ ಮಾಸ್ಟರ್ ಆದಪ್ಪು ಒಂದು ಎಂಕಲ್ನ ಒಂದು ಬ್ಯಾಚ್ ಹಿಡಿತಿನ ಮಾಸ್ಟರ್ನಕಲು ನಿಜವಾದ ಪನ್ಪೆ ಶಿಸ್ತು ಬದ್ದಗು ಸರಿಯಾದಿತ್ತಿನಂಚಿನ ಮಾಸ್ಟರ್ನಕಲು ಇತ್ತಂದ ಅಂದಿನ ಕಾಲದ ಮಾಸ್ಟರ್ನಕಲು ಇತ್ತಂದ ಈ ಪೂರಾ ಲೆತ್ತು ಪುದರ್ ಪಂಡನಂಚಿನ ಮಾಸ್ಟರ್ನಕಲು ಪಂಡ ತಪ್ಪ ಒಂದು ಐಟ್ಲೈನ ಆತ್ಮೀಯವಾಯಿನ ಒಂಜಿ ಟೀಚರ್ ಇತ್ತಿಂದ ಅವಳು ಲೀಲಾ ಟೀಚರ್ ಬಕ್ಕ ಸುಧಾ ಟೀಚರ್ ಪಂಡ ತಪ್ಪ ಒಂದು ಇಂಥ ಕಾರ್ಯಕ್ರಮ ಬೈಜರ ಗೊತ್ತಿಜ್ಜಿ ಬತ್ತಿದ್ದಂಡ ಯಾನು ಈ ವೇದಿಕೆದ ಮುಖಾಂತರ ನಿಖಿಲೆಗೆ ಪ್ರಣಾಮ ಅನುಸಂಧ ಒಂದಿಲ್ಲ ಶಾಲೆ ಎಂಚ ಬೋಡು ಶಾಲೆದ ಅಮೃತ ಮಹೋತ್ಸವ ಎಂಚ ನಡಪೋಡು ಪಂಡ ಯಾನ ತೂಯಿನ ಮಟ್ಟದ ಅಮೃತ ಮಹೋತ್ಸವದ ಕಮಿಟಿ ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ಈ ರೀತಿದ ಒಂಜಿ ಕಮಿಟಿ ಮಲ್ತದೆ ಮಾತಾ ಸಹಭಾಗಿತ್ವ ಜೊತೆ ಶಾಲೆ ಇತ್ತಂದ ಅವು ಈ ಭಾರತೀಯ ಶಾಲೆಗೆ ಸಂದನು ಪಂಡ ತಪ್ಪ ಒಂದು ನೆಟ್ ಬಾರಿಯಾತ್ ಒಂಜಿ ಹಿಂದೂ ಶಾಲೆ ಅದಿತ್ತಿನಲ್ಲ ಹಿಂದೂ ಇನಿ ಸಂಚಾಲಕರದ್ದು ಇತ್ತಿನಲ್ಲ ಇನಿ ಮಾತ ಜಾತಿ ಧರ್ಮದಕ್ಲೆಗೆ ಒಂಜಿ ಪ್ರಾಧಾನ್ಯತೆ ಕೊರ್ದು ಇನಿ ಈತ ಪ್ರಾಧಾನ್ಯತೆ ಕೊಡುದಂಡ ಇನ್ನು ನೆತ್ತ ಪ್ರಧಾನ ಕಾರ್ಯದರ್ಶಿ ಅಸ್ಗರ್ ಒಳ್ಳೆ ಅಸ್ಗರ್ ಬಾರಿಯಾತ್ ಈ ಕಾರ್ಯಕ್ರಮದ ರೂವಾರಿ ಮೊಹಮ್ಮದ್ ಅಸ್ಗರ್ ಬಂಡ ಇನ್ನು ಮಾತ ಈ ಕಮಿಟಿ ಇಂಚ ಮಲ್ತಿನಿಡ್ದಾದ್ರ ಇನಿ ಈ ಶಾಲೆ ಈತ ಪೊರ್ಲು ನಡೀತಾನೆ ಇನ್ನು ಎಂಗ್ಲ ನಮ್ಮನ ಮೆರವಣಿಗೆ ಬರ್ತಡು ಒಂಜಿ ಜಾಗ ಹಿಡ್ದು ಬಾರಿಯಾತ್ ಶೋಕದ ಭಜನಾ ಕಾರ್ಯಕ್ರಮ ತಂಡ ಇತ್ತು ಭಾರಿ ಪೊರ್ಲದ ಒಂಜಿ ಭಜನಾ ತಂಡ ಈ ಭಜನಾ ತಂಡದ ಪಿರೋಡ್ದು ಇನಿ ಬ್ಯಾರಿ ಸಂಸ್ಕೃತಿದ ಒಂಜಿ ದಪ್ಪು ಕಾರ್ಯಕ್ರಮ ಇತ್ತು ಅವು ಆತು ಶೋಕದ ಒಂಜಿ ಶಿಸ್ತುಬದ್ಧವಾಯಿನ ಕಾರ್ಯಕ್ರಮ ಮಲ್ತದು ಇಡೀ ಜನಕಲಿಗೆ ಈ ಕಾರ್ಯಕ್ರಮ ಬರೆಯರಂತ ಜನಕಲು ಕಮ್ಮಿದಾಗಿನ ಪಂಡ ಆ ಮೆರವಣಿಗೆ ತೂದು ಮಾತೆಲ್ಲ ಸಂತೃಪ್ತರಾತ್ರ ಇಡೀ ಆಕಲ ಈ ಕಾರ್ಯಕ್ರಮಕ್ಕೆ ಇತ್ತೆ ಬತ್ತು ಕುಲ್ಲ ನಡೆದು ಆ ಕಾರ್ಯಕ್ರಮ ತೂದು ಬಾರ್ಯಾತ ಮನಸ್ಸುರಾಯನಂಚಿನ ಸಂತೃಪ್ತಿ ಆಯನಂಚಿನ ಒಂಜಿ ಕಾರ್ಯಕ್ರಮಕ್ಕೆ ಮೆರುಗು ಕೊರ್ನಂಚಿನ ಮಾತಾ ಜಾತಿ ಧರ್ಮದಕ್ಲನೆ ಈ ಸಂದರ್ಭಡು ಯಾನ ಅಭಿನಂದನೆ ಮಲ್ತೊಂದು ಸ್ವಾಗತ ಮಲ್ತೊಂದು ಲೆಕ್ಕಲಾಗಿ ಈತ ಕಾರ್ಯಕ್ರಮದ
ಯಾನ ಇನಿ ಈ ಸಮಾಜ ಚೌಟರ ಈ ಬಾಗಡು ಈ ಶಾಲೆ ಇನಿ ಬ್ರಾಹ್ಮಣ ಸಮಾಜದ ಕೆಲ ಕೈಟ್ ಇತ್ತಂದಲ್ಲ ನೆತ್ತ ಯಾನ ಇನ್ನು ಪ್ರಾಸ್ತಾವಿಕಡು ಸನ್ಮಾನ್ಯ ಸುಬ್ರಹ್ಮಣ್ಯ ಭಟ್ರ ಬಂದಿರ ತನಿಯಪ್ಪ ಕುಲಾಲ್ರ ಮೂಲ್ಯ ಸಮುದಾಯದ ಕಲ್ನ ಜಾಗೆ ಎಂಕ್ಲಾಗ ಇದ ಮುಟ್ಟಲ ಗೊತ್ತಿಜ್ಜಂಡ ಈತ ಆಂಡಲ ఆయన ದಿಯೊಂದು ఆయన ಒರಿಪ್ರಂಚಿನ ಪ್ರಯತ್ನ ಮಲ್ತಾರೆ ಬಾಕಿ ಆದಿತ್ತನ 4 ವರ್ಷ ದುಂಬು ಕ್ಷೀಣ ಆದಿತ್ತಿನ ಶಾಲೆ నేను ముచ్చిది బెత్ ఇంచిన కమర్షియల్ అతను ఇతర ఇంచిన ಕಾರ್ಯಕ್ರಮ ಮಲ್ಪುಗ ಬಂದ ಇರಾದ ಇತ್ತುಂದಂಡ ಈ ಭಾರತೀಯ ಶಾಲೆದ 75 ವರ್ಷದ ಕಾರ್ಯಕ್ರಮ ಮಲ್ಪೆರೆ ಅದು ಅಂದು ಆತೊಂದು ಪನ್ಪಣಿಕ್ಕೆ ಈ ಮೊಕ್ಕಲ್ನ ಪೂರ್ತ ಈ ಬಾಗಡು ಬಾರಿಯಾತ್ ಚೌಟರ ಎಡ್ಡೆಡ್ಡೆ ಇಲ್ಲ ಚೆಕ್ಕುಂಜ ಕೊಡಕಲ್ಲು ಪಿದಮಲೆ ಅಂಚನೆ ಈ ಭಾಗ ಪೊಣ್ಣ ದೋಸೆಲ್ ಬೊಕ್ಕ ಬಿಳ್ಳೇರಿ ಅತ್ತಂದಂಡ ಇಂಕಲ್ನ ಕೊನಾಜ ಬೂಡು ಇಂಚ ಬಾರಿಯಾತ್ ಒಂಜಿ ಗಟ್ಟಿ ಸಮಾಜ ಇತ್ತಿನ ಅಂಚಿನ ನಮ್ಮ ಹಿಂದೂ ಸಂಸ್ಕೃತಿಗೆ ಬ್ರಾಹ್ಮಣರು ಬಂಡ ನಮ್ಮನ ದೇವರ ಬುಂಡ ಬ್ರಾಹ್ಮಣರಿಗೆ ಇಂಕಲ ಆದ್ಯತೆ ಕೊರ್ಪ ಬಾತಿ ಧರ್ಮದ ಕೊರ್ಪು ಜನ ಅಂಡ ಹಿಂದೂ ಧರ್ಮದ ಪ್ರಕಾರ ಮಕ್ಕಳ ಈತ ಪೂರ ಆದ್ಯತೆ ಕೊರ್ಪ ಆಂಡ ಈ ಶಾಲೆದ ಈ ಭಾಗದ ಪರಿಸರದ ಮಾತ ಬ್ರಾಹ್ಮಣ ಸಮುದಾಯದಕ್ಕಳು ಅವು ಹಿರಿಯಾಕಲವಡು ಕಿರಿಯಾಕಲವಡು ಈ ಶಾಲೆ ಒರಿಯೋಡು ಈ ಊರು ಒರಿಯೋಡು ಈ ಊರದ ಬಾಂಧವ್ಯ ಒರಿಯೋಡು ಬಂದ್ರ ಒಂದೇ ಇರಾದೇಡು ಇನ್ನು ಮಾತ ಜಾತಿ ಧರ್ಮದಕ್ಲೇನು ಸೇರ್ಸೋದು ಮಲ್ಪೋಡು ನಂಡ ಈ ಭಾಗದ ಪೂರಾ ಬ್ರಾಹ್ಮಣ ಸಮುದಾಯದಕ್ಕಲು ನೆಕ್ ಒಕ್ಕೊರಿನ ಆದಾಯ ಕೊರ್ನಿಡು ಒತ್ತಾಸ ಕೊರ್ನಿಡ್ದ ಹತ್ರ ಇನಿ ಕಾರ್ಯಕ್ರಮ ಈತ ಮಲ್ಲ ವೇದಿಕೆ ಈತ ಮಾತ ಅತಿಥಿ ನಕ್ಲೇನು ಸೇರ್ಸಾರ ಅವಕಾಶ ತಿಕ್ಕಿನ ಬಂಡ ಈ ಭಾಗದ ಪೂರ ಬ್ರಾಹ್ಮಣ ಸಮುದಾಯದಕ್ಲ ಯಾನ್ ನಿಕ್ಲ ತರ ತಗ್ಗಾದ ನಮಸ್ಕಾರ ಮಲ್ತೊಂದುಲ್ಲ ನೆತ್ತ ಒಟ್ಟಿಗೆ ಎಂಕಲ್ನ ನಾನು ಹೆಚ್ಚೆ ಪಾತ್ಯಾರ ಪೋಪುಜಿ ಈ ಕಾರ್ಯಕ್ರಮಕ್ಕೆ ಶಾಸಕರನ್ನ ಸಭಾಧ್ಯಕ್ಷರನ್ನ ಎಲ್ಲದ ಆಹ್ವಾನ ಇತ್ತನೆ ಅక్కడ ಪುದರ್ ಪಡೆದಿತ್ತಾರೆ ಕಾರಣಾಂತರರಿಗೆ ಬೇತೆ ಕಾರ್ಯಕ್ರಮ ಇತ್ತನೆ ಹಿಡ್ದಾದ್ರ ಕೂಡ ಯಾನ ಈ ಭಾಗಕ್ಕೆ ಬಂದಾಗ ಯಾನ ಶಾಲಾ ಕಮಿಟಿದ ಸಂಚಾಲಕರಿಗೆ ಫೋನ್ ಮಲ್ತದೆ ಅರೇನು ಹೊಂಜಿಗಳಿಗೆ ಈ ಶಾಲೆಗೆ ಬರ್ಪಾಲೆ ಈ ಶಾಲೆಗೆ ಬರ್ತದೆ ಅರ್ನ ಒಂಜಿ ವಿಚಾರ ತೆರೆಯಡು ಅರೆಗೆ ತುಷ್ಪಾಲೆ ಪಂಡ ಆ ಪ್ರಕಾರ ಅರೆ ಲೆತ್ತದು ಈ ಭಾಗ ಶಾಲೆಗೆ ಬರ್ತದೆ ಅರೆ ಕೊರ್ಪಣ ಸ್ಥಾನಮಾನ ಗೌರವನ ಈ ಹಳೆ ವಿದ್ಯಾರ್ಥಿ ಸಂಘ ಬಕ್ಕ ಈ ಸಂಚಾಲಕ ಕಮಿಟಿ ಅರೆ ಗೌರವಪೂರ್ಣ ಆಧಾರ ಸ್ವಾಗತ ಕೊಡ್ತಾರೆ ನಿಖಿಲೆಗೆ ಯಾನು ಎನ್ನ ಮುಡಿಪು ಬ್ಲಾಕ್ದ ಪರವಾದ ನಿಖಿಲೆ ಆಕಲೆ ಅರ್ನ ಪರವಾದ ನಿಖಿಲೆಗೆ ಅಭಿನಂದನೆ ಬಕ್ಕ ಸ್ವಾಗತ ಮಲ್ತಂದಿಲ್ಲ ಆರೆ ಒಂಜಿ ವಾಗ್ದಾನ ನಿಖಿಲೆಗೆ ಮಲ್ತದು ಪಡು ಈ ಶಾಲೆಗೆ ದುಂಬಲ ಒಂಜಿ ಆಟದ ಮೈದಾನಗೋಸ್ಕರ ದಿವಂಗತ ಜಗದೀಶ್ ಭಟ್ರೆ ನಾನು ಈ ಸಂದರ್ಭ ನೆನಪು ಮಲ್ಪಡಾಕೊಂಡು ಆ ಹೊರತುಗು ಈ ಶಾಲೆಗೆ ಆ ಹೊರತುಗಳ ಅನುದಾನ ಕೊಡ್ತಾರೆ ಈ ಗ್ರೌಂಡ್ ಸಮತಟ್ಟು ಮಲ್ಪೇರೆ ಆಟದ ಮೈದಾನ ಇಜ್ಜಿ ಬಣ್ಣಕ್ಕೆ ಆ ಹೊರತುಗಳ ಅನುದಾನ ಕೊಡ್ತಾರೆ ಅಂಚಲ್ಪನಾಗ ಆ ಸಂದರ್ಭ ಜಗದೀಶ್ ಭಟ್ರಿಗೆಲ್ಲ ಏನ ಒಂದು ರೀತಿಯ ನಮನ ಸಲ್ಲಿಸೋ ಒಂದು ಇನಿ ಈ ವರ್ಷದ ಪ್ರಸಕ್ತ ಸಾಲಡೆ ಈ ಶಾಲೆಗೆ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅಂಚ ಅದಪ್ಪನಾಗ ನಿಖಲ ಓವು ಆದ್ಯತೆ ಉಂಡು ಆ ಆದ್ಯತೆದ ಪಟ್ಟಿಗೋಸ್ಕರ ಪಟ್ಟಿ ಕೊರೆದು ಆಯ್ಕೆ ಇಂಜಿನಿಯರ್ನ ಸಂದರ್ಭ ಪೂರ್ಣಾಗ ಕಡಪುಡ್ದು ಆ ವ್ಯವಸ್ಥೆ ಮಲ್ಪನ ಪ್ರಾಮಾಣಿಕ ಪ್ರಯತ್ನ ಅವ್ರನ್ನ ಪರವಾದ ಯಾಲ್ನ ಮಲ್ಪೆ ಪಂಡೊಂದು ಒಟ್ಟೊಡು ನಮ್ಮ ಮಾತ ಸಮಾಜದ ಮಾತೆಲ್ಲ ಒಟ್ಟಿಗೆ ಅದು ಬದುಕಗ ಈ ಶಾಲೆ ರಾಜ್ಯಕ್ಕೆ ಒಂದು ಮಾದರಿ ಅಪನಂಚ ಶಾಲೆ ಅವಡು ಈ ಶಾಲೆಯ ಮಾತ ಜಾತಿ ಧರ್ಮದಕ್ಕೆ ಕಲ್ಪನಂಚಿನ ಆದ್ಯತೆ ಕೊರಲೆ ಮಧ್ಯಮ ಪಕ್ಕ ಬಡ ವರ್ಗದ ಜೋಕ್ಲೆಗೆ ಪರ್ಯಾತ ಆದ್ಯತೆ ಕೊರಲೆ ಅವು ಹೂವೇ ಜಾತಿ ಧರ್ಮದಕ್ಕೆ ಅದು ಪಡೆ ಆಕಲ ಒಂದು ಶಿಕ್ಷಣ ಒಂದು ಬರ್ಪಿನಂಚಿನ ಪ್ರವೇಶ ಶುಲ್ಕ ಹೆಚ್ಚು ಕಡಿಮೆ ಇತ್ತಿನಲ್ಲ ನಿಖಲ್ ಮಾತ ಏನು ಮಾತ ಸರಿದೂಗಿ ಸಾದು ಆ ಜೋಕ್ಲೆಗೆ ಆದ್ಯತೆ ಕೊರಲಿ ಆಯ್ತು ಒಟ್ಟಿಗೆ ಕನ್ನಡ ಶಿಕ್ಷಣ ಉಂಡು ಯಾನ ಮೊರಳಿನ ಪಂಡೆ ಒಂಜಿ ಖಾಲಿ ಒಂಜಿ ಇಂಗ್ಲೀಷ್ದ ಒಂಜಿ ಆದ್ಯತೆ ದಂಡಲ ಆ ಜೋಕ್ಲೆಗೆ ಬೇಜಾರಾವನ್ನ ರೀತಿ ಇಂಗ್ಲೀಷ್ದಾಗ ಒಂಜಿ ಆದ್ಯತೆ ಕೊಟ್ಟು ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಪಂಡೊಂದು ಈ ಕಾರ್ಯಕ್ರಮದ ಒಟ್ಟಿಗೆ ಈ ಶಾಲೆ ಈ ಊರು ನಮ್ಮ ಮಾತ ಒಂದಿತ್ತ ಬಂಧತ್ವದ ಕೊಂಡಿಯ ದುಪ್ಪಡು ಭಾರತೀಯ ಶಾಲೆ ಪನ್ಪನ ಪುದರ್ ದೀತಾರೆ ಇನ್ನು ನಮ್ಮ ದೇಶಕ್ಕೆ ಭಾರತ ದೇಶ ಅಂದೀತ ನಮ್ಮ ಈ ಶಾಲೆಗೆ ಭಾರತೀಯ ಶಾಲೆ ಪನ್ಪನ ಪುದರ್ನ ದೀತ ಒಟ್ಟುಡು ಭಾರತ ಬಕ್ಕ ಭಾರತೀಯ ಶಾಲೆ ಈ ಜಾಗ ರಾಜ್ಯಕ್ಕೂ ಆತನ ಈ ಊರಿಗೂ ಕನಿಷ್ಠ ಈ ತಾಲೂಕು ಗಂಡದ ಮಾದರಿಯಪ್ಪನಂಚಿನ ಶಾಲೆ ಅವಾರ್ಡ್ ಈ ಶಾಲೆ ಹಿಡಿದು ಸ್ವಾಭಿಮಾನದ ಬದುಕುನಂಚಿನ ಬಂಧುತ್ವದ ಬದುಕುನಂಚಿನ ಭಾತೃತ್ವದ ಬದುಕುನಂಚಿನ ಒಂದು ಸಂದೇಶ ಪವಾಡು ಈ ಶಾಲೆ ಹಿಡಿದು ಪಂಡೊಂದು ಎಂಕ ಅವಕಾಶ ಕೊರ್ನಕ್ಕೆ ನಿಕ್ಲಿಗೆ ಪೂರ ಅಭಿನಂದನೆ ಬಕ್ಕ ಧನ್ಯವಾದ. ಉಮೇಶ್ ಅವರ ವಿದ್ಯಾರ್ಥಿನಿ ಕೂಡ ಅಂತೆ
ಸಾಧ್ಯ ಆಗದೇ ಇರಬಹುದು, ಆದರೆ ನಮ್ಮ ಬಗ್ಗೆ ಬರೆದಿಡುವಂತೆ ಬದುಕಲು ಖಂಡಿತ ಸಾಧ್ಯವಿದೆ. ಈ ಒಂದು ಸುಭಾಷಿತವನ್ನು ನಿಜಗೊಳಿಸುವಂತೆ ನಮ್ಮೂರಲ್ಲಿ ಮಾತ್ರವಲ್ಲ ರಾಜ್ಯ ರಾಜಕಾರಣದಲ್ಲಿಯೂ ತೊಡಗಿಸಿಕೊಂಡಿರುವವರು ಶ್ರೀಯುತ ಸಂತೋಷ್ ಕುಮಾರ್ ಬೋಳಿಯಾರವರು. ಸಾಮಾಜಿಕವಾಗಿಯೂ ನಮ್ಮೆಲ್ಲರಿಗೂ ಆಪ್ತರಾಗಿರುವವರು. ನಿಕಟಪೂರ್ವ ಅಧ್ಯಕ್ಷರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಕಂಪನಿ, ಬೆಂಗಳೂರು. ಭಾರಿ ಶೋಕದ ಭಾರಿ ಪೊರ್ಲದ ಕಾರ್ಯಕ್ರಮ ಒಂಜಿ ಭಾರತೀಯ ಶಾಲೆದಾಗಲೇ ಯಾನು ಈ ಶಾಲೆದ ಹಳೆ ವಿದ್ಯಾರ್ಥಿ ಹತ್ತು ನಾನಲ್ಲ ಏನನ್ನು ಇನಿ ಮುಟ್ಟ ವಾ ಕಾರ್ಯಕ್ರಮ ಏನನ್ನು ಬಿಡ್ತಿದ್ದಾರೆ ಮಾತಾ ಕಾರ್ಯಕ್ರಮ ಭಾರಿ ಪ್ರೀತಿ ಭಾರಿ ವರ್ಷಕ್ಕೆ ಲೆತ್ತೊಂದುಳ್ಳೇರು ಎಂಕಲ ಭಾರತೀಯ ಶಾಲೆಗಳ ದಾದನ ಒಂಜಿ ವಿಶೇಷವಾದ ಸಂಪರ್ಕ ಹೆಂಗೆ ಐತ ಒಟ್ಟಿಗೆ ದಾದನ ಮತ್ಸರನ ಪುರಿಯ ಬೇಜಾರನ ಅಂದ್ರೆ ಹೆಂಗೆ ಗೊತ್ತಾಪಜಿ ಆಂಡ ಮಾತಾಡ ಹಳೆ ವಿದ್ಯಾರ್ಥಿ ಬಂದಾಗ ಎನ್ನ ಅಮ್ಮ ಈ ಶಾಲೆಗೆ ದಾದಕ್ಕೆ ಸೇರ್ಸೋದು ಚೆರೆ ಪನ್ಪುನ ಒಂಜಿ ವೇದನ ಎನ್ನರದ ಎಡಾಪುಂಡು ವೇದನ ಎನ್ನರದ ಎಡಾಪುಂಡು ಎಲ್ಲ ಒಂಜಿ ವೇಳೆ ಈ ಶಾಲೆದ ಹಳೆ ವಿದ್ಯಾರ್ಥಿ ಆತಂದಾಂಡ ಎಲ್ಲ ನಿಕ್ಲೊಟ್ಟಿಗೆ ರಾತ್ರಿ ಪಗಲು ಪೊರ್ಲುಡು ನಿಕ್ಲೆಲ್ಲ ಡ್ರೆಸ್ ಮಾತ ಮಂತದ ಆರಾಮುಡು ಕುಳುದೊಲಿ ನಕ್ಕುದೊಲಿ ಪನ್ಪುನ ಭಾವನೆ ಎನ್ನರದ ಎಡು ಬರ್ಪುಂಡು ಆಂಡ ಎಂಕ ಆ ಭಾಗ್ಯ ಜಾತಿ ಎಂದು ಎನ್ನ ದುರದೃಷ್ಟಕರ ಎಂಕ ಭಾಗ್ಯ ಜನ ನಡೆದವರ ನಿಕ್ಲೆ ಮಾತ ಭಾಗ್ಯವಂತೇರಿ ನಿಜವಾದ ಈ ಶಾಲೆದ 75ನೇ ವರ್ಷದ ಈತೊಂಜಿ ಶೋಕದ ಈತೊಂಜಿ ಪೊರ್ಲುದ ಭವ್ಯವಾಯಿನ ಸುಂದರವಾಯಿನ ಮಾತರ ರಾತ್ರಿ ಪಗಲು ಹೋರಾಟ ಮಂತದೆ ತನ್ನ ಬೆಗರಿನ ಭೂಮಿಗೆ ಪಾಡ್ದೆ ಈತ ಶೋಕದ ಒಂಜಿ ಬಿಲ್ಡಿಂಗ್ ಅಮೃತ ಭಾರತಿ ಸಂಭ್ರಮ ಪನ್ಪುನ ಪುದಾರಡೆ ಮಲ್ಪೋಡು ನಾಡ ನೆಕ್ಕೆ ಬೈದನ ಬಂಗಾರಿ ಎತ್ತಂದಿಲ್ಲ ಎಂಕ್ ಗೊತ್ತುಂಡು ಏತಂದು ಹೆಂಗೆ ಗೊತ್ತುಂಡು ಆಂಡ ಆ ಹೆಡ್ ಮಾಸ್ಟರ್ ಆದಿಪ್ಪು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಿಪ್ಪು ಅಮೃತ ಭಾರತಿ ಸಂಭ್ರಮದ ಆ ಅಧ್ಯಕ್ಷರು ಪದಾಧಿಕಾರಿಗಳಾದಿಪ್ಪು ಪಾಪ ಒಂದೇ ಹಳೆ ವಿದ್ಯಾರ್ಥಿನಾಗೆ ಬಿಡ್ತಿದ್ದೀರಿ ಕೆಲದಾಗಲಿ ಗೊತ್ತು ಯಾವನ ಹಳೆ ವಿದ್ಯಾರ್ಥಿ ಬಂದರೆ ಇರ್ಲ ಅಂತ ಮಾಡಿ ಅವಾಗ ಎನ್ನ ಮನಸ್ಸರೆ ಏನು ಪಣ್ಣನೆ ಹೆಂಗೆ ಆವಂದಿತ್ತು ಶೈಲಜಾಕ ಇಂದು ಸತ್ಯ ಇಂದು ದಾಲ ಇಂದು ಅತ್ತ ಅಂಚೆ ಆವಂದಿತ್ತನು ಇತ್ತ ಪ್ರಶಾಂತ್ ಕಾಜಿ ಅವರು ಉಂಟು ಯಾನ ಹಳೆ ವಿದ್ಯಾರ್ಥಿ ಅಪ್ಪಗಲ ಹೆಂಗೆ ಒಂಚೂರು ಬೇಜಾರು ಅಪ್ನಿ ವೇದನೆ ಅಪ್ನಿ ಯಾನ ಹಳೆ ವಿದ್ಯಾರ್ಥಿ ಅತ್ತ ಅಂದು ಆಂಡ ಹೆಂಗೆ ಖುಷಿ ದಾದ ಬಂದಂಡ ಯಾನು ದೇವರ ಪ್ರಾರ್ಥನೆ ಮಾಡ್ಬಿಡಿ ಭಾರತೀಯ ಶಾಲೆಗೆ ವಿಶೇಷವಾದ ಶಕ್ತಿ ಉಂಟು ಈ ಶಾಲೆಯ ಕಲ್ತನ ಜೋಕುಳು ಹಳೆ ವಿದ್ಯಾರ್ಥಿಗಳು ಭಾರಿ ಮಲ್ಲ ಕ್ರೀಡಾಪಟುಲ ಅದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟವು ಮಿಚ್ಚಿದ್ದಾರೆ ಈ ಶಾಲೆಯ ಕಲ್ತನಕ್ಕೆ ಭಾರಿ ಮಲ್ಲ ರಾಜಕೀಯರು ಉನ್ನತ ಸ್ಥಾನಮಾನವನ್ನು ತಂದೇರಿ ಅವಳು ಸದಾನಂದ ಪುಂಜೇರಿ ಈ ಜಿಲ್ಲಾ ಪಂಚಾಯತ್ದ ಅಧ್ಯಕ್ಷರಾದಿತ್ತರು ಶೈಲಜಕ್ಕಲ್ಲ ಯಾನ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಿಪ್ಪನವಾಗ ಇದೇ ಶಾಲೆದ ಹಳೆ ವಿದ್ಯಾರ್ಥಿನಿ ಶೈಲಜಕ್ಕ ಅಲ್ಲ ಒಂಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಇಡೀ ಕರ್ನಾಟಕ ರಾಜ್ಯದ ನಂಬರ್ 1 ಅಧ್ಯಕ್ಷರು ಪನ್ಪುನ ಪ್ರಶಸ್ತಿನ ರಾಷ್ಟ್ರೀಯ ನಮ್ಮ ದೇಶದ ಒಂದು ಏರೆ ಪ್ರಧಾನಿನ ಕೈಟತ್ತು ರಾಷ್ಟ್ರಪತಿನ ಕೈಟ ಸ್ವೀಕಾರ ಮಂತದ ನಂಜಿನ ಭಾಗ್ಯದ ಈ ಶಾಲೆದ ಹಳೆ ವಿದ್ಯಾರ್ಥಿನಿಗೆ ಉಂಡು ಬಣ್ಣನ ನೆಡ್ದು ಮಲ್ಲ ಇಂಚಿನ ಭಾರಿ ಮಲ್ಲ ಪಂಡೇರಿ ಆ ಬ್ಯಾಂಗ್ಳೂರು ಭಾರಿ ಮಲ್ಲ ಬಿಸ್ನೆಸ್ ಮ್ಯಾನ್ ನಕ್ಲೆ ಮೂಲು ಭಾರಿ ಮಲ್ಲ ಬಿಸ್ನೆಸ್ ಮ್ಯಾನ್ ನಕ್ಲೆ ರಾಧಾಕೃಷ್ಣನ್ ನನ್ನ ಬಿಸ್ನೆಸ್ ಮ್ಯಾನ್ ಒರಿಯರ್ದವ್ರಿ ಒನ್ ಆಫ್ ದಿ ಟಾಪ್ ಮೋಸ್ಟ್ ಪಾಪ್ಯುಲರ್ ಬಿಸ್ನೆಸ್ ಮ್ಯಾನ್ ನಕ್ಲೆ ಈ ಶಾಲೆಯ ಕಲ್ತನ ಓಲ್ಡ್ ಸ್ಟೂಡೆಂಟ್ ನಕ್ಲೆ ಈ ಶಾಲೆಯ ಕಲ್ತನ ಓಲ್ಡ್ ಸ್ಟೂಡೆಂಟ್ ನಕ್ಲೆ ಬೇತೆ ಶಾಲೆದ ಪ್ರಿನ್ಸಿಪಾಲ್ ನಕ್ಲು ಬೇತೆ ಶಾಲೆದ ಲೆಕ್ಚರ್ ನಕ್ಲು ಬೇತೆ ಶಾಲೆದ ಪ್ರೊಫೆಸರ್ ಉದಾಹರಣೆಗೆ ನಮ್ಮ ಉಮೇಶನ್ನೇ ಆರ್ಲ ಯಾನ್ಲ ಒಂದು ಕ್ಲಾಸ್ ಮಾತ್ರ ಕಾಲೇಜ್ ಮಾತ್ರ ಬೇತೆ ಎಂಗ್ಳು ಒಂಜೆ ಇಂದು SSLC PUC ಎಕ್ಸಾಂಪಲ್ನಾಗ ಎಂಗ್ಳು ಒಂಜೆ ನೆಟ್ಟಿತ್ತ ಅಂಚ ಅರೆಡ್ದಿಲ್ಲ ಬೇತೆ ಆರು ಎಂಚಲ ಒನ್ ಆಫ್ ದಿ ಟಾಪ್ ಮೋಸ್ಟ್ ಪಾಪ್ಯುಲರ್ ಎಜುಕೇಷನ್ ನೆಟ್ ಪುದರ ಮನೆಯನಾರು ಅಂಜನೆ ಯಥಾ ಜನಕಲು ಉಳ್ಳೇರು ಅಂಜನೆ ಸೋಷಿಯಲ್ ವರ್ಕರ್ ನಕ್ಲು ಈ ಶಾಲೆಯ ಕಲ್ತದನಾಗ ಸೋಷಿಯಲ್ ವರ್ಕರ್ ನಕ್ಲು ಪ್ರಶಾಂತನ್ನೇ ಪಂಡೇರು ಕೊಡಕಲ್ ದಕ್ಲಿಗೆ ಪುದಾರುಂಡು ವೆಂಕಟರಮಣ ಭಟ್ರು ಅಕ್ಲ ಹಿರಿಯಕ್ಕಲು ಇತ್ಯದ ಮುರಳಿ ಭಟ್ರು ನಮ್ಮ ಇತ್ಯದ ಸಂಚಾಲಕರ ಸುಬ್ರಹ್ಮಣ್ಯ ಭಟ್ರು ಈ ಶಾಲೆದ ಹೆಡ್ ಮಾಸ್ಟರ್ ರಾಮಕೃಷ್ಣ ಭಟ್ರು ಆ ಇಡೀ ಟೀಮು ಮೆಕ್ಲಿಗೆ ವಾ ರೀತಿಯ ಅಭಿನಂದನೆ ಕೊರೋಡನ್ನು ಎಂಕ್ ತೇರಿಪಚ್ಚಿ ಯಾನು ಸುರುಪಂಡ ದಿಂಜ ಪಾತೇರು ಜಿನ್ ಅಂಚ ದಿಂಜ ಪಾತೇರೆ ಪೋಂಡ ಎಲ್ಲ ಪ್ರಶಾಂತನ್ನೇ ಪಾತೇರ್ಲಕನೆ ಪಾತೇರಡಾಪುಂಡು ಅಂಚ ದಿಂಜ ಪಾತೇರಂದ ಎಂಗೆ ಪಾತೇರ ಅವಕಾಶ ಮಂತ ಕೊಡ್ತ ನಡಿಗಳಿಗೆ ಪೂರೆರೆಗಳ ಎಣ್ಣ ಉಡಲ್ ದಿಂಜನ ಸೊಲ್ ಮೇಲೆ ಸಂದಾದ ಈ ಶಾಲೆ ಆರೋಪಣೆ ಲೆಕ್ಕನೆ ಇಂದು ರಾಜ್ಯ ರಾಷ್ಟ್ರ ಮಟ್ಟದ ಗೆದ್ದ ಕೀರ್ತಿ ಬರಡೆ ಈ ಶಾಲೆಯ ಕಲ್ತನ ಹಳೆ ವಿದ್ಯಾರ್ಥಿ ಇತ್ತೆಂಚ ಪುದರ್ದೆ ಇದರ ನಾನೆಲ್ಲ ಕಲ್ಪನಾ ಜೋಕ್ಲು ಈ ಶಾಲೆದ ಶಾಶ್ವತವಾದ ಈ ಶಾಲೆಯ ಕಲ್ಪನಂಜನ ಆ ಮಾಸ್ನಗ್ಲೆ ಗುರುಕುಲ್ನಗ್ಲೆ ಪುದರ್ಲ ಈ ಶಾಲೆದ ಪುದರ್ಲ ಒರಿಪವನಂಜನ ಬೇಲೆಯನ್ನು ಮನ್ಪಡೆ ಪಂಡ ದೇವರೆಡ ಪ್ರಾರ್ಥನೆ ಮಂತಂದು ಪಾತೆರೆರ ಅವಕಾಶ ಮಂತ ಕೊಡ್ತು ನನಗೆ ಪೂರೆರೆಗಳ ಎಂಕ ಎನ್ನ ಉಡಲ್ ದಿಂಜಿನ ಸುರುಮೇಲಿನ ಸಂದಾದೆ ಎನ್ನ ಪಾತೆರೆ ಉಂಟವೆ. ಜೈ ಹಿಂದ್, ಜೈ ಕರ್ನಾಟಕ. ದೀಪ ಪ್ರಜ್ವಲನ ಮಾಡಿರುವಂಥ ಶ್ರೀ ಪ್ರಶಾಂತ್ ಕಾಜ್ ಅವರೇ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ
ಆತ್ಮೀಯ ಬಂಧುಗಳೇ ಮತ್ತು ಈ ಅಮೃತ ಮಹೋತ್ಸವದ ಈ ಒಂದು ವಿಶೇಷವಾದ ಸಂಭ್ರಮವನ್ನು ಆಚರಿಸುತ್ತಿರುವಂಥ ಎಲ್ಲ ಹಳೆ ವಿದ್ಯಾರ್ಥಿಗಳೇ, ಈಗಿನ ಎಲ್ಲ ಅಧ್ಯಾಪಕರೇ ಮತ್ತು ಆತ್ಮೀಯ ಬಂಧುಗಳೇ, ನನಗೆ ಅತ್ಯಂತ ಖುಷಿಯನ್ನು ಕೊಡ್ತಾ ಇದೆ. ಯಾಕೆಂದರೆ ಹತ್ತಿರದ ತಲಪಾಡಿಯಲ್ಲಿ ಹುಟ್ಟಿದವನು ನಾನು. ಆದರೆ ಈ ಭಾಗದಲ್ಲಿ ಬೆಳೀಲಿಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ಹತ್ತಿರದ ಪರಂಗಿಪೇಟೆಯಲ್ಲಿ ಬೆಳೆದವನು. ಆದರೆ ಮುಡಿಪಿನಂಥ ಈ ಪ್ರದೇಶದಲ್ಲಿ ಒಂದು ಶಾಲೆ ಸ್ವಾತಂತ್ರ್ಯೋತ್ಸವದ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ತತ್ಕ್ಷಣ ಒಂದು ಶಾಲೆ ಪ್ರಾರಂಭವಾಗಿದೆ ಮತ್ತು 75 ವರ್ಷಗಳ ಒಂದು ಸುದೀರ್ಘ ಇತಿಹಾಸವನ್ನು ಹೊಂದಿದಂಥ ಶಾಲೆ ಇವತ್ತು ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಪ್ರಸ್ತುತ ಇರುವಂಥ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಕಳೆದ 75 ವರ್ಷ ನಾವೇನು ಈ ಶಾಲೆಯಲ್ಲಿ ಸಾಧನೆಗಳನ್ನು ಮಾಡಿದ್ದೇವೆ, ಶಾಲೆಯ ಮುಖಾಂತರ ಸಮಾಜಕ್ಕೇನು ಕೊಡುಗೆಗಳನ್ನು ಕೊಟ್ಟಿದ್ದೇವೆ, ಅದರೆಲ್ಲ ಅವಲೋಕನವನ್ನು ಒಂದು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಮತ್ತು ಶ್ಲಾಘನೀಯ ಸಂಗತಿ. ಯಾಕೆಂದರೆ ಒಂದು 75 ವರ್ಷಗಳ ಹಿಂದಿನ ಕಾಲಘಟ್ಟದ ಅವಲೋಕನವನ್ನು ನಾವು ಮಾಡಿದರೆ 1948ರಲ್ಲಿ ಪ್ರಾಯಶಃ ತುಂಬ ಕಡೆಗಳಲ್ಲಿ ಶಾಲೆಗಳೇ ಇರಲಿಲ್ಲ ಭಾರತದಲ್ಲಿ. ಆ ಸಂದರ್ಭದಲ್ಲಿ ಒಂದು ಖಾಸಗಿ ಸಂಸ್ಥೆ ಸೇರಿಕೊಂಡು ಊರಿನ ಮಕ್ಕಳಲ್ಲಿ ವಿದ್ಯಾರ್ಜನೆಯನ್ನು ಮಾಡಬೇಕು, ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಕೊಡಬೇಕು, ವಿದ್ಯೆಯ ಮುಖಾಂತರವೇ ಈ ದೇಶವನ್ನು ಕಟ್ಟಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಇಟ್ಕೊಂಡು ಕಳೆದ 75 ವರ್ಷದಿಂದ ಮಾಡ್ತಾ ಇರುವಂಥ ಈ ಕೆಲಸ ಅತ್ಯಂತ ಶ್ಲಾಘನೀಯವಾದ ಕೆಲಸ. ಮಿತ್ರರಾದ ಅಸ್ಗರ್ ಮತ್ತು ಶಿವಾನಂದ ಅವರು ನನ್ನನ್ನು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನೀಡಿದ್ದಾರೆ. ಅವರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾದ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಶಾಲೆಯ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಇಲ್ಲಿಯ ಎಲ್ಲ ಆತ್ಮೀಯ ಬಂಧುಗಳಿಗೆ ಮತ್ತು ಎಲ್ರಿಗೂ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ, ಹೆಮ್ಮೆಯ ಪ್ರಧಾನಮಂತ್ರಿ, ನಮ್ಮ ಪ್ರೀತಿಯ ಪ್ರಧಾನಮಂತ್ರಿ ಅವ್ರು ಯಾವತ್ತೂ ಹೇಳ್ತಾ ಇರ್ತಾರೆ, ಮುಂದಿನ 25 ವರ್ಷಗಳ ಕಾಲ ಅದು ಭಾರತದ ಅಮೃತ ಕಾಲ ಆಗಲಿಕ್ಕಿದೆ, ಭಾರತದ ಅಮೃತ ಕಾಲ ಆಗಲಿಕ್ಕಿದೆ ಅಂತ. ಭಾರತ ಬೆಳಗುವ ಕಾಲ ಇದು. ಭಾರತ ಇಡೀ ವಿಶ್ವದಲ್ಲಿ ಒಂದು ತನ್ನ ಯೋಗ್ಯ ಸ್ಥಾನಮಾನವನ್ನು ಪಡೆಯುವಂಥ ಕಾಲ. ಆ ಸಂದರ್ಭದಲ್ಲಿ ನಿಮ್ಮ ಶಾಲೆ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನನ್ನ ವಿನಂತಿ ಏನಂದರೆ, ಈ ಅವಲೋಕನವನ್ನು ಮಾಡುವಂಥ ಸಂದರ್ಭದಲ್ಲಿ ಬದಲಾದ ಕಾಲಘಟ್ಟದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ನೀಡಬೇಕು, ಯಾವ ರೀತಿ ವಿದ್ಯಾರ್ಥಿಗಳನ್ನು ಬೆಳೆಸಬೇಕು, ವಿಶೇಷವಾಗಿ ಅವರಲ್ಲಿ ಸ್ಕಿಲ್ಲನ್ನು ಡೆವಲಪ್ ಮಾಡುವ ದೃಷ್ಟಿಯಿಂದ ಇವತ್ತು ವಿದ್ಯಾರ್ಜನೆ ಅನ್ನುವಂಥದ್ದು, ಶಿಕ್ಷಣ ಅನ್ನುವಂಥದ್ದು ಒಂದಷ್ಟು ಬದಲಾಗ್ತಿರುವಂಥ ಸಂದರ್ಭದಲ್ಲಿದೆ. ಅವರ ಶಿಕ್ಷಣ ಯಾವ ರೀತಿ ಇರಬೇಕಂದ್ರೆ ಅವರಿಗೆ ಸ್ಕಿಲ್ಲನ್ನು ಕೊಡುವಂಥ ದೃಷ್ಟಿಯಿಂದ ಕೂಡ ಯೋಚನೆ ಮಾಡಿ ಭಾರತದ ಈ ಅಮೃತ ಕಾಲದಲ್ಲಿ ಈ ಅಮೃತ ಮಹೋತ್ಸವನ ಆಚರಣೆ ಮಾಡುತ್ತಿರುವಂಥ ಈ ಭಾರತೀಯ ಶಾಲೆ ಅದಕ್ಕೆ ಕೊಡುಗೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನನಗೆ ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಿಮ್ಮ ಶಾಲೆ ಹೀಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಲಿ ಅಂತ ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನನ್ನ ಒಂದು ಅದೃಷ್ಟ ಏನಂತ ಹೇಳಿದರೆ ಇವತ್ತು ಭಾಳ ಪುಣ್ಯವಂತ ನಾನು. ಯಾಕೆಂತ ಹೇಳಿದರೆ ಈ ಅಮೃತ ಭಾರತಿ ಸಂಭ್ರಮಕ್ಕೆ ಇವತ್ತು ಪಾಲ್ಗೊಳ್ಳಲಿಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ. ಹಾಗೆ ಭಾಳ ಸಂತೋಷದ ವಿಷಯ. ನಾನು ಮಂಗಳೂರಿಂದವನಾದರೂ ನನಗೆ ಮುಡಿಪು, ಬೋಳಿಯಾರ್, ಕುರ್ನಾಡು ಎಲ್ಲ ಭಾಳ ಹತ್ತಿರದವರು. ಇಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ, ಎಲ್ಲ ನನ್ನ ತುಂಬ ಭಾಳ ಸ್ನೇಹಿತರು. ಯಾಕೆಂದರೆ ನಾನೊಂದು ಧಾರ್ಮಿಕ ಕೆಲಸಕ್ಕೆ ಇಲ್ಲಿ ಮಂಗಳೂರಿಂದ ಕುರ್ನಾಡಿಗೆ ಬಂದಿದ್ದೆ. ಆಗ ನನಗೆ ಸತ್ಯ ಹೇಳಬೇಕಾದ್ರೆ ಸ್ವಲ್ಪ ಸಹ ಕಷ್ಟ ಗೊತ್ತಾಗಲಿಲ್ಲ. ನಾನು ಇಲ್ಲಿ ಕುರ್ನಾಡಿಗೆ ಬರುವಾಗ ಪ್ರಶಾಂತನ್ನ ಆಗಲಿ, ಸಂತೋಷನ್ನ ಆಗಲಿ, ಮತ್ತು ಪ್ರಶಾಂತ್ ಗಟ್ಟಿ ಅವರಾಗಲಿ, ಮತ್ತು ರಾಧಾಕೃಷ್ಣ ಅವರಾಗಲಿ ಯಾವಾಗಲೂ ನನಗೆ ಏನಾದರೂ ಭಾಳ ಭರವಸೆ ಕೊಟ್ಟು ನೀನು ಮುಂದಕ್ಕೆ ಹೋಗು, ನಾವಿದ್ದೇವೆ ಅಂತ. ಆದರೆ ಹಿಂದಕ್ಕೆ ಇರಲಿಲ್ಲ, ಅವರು ಮುಂದಕ್ಕೆ ಇದ್ದರು. ನನಗೆ ಎಲ್ಲ ಸೌಕರ್ಯವನ್ನು ಕೊಟ್ಟು ನನ್ನ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನನ್ನನ್ನು ಇಲ್ಲಿ ಕುರ್ನಾಡ ಗ್ರಾಮದಲ್ಲಿ ಭಾಳ ಯಶಸ್ವಿಗೊಳಿಸಿದ್ದಾರೆ. ಅದನ್ನು ಸಂತೋಷ ಅಂತ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡಿಸ್ತೇನೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಶಾಲೆಯ ವಿಷಯದಲ್ಲಿ ನಮಗೆ ಶಾಲೆ ಅಂತ ಹೇಳಿದರೆ ಒಂದು ದೇವರ ಮನೆ ಇದ್ದಾಗೆ ನಮಗೆ. ಯಾಕೆಂತ ಹೇಳಿದರೆ ನನ್ನ ಅಮ್ಮ ಸಹ ಟೀಚರ್.
ಹಾಗೆ ನಮಗೆ ಶಾಲೆ ದೇವರ ಮನೆ ಇತ್ತು, ಮನೆಯಲ್ಲಿ ಸಹ ದೇವರ ಮನೆ ಇತ್ತು. ಟೀಚರ್ ಅಂತ ಹೇಳಿದರೆ ನಮಗೆ ಭಾಳ ಭಯ, ಈಗಲೂ ಸಹ ಭಯ. ಯಾಕಂತ ಹೇಳಿದರೆ ಆಗಿನ ಕಾಲದಲ್ಲಿ ನಮಗೆ ಭಾಳಷ್ಟು ಪೆಟ್ಟು ಬೀಳ್ತಿತ್ತು. ಆಗ ಪೆಟ್ಟು ಬೀಳುವಾಗ ಶಾಲೆಯಲ್ಲಿ ಸಹ ಪೆಟ್ಟು ಬೀಳ್ತಿತ್ತು, ಮನೆಯಲ್ಲೇ ಪೆಟ್ಟು ಬೀಳ್ತಿತ್ತು. ಯಾಕಂತೇಳಿ ನಮ್ಮ ಅಮ್ಮ ಟೀಚರ್, ಅಲ್ಲಿ ಶಾಲೆಯದ್ದು ಟೀಚರಿಂದ ಪೆಟ್ಟು ಬೀಳ್ತಿತ್ತು. ಹಾಗಾಗಿ ಆ ಪೆಟ್ಟಿದ್ದ ಕಾರಣ ನಾವು ಇವತ್ತು ಉನ್ನತ ಮಟ್ಟಿಗೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ನಾನೊಂದು ಹೆಮ್ಮೆ ಪಡಿಸ್ತೇನೆ. ಹಾಗೆ ಇನ್ನೂ ತುಂಬ ಹಳೆ ವಿದ್ಯಾರ್ಥಿಯವರು ಇಲ್ಲಿ ಭಾಳ ಉನ್ನತ ರೀತಿಯಿಂದ ಇದ್ದಾರೆ. ಇನ್ನಷ್ಟು ಈ ಅಮೃತ ಶಾಲೆ ಭಾಳಷ್ಟು ಬೆಳೀಲಿ. ನಮ್ಮ ಪ್ರಶಾಂತನ ಹೇಳಿದಾಗೆ ಈ ರಾಜ್ಯದಲ್ಲಿ ಅಲ್ಲದಿದ್ದರೂ ಈ ಗ್ರಾಮದಲ್ಲಿ ಆದರೂ ಭಾಳ ದೊಡ್ಡ ಶಾಲೆ ಆಗಲಿ ಅಂತ ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಮತ್ತು ಇವರಿಗೆ ಎಲ್ಲರಿಗೆ ನನಗೆ ಇಲ್ಲಿ ಬಂದು ಒಂದು ಆಹ್ವಾನ ಕೊಟ್ಟದ್ದಕ್ಕೆ ಎಲ್ಲ ಮಿತ್ರ ಮಂಡಳಿಯವರಿಗೆ ನಾನು ಧನ್ಯವಾದವನ್ನು ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲು ವೇದಿಕೆಯ ಕೆಳಗಡೆ ಇರುವವರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಯಾವುದೇ ಸಭೆ ಇರಲಿ, ಸಮಾರಂಭ ಇರಲಿ, ಯಾವುದೇ ಇರಲಿ, ವೇದಿಕೆಯಲ್ಲಿ ಇರುವವರು ಮುಖ್ಯ ಅಲ್ಲ, ವೇದಿಕೆಯ ಕೆಳಗಡೆ ಇರುವವರು ಮುಖ್ಯ. ಹಾಗೆ ಅಂತೇಳಿ ವೇದಿಕೆಯಲ್ಲಿ ಕೂತವರು ಏನೂ ಲೆಕ್ಕಕ್ಕಿಲ್ಲ ಅಂತೇಳಿ ಅಲ್ಲ, ಅವರಿಗೂ ಕೂಡ ಒಂದು ನಮೋ ಸಂತೋಷ್ ನಗಾಡ್ತಾ ಇದ್ದಾರೆ. ನನ್ನ ಮಾತು ಒಂದು ಸ್ವಲ್ಪ ಹಾಗೇನೆ. ನಾನು ಲಂಕೇಶ್ರವರ, ತೇಜಸ್ವಿಯವರ ಶಿಷ್ಯ. ಹಾಗೆ ಕುವೆಂಪುರವರು, ಕಾರಂತರವರು ನನ್ನ ಗುರುಗಳು. ಆದ್ದರಿಂದ ನಾನು ಮಾತಾಡೋದು ಒಂದು ಸ್ವಲ್ಪ ನೀವು ಹೋಗುವ ನೇರ ದಾರಿಯಿಂದ ಸ್ವಲ್ಪ ಹೀಗಿರ್ಬೋದು. ನನಗೆ ಈ ಜಾತಿ, ಮತ ಅಥವಾ ನಿಮ್ಮ ಭಾಷೆಗಳ ಬಗ್ಗೆ ಅಥವಾ ಪತಾಕೆಗಳ ಬಗ್ಗೆ, ಅದು ಕೇಸರಿನ, ಅದು ಹಸುರ, ಅದು ಇನ್ನೊಂದು, ಅದು ಮತ್ತೊಂದು, ಅದು ನನಗೆ ಗೊತ್ತಿಲ್ಲ. ನನಗೆ ಯಾರು ಇಷ್ಟ ಇದ್ದಾರೆ ಅವ್ರ ಜೊತೆ ನಾನು ಇರ್ತೀನಿ. ನನ್ನ ಜಾತಿ ಯಾವುದು ಅಂತ ಕೇಳಿದರೆ ಇವತ್ತಿಗೆ ನಾನು ಯಾವ ಜಾತಿಯೂ ಇಲ್ಲ. ನಾನು ಶಿವಪ್ರಸಾದ ಆಳುವ ಒಬ್ಬ ಮನುಷ್ಯ ಅಷ್ಟೇ. ನಾನು ಮುದುಂಗಾರಕಟ್ಟೆ, ಹೆಚ್ಚಿನವರಿಗೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಮುದುಂಗಾರಕಟ್ಟೆ ಶಾಲೆ ನನ್ನ ಮೊದಲ ಅಮ್ಮ. ನನ್ನ ನಾಲಿಗೆಯ ಮೇಲೆ ಅಕ್ಷರವನ್ನು ಕೊರೆದದ್ದು ಮುದುಂಗಾರಕಟ್ಟೆ ಶಾಲೆ. ನಮ್ಮಮ್ಮ ಅವಳು ಆ ಕೆತ್ತಿದ ಅಕ್ಷರವನ್ನು ಚೆನ್ನಾಗಿ ತಿದ್ದಿ ತೀಡಿ ಒಂದು ಹಂತಕ್ಕೆ ತಂದದ್ದು ಭಾರತೀಯಮ್ಮ ಈ ಶಾಲೆ. ಈ ಇಬ್ಬರು ಅಮ್ಮಂದಿರಲ್ಲಿ ನನಗೆ ಯಾವುದೇ ತಾರತಮ್ಯ ಇಲ್ಲ, ಇಬ್ಬರು ನನ್ನ ಅಮ್ಮಂದಿರು. ನನ್ನ ಹೆತ್ತಮ್ಮ ಪುಷ್ಪಾವತಿ ಆಳು ಅಂಥೇಳಿ. ಆದರೆ ನನಗೆ ಮೊಲೆಹಾಲು ಕೊಟ್ಟದ್ದು ಕುಂಜುಮ ಅನ್ನುವ ಒಬ್ಬ ಬ್ಯಾರಿ ಸಮಾಜದ ಹೆಣ್ಮಗಳು. ಯಾಕೆ ಅಂತಂದರೆ ಆ ಹೊತ್ತಿಗೆ ನನ್ನ ಅಮ್ಮನಿಗೆ ಕೈಕಾಲು ಹುಷಾರಿಲ್ಲದೆ, ಕೈಕಾಲು ಬರ್ತಾ ಇಲ್ಲ, ಇಡೀ ನೋವು, ಮೈಯೆಲ್ಲ ನೋವು, ಮಗುವಿಗೆ ಹಾಲು ಕೊಡಲಿಕ್ಕೆ ಆಗೋದಿಲ್ಲ. ಆಗ ಈ ಕುಂಜುಮ ಅನ್ನೋರು ಎಲ್ಲೋ ಗದ್ದೆಯಲ್ಲಿ ಕೆಲಸ ಮಾಡಿ ಆ ಬೆವರನ್ನ ಇದು ಮಾಡಿಕೊಂಡು ಬಾಲ್ಯವರು ಉಳಿಕೊಂಡು ಅಂತ ಹೇಳಿ, ಅವ್ರ ಮಗ ಕೂಡ ನನ್ನ ಅಭಿಪ್ರಾಯದವನೇ. ಅವನ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ನನ್ನ ಬಗ್ಗೆ ಕಾಳಜಿ. ಓಡ್ಕೊಂಡು ಬಂದು ಆ ಮೊಲೆ ಹಾಲು ಕುಡಿಸಿ ಇದು ಮಾಡಿದ ನಂತರ ನನ್ನ ಅಮ್ಮನ ಬೆವರ ವಾಸನೆ ಕೇಳಿದರೆ ನನಗೆ ನಮ್ಮ ಬಂದರು ಅಂತ ಆಗ್ತಾ ಇರಲಿಲ್ಲ. ಕುಂಜುಮ ಅಮ್ಮನವರು ಅಸುದೂರದಿಂದ ಬರುವಾಗ, ಆ ಬೆವರು ಸುರಿಸ್ತಾ ಬರುವಾಗ ಆ ಬೆವರ ವಾಸನೆ ನೋಡಿದರೆ ನಾನು ಕುಡಿದಾಡ್ತಾ ಇದ್ದಂತೆ, ಅಮ್ಮ ಬಂದು ಅಂತ. ಹಾಗೆ ನನಗೆ ಜಾತಿ ಅನ್ನೋದಿಲ್ಲ. ಬ್ಯಾರಿಯೂ ನಾನೇ, ಹಿಂದೂ ನಾನೇ, ಕ್ರಿಶ್ಚಿಯನೂ ನಾನೇ. ಇನ್ನೊಂದು ನಾನು ಪ್ರಾಮುಖ್ಯವಾಗಿ ಹೇಳಬೇಕಾದ್ದು, ನಮ್ಮ ಭಾರತೀಯ ಶಾಲೆಯ ಬಗ್ಗೆ ಹೇಳುವಾಗ ಕೆ ರಾಮ್ ಭಟ್, ರಾಮ್ ಮಾಸ್ಟರ್ ಬಗ್ಗೆ ಬಹುಶಃ ನನಗೆ ಇವಾಗಲೂ ಅನ್ನಿಸ್ತಾ ಇದೆ, ನನ್ನ ಹತ್ರ ಇದ್ದಾರ ಅನ್ನುತ್ತೆ. ಆ ರೀತಿ ನನಗೆ ಫೀಲ್ ಆಗುತ್ತೆ. ನಮ್ಮದೊಂದು ತಂಡ ಇತ್ತು ಆವಾಗ, ಬಹಳ ತುಂಟಾಟ ಮಾಡೋರು. ಎಲ್ಲೂ ಆ ಕಡೆ ಕೆಳಗಡೆ ಹೋಗಿ ಮಾವಿನ ಮರಕ್ಕೆ ಕಲ್ಲೆಸೆಯೋದು, ಈ ಕಡೆ ಹೋಗಿ ಏನಾದರೂ ಮಾಡೋದು. ಬಂದರೆ ಹೊಡೆತ, ಕೈ ನೀಡು ಕೊಡು, ಕೈಗೆ ಎಷ್ಟು ಬೇಕೋ ಅಷ್ಟು. ಒಂದು ದಿವಸ ಹೊಡೆದ್ರು ಬೆತ್ತ ಮುರಿಯಿತು. ಆಗ ಹೇಳಿದೆ, ಸರ್ ಒಂದು ಸ್ವಲ್ಪ ಯಾಕೋ ಎಲ್ಲಿ ಓಡೋಗ್ತೀಯಾ? ಇಲ್ಲ ಬರ್ತೇನೆ. ಇಲ್ಲಿ ಹಿಂದ್ಗಡೆ ಒಂದು ನೆಲ್ಲಿ ಮರ ಇತ್ತು, ಹೋದೆ, ಒಂದು ನೆಲ್ಲಿ ಮರ ತೆಗೆದು ಮುರಿದು ತೆಗೆದುಬಂದು ಕೊಟ್ಟೆ, ಸರ್ ಹೊಡಿ ಈಗ. ಆಗ ಅವರಿಗೆ ನಗು ಬಂದು, ಈಗ ಹಿಡ್ಕೊಂಡ್ರು, ಅಪ್ಪ ಹಿಡ್ಕೊಂಡ್ರು. ಆ ಅಪ್ಪಗೆ
ಈಗಲೂ ನನಗೆ ಹಾಗೆ ಅನ್ನಿಸ್ತಾ ಇದೆ, ಕೆ ರಾಮದಾಸು ನನ್ನ ಹಿಂದುಗಡೆಯಿಂದ ಬಂದು ನನ್ನನ್ನು ಹಿಡ್ಕೊಂಡಿದ್ದಾರೆ ಅಂತ. ಇವತ್ತು ಅದೇ ಬೆತ್ತ ಯಾರೋ ನಮ್ಮ ಗೆಳೆಯರು ಹೇಳಿದರು, ಬೆತ್ತದಲ್ಲಿ ಬೀಳ್ತಾ ಇತ್ತು ಅಂತೇಳಿ. ಇವತ್ತು ಬೆತ್ತ ಶಾಲೆಗೆ ಬರೋದು ಬಿಡಿ, ಕಂಪೌಂಡ್ ಹತ್ತಿರ ಬಂದರೂ ಕೂಡ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಹೋಗುತ್ತೆ. ನನ್ನ ಮಗನಿಗೆ ಹೊಡೆದ್ರು, ಕೈಕಾಲು ಮುರಿದ್ರು, ಸೊಂಟ ಮುರಿದ್ರು, ನಾಲಿಗೆ ಸೀಳಿದ್ರು, ಏನು ಬೇಕು ಯಾವುದನ್ನು ಮಾಡಲಿಕ್ಕಾಗುತ್ತೆ ಅದಲ್ಲೆಲ್ಲ ಮಾಡ್ತಾರೆ. ಮಕ್ಕಳಿಗೆ ಹೆದರಿಕೆ ಅನ್ನೋದು, ಹೆದರಿಕೆಗಿಂತ ಒಂದು ಭಯ, ಒಂದು ಶಿಸ್ತು ಅದು ಇಲ್ಲದೇ ಇದ್ದರೆ ಅವರು ಮುಂದುವರಿಯೋದು ಸಾಧ್ಯ ಇಲ್ಲ. ಇವತ್ತಿನ ದಿನಮಾನದಲ್ಲಿ ನೀವು ನೋಡ್ತಾ ಇರಬಹುದು, ನನಗೆ ಬಹಳಷ್ಟು ಸಂಕಟ ಆಗ್ತದೆ. ನಮ್ಮ ಅಂಗಡಿಗಳಲ್ಲಿ ಎಲ್ಲಿ ಹೋದರೂ ನೋಡಿದ್ರು ಮಕ್ಕಳು. ನಾವು ಶಾಲೆಗೆ ಹೋಗುವ ಇದ್ದಿದ್ದೆ 2 ಅಂಗಡಿ, ಯಾರು ಅಂಗಡಿಗೆ ಹೋಗುವಾಗಿರಲಿಲ್ಲ. ಇವತ್ತು ಏನಿಲ್ಲ, ಅಂಗಡಿ ಬಾಗಿಲಲ್ಲೇ ಇರೋದು ಅವರು. ಅವರ ವಾಸಸ್ಥಾನ ಅಂಗಡಿ. ಶಾಲೆಗೆ ಯಾವಾಗ ಹೋಗ್ತಾರ, ಯಾವಾಗ ಹಿಂದಕ್ಕೆ ಬರ್ತಾರ ನನಗಂತೂ ಗೊತ್ತಿಲ್ಲ. ಇನ್ನೊಂದು ನಾನು ಹೇಳಲೇಬೇಕಾದ ವಿಚಾರ ಏನು ಅಂತಂದರೆ, ಬರುವಾಗ ಸ್ವಲ್ಪ ವಿಷ ಕುಡಿದು ಬಂದೆ ನಾನು. ವಿಷ ಎಂದರೆ ಬೇರೆ ಏನಲ್ಲ, ಅದು ಆ ಪ್ಲಾಸ್ಟಿಕ್ ಬಾಟಲಿನಲ್ಲಿ ಬರುತ್ತಲ್ಲ ನೀರು, ದಯವಿಟ್ಟು ಬೇಸರ ಮಾಡಬೇಡಿ ಉಮೇಶ್. ಪ್ಲಾಸ್ಟಿಕ್ಗೆ ನಾನು ಕಡು ವಿರೋಧಿ. ಇವಾಗ ಮನುಷ್ಯನಿಗೆ ಬರುವ ಅನಾರೋಗ್ಯದಲ್ಲಿ ಮುಖ್ಯ ಪಾಲು ಯಾವುದು ಅಂತಂದರೆ, ಒಂದು ಸಕ್ಕರೆ, 2ನೇದು ಪ್ಲಾಸ್ಟಿಕ್. ಈ ಎರಡನ್ನು ನಮ್ಮ ತಡೆದರೆ ಅರ್ಧಕ್ಕರ್ಧ ಅನಾರೋಗ್ಯವನ್ನು ನಾವು ತಡಿಬಹುದು. ಇವಾಗ ಇಷ್ಟೆಲ್ಲ ನಾವು ನೀರು ಕುಡಿದಿದ್ದೇವೆ, ಮತ್ತು ಇನ್ಯಾವುದೋ ಒಂದು ಪಾನೀಯ ಮಾಡಿದ್ದಾರೆ. ಪಾನೀಯದ ಘಟಕರಿಗೂ ಒಂದು ಕಿವಿ ಮಾತು, ದಯವಿಟ್ಟು ನಿಮಗೆ ಸಾಧ್ಯ ಆದರೆ ಆ ಪ್ಲಾಸ್ಟಿಕನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಮಾಡಿ, ಅದಕ್ಕೆ ಅದು ಒಳ್ಳೆಯದು. ಯಾಕೆಂದರೆ ಸಮಾಜದ ದೃಷ್ಟಿಯಿಂದ ಅದು ಒಳ್ಳೆಯದು. ಇನ್ನೊಂದು, ಇಷ್ಟೊಂದು ನಾವು ಪ್ಲಾಸ್ಟಿಕನ್ನು ಹರಡಿಕೊಂಡು ಹೋಗ್ತೇವೆ. ದಯವಿಟ್ಟು ಶಾಲಾ ಮಕ್ಕಳು ಕೇಳ್ತಾ ಇದ್ದರೆ ದಯವಿಟ್ಟು ಗಮನಿಸಿ, ಎಲ್ಲವನ್ನ ಹೆಕ್ಕಿ ಒಂದು ಕಡೆ ಜೋಡಿಸಿ, ಇಲ್ಲೇ ಕುರ್ನಾಡಿನ ಆ ಕಸ ವಿಲೇವಾರಿ ಮಾಡುವಂತಹ ಘಟಕ ಇದೆ, ಅಲ್ಲಿಗೆ ಕೊಂಡು ಹೋಗಿ ಹಾಕಿ. ದಾರಿಯಲ್ಲಿ ಎಸೆದಿರ್ಬೋದು ಯಾರಾದರೂ, ಎಲ್ಲವನ್ನ ಹೆಕ್ಕಿ. ಪ್ಲಾಸ್ಟಿಕ್ ಇಲ್ಲದೆ ಇದ್ದರೆ ಅರ್ಧಕ್ಕರ್ಧ ನಮ್ಮ ಜೀವಮಾನದ ವಯಸ್ಸಿನ ಅಂತರ ಮೇಲೆ ಹೋಗುತ್ತೆ, ಖಂಡಿತವಾಗಿ ಹೋಗುತ್ತೆ. ಅದರ ಜೊತೆಗೆ ನನ್ನ ಈ ಶಾಲೆಯ, ನನ್ನ ಅಮ್ಮನ ಪರಿಸರ ಹಸಿರು ಸೆರಗಿನಲ್ಲಿ ಮುಚ್ಚಿಕೊಂಡಿರಲಿ ಅಂತ ನಾನು ಭಾವಿಸ್ತೇನೆ. ನನಗೊಂದಷ್ಟು ಬರೆಯುವ ಹುಚ್ಚು, ಅಥವಾ ನಾಟಕದ ಹುಚ್ಚು, ಅಥವಾ ಕವನದ ಹುಚ್ಚು, ಇದು ಯಾವುದಾದ್ರೂ ಹಿಡಿಸಿದರೆ ಅದು ನಮ್ಮ ಭಾರತೀಯಮ್ಮನ ಕೃಪೆ. ಅದು ನಾನು ಬರೆಯೋದು ಅಂಥದ್ದು ನಾನಲ್ಲ ಬರೆಯೋದು. ನನ್ನಮ್ಮ ನನ್ನ ಕಿವಿಗೆ ಹೇಳ್ತಾರೆ, ಬಡಿಯಮ್ಮ ಹೀಗೆ ಅಂತೇಳಿ. ಒಂದೆರಡು ನಾಟಕದಲ್ಲಿ ಪ್ರಶಸ್ತಿ ಬಂದಿದ್ದರೆ ಅದರ ಪಾಲು ಭಾರತೀಯಮ್ಮನಿಗೆ ಮತ್ತು ನನ್ನ ಮುದುಗಾರಿಕೆ ಶಾಲೆಗೆ. ಅದ್ರ ಜೊತೆಗೆ ನನ್ನ ಹೈಸ್ಕೂಲನ್ನು ಕೂಡ ನಾನು ನೆನೆಸ್ಕೊಳ್ತೇನೆ. ಅದ್ರ ಜೊತೆ ಗೌರ್ಮೆಂಟ್ ಕಾಲೇಜಿಗೂ ಕೂಡ ನೆನೆಸ್ತೇನೆ. ಆದರೆ ಅದನ್ನು ಅಷ್ಟೊಂದು ನೆನೆಸೋದಿಲ್ಲ, ಯಾಕಂದರೆ ಅದರಲ್ಲಿ ನಾವು ಕಲಿಯೋದಕ್ಕಿಂತ ಬೇರೆ ಕಲಿತಿದ್ದೆ ಜಾಸ್ತಿ. ಇಷ್ಟೊಂದು ಚೆನ್ನಾದ, ಇಷ್ಟೊಂದು ಅಚ್ಚುಕಟ್ಟಾದ, ಇಷ್ಟೊಂದು ಪರಿಪೂರ್ಣವಾದ ಒಂದು ಸುಂದರವಾದ ಸಂಜೆಯನ್ನು ನೀವು ಮಾಡಿಕೊಟ್ಟಿದ್ದೀರಲ್ಲ, ನಿಮಗೆಲ್ಲ ನಮೋ ನಮಃ. ನನ್ನ ಮಾತುಗಳು ಒಂದಷ್ಟು ಚುಚ್ಚುವ ಹಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ಲಿಗೂ ನಮಸ್ಕಾರ. ನನ್ನ ಮಾತನ್ನು ಅನ್ನಿಸ್ತೇನೆ. ಪ್ರಮುಖ ರಾಯಭಾರಿಗಳೇ, ಯಶಸ್ವಿ ಕಾರ್ಯಕ್ರಮದ ಹಿಂದಿರುವ ಎಲ್ಲ ಪ್ರೀತಿಯ ಬಂಧುಗಳೇ, ತಮಗೆ ನನ್ನ ಅಭಿನಂದನೆಗಳು. ಬಹಳ ಸಂತೋಷವಾಗಿದೆ. ಈ ಶಾಲೆ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಕು ಎಂದಾಗ ನಾನು ಪ್ರೀತಿಯಿಟ್ಟು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ರೀತಿ ಅಭಿವೃದ್ಧಿಗೆ ದುಡಿದ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಪ್ರಾಮಾಣಿಕವಾಗಿ ಮಾಡುವ ಕೆಲಸಕ್ಕೆ ದೇವರ ಆಶೀರ್ವಾದ ಯಾವಾಗಲೂ ಇರ್ತದೆ ಎಂಬುದಕ್ಕೆ ಈ ಮುಡಿಪು ಭಾರತಿ ಶಾಲೆಯೇ ಕಾರಣ. ಯಾಕಂತ ಹೇಳಿದರೆ ಈ ಭಾರತಿ ಶಾಲೆ ಹಿರಿಯರು ಇದಕ್ಕೆ ಮಾಡಿದಂಥ ತ್ಯಾಗ, ಆ ಸೇವೆ ಇವತ್ತು ಈ ಶಾಲೆಯಲ್ಲಿ ಎದ್ದು ಕಾಣ್ತಾ ಇದೆ. ಈ ಶಾಲೆಯ ಹಲವಾರು ಹಿಂದಿನ ನಮ್ಮ
ಕಲಿಸಿದಂಥ ಶಿಕ್ಷಕರಾಗಲಿ, ಈ ಸಂಸ್ಥೆಯ ವ್ಯವಸ್ಥಾಪನೆಯನ್ನು ಮಾಡಿದಂಥ ವ್ಯವಸ್ಥಾಪಕರಾಗಿದ್ದಂತಹ ನಮ್ಮ ವೆಂಕಟರಮಣ ಭಟ್ರು ಹಾಗೂ ಅವರ ಮಕ್ಕಳು, ಮುಖ್ಯವಾಗಿ ಸಂಚಾಲಕರಾಗಿರತಕ್ಕಂತಹ ಸುಬ್ರಹ್ಮಣ್ಯ ಭಟ್, ಇವರು ಈ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಹಲವಾರು ಸಲ ಕೆಲವು ಚಿಂತನೆಗಳನ್ನು ಮಾಡುತ್ತಾ ಈ ಮುಂದುವರಿಸುವುದು ಹೇಗೆ ಎಂಬಂಥ ಒಂದು ಭಾವನೆಯಲ್ಲಿ ಅವರ ತಮ್ಮ ರಾಮಕೃಷ್ಣ ಭಟ್ ತುಂಬ ಆಲೋಚನೆಯಲ್ಲಿದ್ದರು. ಆ ಸಮಯದಲ್ಲಿ ಈ ಖಾಸಗಿ ಶಾಲೆಗಳ ವೈಪೋಟಿಯಿಂದ ಈ ಶಾಲೆಗೆ ಬರುವಂಥ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇತ್ತು. ಅಂಥ ಸಮಯದಲ್ಲಿ ಇವರು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ತನ್ನ ಕೈಯಿಂದ ಎಷ್ಟು ಪ್ರಯತ್ನ ಪಟ್ಟರೂ ಅದು ಮುಂದುವರಿಯುವಂಥ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಅವರು ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿಗಳಲ್ಲಿ ನಮ್ಮ ನಿಶ್ಚಲ್ ಶೆಟ್ಟಿ ಹಳೆ ವಿದ್ಯಾರ್ಥಿ ಮುಖಂಡ, ಇವರು ಮಾಡಿದಂಥ ಸೇವೆ ಅನನ್ಯ. ತನ್ನ ಕೃಷಿ ಬದುಕಿನೊಂದಿಗೆ ಮುಡಿಪು ಪರಿಸರದಲ್ಲೂ ಈ ಶಾಲೆಯಲ್ಲೂ ತನ್ನ ಕೃಷಿ ಉದ್ಯಮವನ್ನು ಮಕ್ಕಳಿಗೆ ಆ ಕೃಷಿ ಚಟುವಟಿಕೆಗಳ ಬಗ್ಗೆ ತಿಳಿ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಈ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಯಾಕೆಂತೇಳಿದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾಧಾರಣ ಅವರ ವಾಟ್ಸಪ್ ಗ್ರೂಪಲ್ಲಿ ಒಂದು 5,000 ಜನರನ್ನು ಸೇರಿಸಿ ಇದಕ್ಕೆ ಸೇರಿಸುವಂಥ ಕೆಲಸ ಅದು ತುಂಬ ದೊಡ್ಡದು. ಈ ಹಳೆ ವಿದ್ಯಾರ್ಥಿಗಳು ಒಬ್ಬರಿಗೊಬ್ಬರು ಪರಿಚಯ ಇಲ್ಲ. ಒಂದು ಇಲ್ಲಿ ವಿದ್ಯಾರ್ಜನೆ ಮಾಡಿ ಮುಂದಕ್ಕೆ ಹೋಗುವಾಗ ಅಲ್ಲಿಂದಲೇ ಅವರ ಮರೆತು ಹೋಗ್ತಾರೆ. ಆದರೆ ಇದನ್ನು ಎಲ್ಲವನ್ನು ಒಗ್ಗಟ್ಟು ಮಾಡುವಂಥ ಪ್ರಯತ್ನ ಅವರಲ್ಲಿ ತುಂಬ ಆಗಿದೆ. ಅದಕ್ಕಾಗಿ ನಾನು ನಿಶ್ಚಲ್ ಶೆಟ್ಟಿ ಮತ್ತು ಅವರ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳು ಇದಕ್ಕೆ ಉಮೇಶ್ ಕೆ ಅವರು ಕೂಡ, ಮೊಹಮ್ಮದ್ ಅಸ್ಗರ್, ರಾಮಕೃಷ್ಣ ಭಟ್ ಇವರಿಗೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೆ. ಹಿಂದಿನ ನಮ್ಮ ಶಿಕ್ಷಕರಾಗಿದ್ದಂಥವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾಗ್ತದೆ. ನಮ್ಮ ಪಿ ರಾಮ್ ಮಾಸ್ಟ್ರೆ ಹಾಗೂ ಕೆ ರಾಮ್. ಪಿ ರಾಮ್ ಮಾಸ್ಟ್ರು ತುಂಬ ಗಂಭೀರ ಸ್ವಭಾವದವರಾಗಿದ್ದು ಅವರನ್ನು ನೋಡುವಾಗಲೇ ಒಂದು ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು. ಅವರು ಯಾವಾಗಲೂ ಅವರ ಮನಸ್ಸು ಒಳ್ಳೆದಿದ್ದರು, ಅವರು ನೋಡುವಾಗ ಯಾವಾಗಲೂ ಕೋಪದ ಹಾಗೆ ಇದ್ದವರಾಗೆ ಇರ್ತಾಯಿದ್ರು. ನಾವು ಶಾಲೆಗೆ ಬರುವಾಗಲೂ ಕೂಡ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಹಾಗೆ ನಮ್ಮ ಕೆ ರಾಮ್ ಮಾಸ್ಟ್ರೆ ತುಂಬ ಸೌಮ್ಯ ಸ್ವಭಾವ, ಯಾವಾಗಲೂ ತಮಾಷೆ ಮಾತಾಡುತ್ತಾ ಒಳ್ಳೆಯ ರೀತಿಯಲ್ಲಿ ಮಕ್ಕಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು. ನಮ್ಮ ಲೀಲಾ ಟೀಚರ್ ಹಾಗೆ ಸುಧಾ ಟೀಚರ್ ಇವರೆಲ್ಲರೂ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿಯಾಗಲಿ, ಶತಮಾನೋತ್ಸವವನ್ನು ಕಾಣಲಿ ಎಂದು ಹೇಳುತ್ತಾ ನನಗೆ ಹಳೆ ವಿದ್ಯಾರ್ಥಿಯಾಗಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಿಮ್ಮೊಂದಿಗೆ ಸೇರಿಕೊಳ್ಳಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅತಿಥಿಗಳಿಗೆ ನೀಡ್ತಾ ಇರುವಂತಹ ಫಲವಸ್ತುಗಳ ಹಲಸಿನ ಹಣ್ಣಿನ ಗಿಡವನ್ನು ನಮಗೆ ರಿಯಾಯಿತಿ ದರದಲ್ಲಿ ಸರಬರಾಜು ಮಾಡಿದರು ಶ್ರೀಯುತ ಚಂದ್ರಶೇಖರ್ ಗಟ್ಟಿಯವರು. ಪ್ರಧಾನ ಕಾರ್ಯದರ್ಶಿಯವರು ಅಸ್ಗರ್ ವೇದಿಕೆ ಬರಬೇಕು. ನಮ್ಮ ಚಂದ್ರಶೇಖರ್ ಗಟ್ಟಿಯವರು ನಮ್ಮ ಹಳೆ ವಿದ್ಯಾರ್ಥಿ ಕೂಡ ಎಂಬುದು ನಮ್ಮ ಹೆಮ್ಮೆಯ ವಿಷಯ. ಪ್ರಗತಿಪರ ಕೃಷಿಕರು, ಅವರಿಗೆ ಈ ಸಂದರ್ಭದಲ್ಲಿ ನಾವು ವಿಶೇಷವಾದ ಗೌರವವನ್ನು ಸಲ್ಲಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಡೆದಂಥ ಅಮೃತ ಭಾರತಿ ವೈಭವ ಎಂಬ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರದೇ ಮನೆಯ ಮುಂಭಾಗದ ಶ್ರೀದೇವಿ ಕಾಂಪೌಂಡ್ ಕಾರ್ಯಗಳಿಂದ ನಾವು ಅಮೃತ ಭಾರತಿ ಮೆರವಣಿಗೆ ಆರಂಭಿಸಿದ್ದೆವು. ಈ ಸಂದರ್ಭದಲ್ಲಿ ನಮ್ಮ ಅಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿದವರು ಚಂದ್ರಶೇಖರ್ ಗಟ್ಟಿ ಮತ್ತು ಅವರ ಸಹೋದರರು ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ತುಂಬ ಹೃದಯ ಸಹಕಾರ ನೀಡಿದ್ದಾರೆ. ಶ್ರೀಯುತ ಚಂದ್ರಶೇಖರ್ ಗಟ್ಟಿ ಅವರಿಗೆ ನಾನು ಅಮೃತ ಮಹೋತ್ಸವ ಸಮಿತಿ ಮತ್ತು ಭಾರತ ಶಾಲೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಸಾರ್ಥಕ ಅಮೃತ ಮಹೋತ್ಸವ ಸಮಿತಿಯ ಕೋಶಾಧಿಕಾರಿ ಶ್ರೀಯುತ ಕೆ ರಾಮಕೃಷ್ಣ ಭಟ್. ಭಾರತಿ ಶಾಲೆಯ ಬಂಧುಗಳು, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿ ನಮಗೆ ಹರಸಿದಂತಹ ನಮ್ಮ ಆತ್ಮೀಯರು ಪ್ರಶಾಂತ್ ಕಾಜವ್ ಅವರು ಹೇಳಿದ್ರು ಈಗಾಗಲೇ, ಅವರು ಬೆನ್ನ ಹಿಂದೆ ಇದ್ದ ಕಾರಣ ನಮಗೆ ಮುಂದೆ ಆಗಲಿಕ್ಕೆ ಒಂದು ಧೈರ್ಯ ಬಂತು. ಅವರ ಆ ಒಂದು ಸಲಹೆ, ಆವತ್ತಿನ ಅವರು ಕೊಟ್ಟಂತಹ ಸಲಹೆ ಇವತ್ತು ಸಾಕಾರ ರೂಪವನ್ನು ತಳೆದು ನಮ್ಮ ಮುಂದೆ ನಿಂತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು
ಅವರ ಬಗ್ಗೆ ಹೇಳುವುದಾದರೆ ತುಂಬ ಹೇಳಬೇಕಾಗ್ತದೆ. ಯಾಕಂದರೆ ಈಗ ಸಮಯದ ಅಭಾವ ತುಂಬ ಇದೆ. ಅವರ ವೈಯಕ್ತಿಕವಾದ ಕೊಡುಗೆಯನ್ನು ನೀಡುವ ಒಂದಿಗೆ MRPL ಅವರ ಪಕ್ಕದಲ್ಲೇ ಕೂತಿದ್ದಾರೆ MRPL ಪ್ರತಿನಿಧಿಯವರು. ಆ MRPLನ ಒಂದು ಕೊಂಡಿಯನ್ನು ಅಂದರೆ ಸಂಪರ್ಕವನ್ನು ಕಲ್ಪಿಸಿ ನಮಗೆ ಅವರ ಆ ಕೊಡುಗೆಗೆ ಒಂದು ದಾರಿಯನ್ನು ತೋರಿಸಿಕೊಟ್ಟಂತಹ ಅವರು ನಮ್ಮ ಹಳೆ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ರಾಧಾಕೃಷ್ಣ ಅವರಿಗೆ ಅವರ ಈ ಒಂದು ಸಹಕಾರಕ್ಕಾಗಿ, ಶಾಲೆ ಮೇಲೆ ಅಭಿಮಾನಕ್ಕಾಗಿ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬರು ಸಂತೋಷ್ ಕುಮಾರ್ ರೈ ಅವರು ಕೂಡ ಹಾಗೆ ಈಗಾಗಲೇ ಹೇಳಿದರು, ಅವರು ಈ ಶಾಲೆಯ ಹಳೆ ವಿದ್ಯಾರ್ಥಿ ಅಲ್ಲದೇ ಇದ್ದರೂ ಕೂಡ ಈ ಶಾಲೆ ಮೇಲೆ ಏನೋ ಒಂದು ಅಭಿಮಾನ ಅವರಿಗೆ. ಅವರು ಮೈಸೂರು ಎಲೆಕ್ಟ್ರಿಕಲ್ಸ್ ಕಂಪನಿಯ ಅವರು ಮುಖ್ಯಸ್ಥರಾಗಿರುವಾಗ ಕೂಡ ಈ ಶಾಲೆಗೆ ಅವರಿಂದ ಆಗುವಂಥ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮೊಂದಿಗಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ಕಂಬಳ ಸಮಿತಿಯ ಅಧ್ಯಕ್ಷರು. ಅವರು ಕೂಡ ನಮಗೆ ಈ ಶಾಲೆಗೆ ಶುಭಾಶಯವನ್ನು ಹಾರೈಸಿದ್ದಾರೆ, ಶುಭವನ್ನು ಕೋರಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ಸುಕನ್ಯಾ ರೈ ಅವರು ಕೂಡ ಹಾಗೆ ಅವರ ಬಾಳೆಪುಣಿ ಪಂಚಾಯತ್ನ ಅಧ್ಯಕ್ಷರಾಗಿ ಬಾಳೆಪುಣಿ ಪಂಚಾಯತ್ನಲ್ಲಿ ಅವರ ಮೀಟಿಂಗ್ನಲ್ಲಿ ಅವರು ಶಾಲೆಯ ಬಗ್ಗೆ ಅವರ ಮೆಂಬರ್ಸ್ ಅದರಲ್ಲಿ ಕೂಡ ತುಂಬ ಮಂದಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಿದ್ದರು. ಆ ಪಂಚಾಯತಿಂದ ಸಿಗುವಂಥ ಅನುದಾನವನ್ನು ಕೂಡ ಕೊಡಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ಶ್ರೀ ಜಗದೀಶ್ ಆಳ್ವ ನಾರೇಗುತ್ತವರು, ಇವರು ಕೂಡ ಹಾಗೆ ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಅವರು ಉದ್ಯಮಿಗಳು ಕೂಡ ಮತ್ತು ಈ ಶಾಲೆಗೆ ಶುಭಾಶಯವನ್ನು ಹಾರೈಸಿದ್ದಾರೆ. ಅವರಿಗೆ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶಿಹಾಬ್ ಕಲಂದರ್ ಅವರು ನಮ್ಮ ಗುರುವಂದನೆಗೆ ಬಂದಾಗ ಬಹುಶಃ ಅವರು ಇವತ್ತು ಮಾತಾಡಲಿಕ್ಕೆ ಕೊಡ್ತಿದ್ರೆ ಬಹಳ ಒಂದು ಉತ್ಸಾಹವಾಗಿ ಮಾತಾಡ್ತಿದ್ರು. ಸಮಯ ಅಭಾವಕ್ಕಾಗಿ ಅವರು ಬಹುಶಃ ಮಾತಾಡಲಿಲ್ಲ. ಅವರು ಬಹಳ ಒಂದು ಈ ಶಾಲೆಯ ಬಗ್ಗೆ ಅಭಿಮಾನ, ಅವರ ವೈಯಕ್ತಿಕ ಮತ್ತು ಅವರ ತಂದೆ ಕೂಡ ಇಲ್ಲೇ ಕಲ್ತದ್ದು. ಅವರ ತಂದೆ ಕೂಡ ಮತ್ತು ಅವರ 3 ತಮ್ಮಂದಿರು ಕೂಡ ಇಲ್ಲೇ ಕಲಿತ ಒಂದು ಇದರಲ್ಲಿ ಅವರ ವೈಯಕ್ತಿಕ ಒಂದು ಅವರ ಸಂಸ್ಥೆಯಿಂದ ಈ ಒಂದು ನಮಗೆ ಹೆಮ್ಮೆ ಅಂದರೆ ಅವರು ಒಂದು ಓನ್ ಸಂಸ್ಥೆ. ಅವರ ಒಂದು ಶಿಕ್ಷಕರಿಗೆ ಮತ್ತು ಇಂಜಿನಿಯರ್ಗಳಿಗೆ ವ್ಯತ್ಯಾಸವನ್ನೆಲ್ಲ ಹೇಳಿದರು. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಪ್ರಶಾಂತ್ ಗಟ್ಟಿ ಅವರು ಕೂಡ ಹಾಗೆ ನಮಗೆ ಬೆನ್ನು ತಟ್ತಾ ಇರುವಂಥವ್ರು. ನಮ್ಮ ಆರ್ಥಿಕ ಸಮಿತಿಯಲ್ಲಿ ನಾವು ಪ್ರಥಮವಾಗಿ ಗುರುತಿಸಿದ್ದೇ ನಮ್ಮ ಪ್ರಶಾಂತ್ ಗಟ್ಟಿ ಅವರನ್ನು. ನಮಗೆ ಅವರು ಆರ್ಥಿಕ ಸಮಿತಿಯ ಒಂದು ಮುಖ್ಯಸ್ಥರಾಗಿ ಕೂಡ ನಮ್ಮೊಂದಿಗೆ ಈ ಅಮೃತ ಮಹೋತ್ಸವ ಆರಂಭ ಆದಂದಿನಿಂದ ನಮ್ಮೊಂದಿಗೆ ಅವರು ನಮಗೆ ಸಹಕಾರವನ್ನು ಅಂದರೆ ಪ್ರೋತ್ಸಾಹವನ್ನು ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಅವರು ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಿಶೋರ್ ನಾಗೋರಿ ಅವರು ಕೂಡ ಬಹಳ ಹೊಸಬರು ಈ ವೇದಿಕೆಗೆ. ಅಂದರೆ ಇದರಲ್ಲಿ ಸಾಧಾರಣ 90% ಎಲ್ಲ ನಮ್ಮ ಓಲ್ಡ್ ಫ್ರೆಂಡ್ಸ್. ಅವರು ಹೊಸಬರಾದರೂ ಕೂಡ ಈ ಶಾಲೆ ಮೇಲೆ ಅಭಿಮಾನ ಇಟ್ಟು ನಮ್ಮೊಂದಿಗೆ ಬಂದ ನಮ್ಮ ಶಾಲೆಗೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ಅಶ್ರಫ್ MK ಅವರು ನಮ್ಮ ಸ್ಟೂಡೆಂಟು, ನನ್ನ ಸ್ಟೂಡೆಂಟು ಕೂಡ. ಅವರು ಕೂಡ ಹಾಗೆ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಅವರು ಮಾತಾಡಲಿಕ್ಕೆ ಕೊಟ್ಟರೆ ಅವರು ತುಂಬ ಮಾತಾಡ್ತಾರೆ ಭಾರತೀಯ ಶಾಲೆ ಬಗ್ಗೆ. ಅವಕಾಶಗಳು ತುಂಬ ಮಂದಿಗೆ ವಂಚಿತರಾಗಿದ್ದಾರೆ. ಆದರೆ ಅವರಿಗೆ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ವಿಜಿತ್ ಪಜೀರು ಇವರು ನಮ್ಮ ಭಜನಾ ಮಂಡಳಿಯ ಅಧ್ಯಕ್ಷರು. ಅವರು ನಮ್ಮೊಂದಿಗೆ ಇದ್ದುಕೊಂಡು ಈ ಒಂದು ಶಾಲೆಗೆ ಶುಭವನ್ನು ಒಂದು ಒಳ್ಳೆಯ ಮನಸ್ಸಿನಿಂದ ಬಂದಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಶಂಕರಾನಂದ ಯಲವಳ್ಳಿ ಅವರು ಜ್ಯೋತಿಷ್ಯರು ಮತ್ತು ನಾಟಿ ವೈದ್ಯರು ಕೂಡ. ಅವರು ಕೂಡ ಇವತ್ತು ನಮ್ಮೊಂದಿಗೆ ಇದ್ದು ನಮ್ಮ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈಗ ನಮ್ಮ ಈ ಮೆರವಣಿಗೆ ಇವತ್ತಿನ ಆರಂಭ, ಅಮೃತ ಮಹೋತ್ಸವ ಕಾರ್ಯಕ್ರಮಗಳ ಆರಂಭ ಅಲ್ಲಿಂದ ಆಗಿದೆ, ಮುಡಿಪಿನಾರ್ ದೈವಸ್ಥಾನದಿಂದ. ಅಲ್ಲಿ ಅವರ ಮುಕ್ತೇಶ್ವರಗಿಂತ ನಮ್ಮ ಈ ಭಾರತೀಯ ಎಜುಕೇಷನ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿ ಕೂಡ ಆಗಿರುವಂಥ ಕೆ ಮುರಳಿ ಮೋಹನ್ ಭಟ್ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಮೆರವಣಿಗೆಯನ್ನು, ಅದ್ಭುತವಾದ ಮೆರವಣಿಗೆಯನ್ನು ಮುಡಿಪಿನಲ್ಲಿ ಬಹುಶಃ
ನಭೂತೋ ನ ಭವಿಷ್ಯತೆ ಅಂತ, ಭವಿಷ್ಯತೆ ಗೊತ್ತಿಲ್ಲ, ನಭೂತೋ ಖಂಡಿತವಾಗಿ ಹೇಳ್ಬೋದು. ಇದರ ಮೊದಲು ಈ ರೀತಿಯ ಒಂದು ಮೆರವಣಿಗೆ ಆಗಲಿಲ್ಲ ಅಂತ ನಾನು ನನ್ನ ಒಂದು ಅನುಭವದ ಮೇಲೆ ನನಗೆ ಅನ್ನಿಸ್ತಾ ಇದೆ. ಈ ಒಂದು ಮೆರವಣಿಗೆಯನ್ನು ಉದ್ಘಾಟಿಸಿದಂತಹ ನಮ್ಮ ಆತ್ಮೀಯರು ಶ್ರೀ ಚಂದ್ರಶೇಖರ್ ಗಟ್ಟಿ ಗುಂಡ್ಯ ಅವರಿಗೂ ಕೂಡ ನಾನು ನಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ನವೀನ್ ಡಿಸೋದ್ ಅವರು ನಮ್ಮ ಸ್ಟೂಡೆಂಟ್ ಕೂಡ ಮತ್ತು ನಮ್ಮ ಈ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಕೂಡ ನಮ್ಮೊಂದಿಗೆ ಕಾರ್ಯನಿರ್ವಹಿಸ್ತಾ ಇರುವಂಥವರು, ಅವರ ಸಹಕಾರಕ್ಕಾಗಿ ಮತ್ತು ಇವತ್ತಿನ ಈ ಉಪಸ್ಥಿತಿಗಾಗಿ ಅವರಿಗೆ ನಾನು ನಮ್ಮೆಲ್ಲ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ಅರುಣಾಕ್ಷ ಅವರು, ಇಲ್ಲಿ ನೀವು ಮುಂದೆ ಹೋದರೆ ಅಲ್ಲಿ ಕಾಣ್ತೀರಿ, ನೀವು ಒಂದು ವೀಣೆಯ ಒಂದು ಕಾಣ್ತಾ ಇದ್ದೀರಿ. ಗಂಟೆ ತುಂಬ ವೈರಲ್ ಆಗಿತ್ತು ನಮ್ಮದು, ಗಂಟೆ ಮತ್ತು ಜಾರ್ಬಂಡಿ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳ ಗ್ರೂಪ್ಗಳಲ್ಲಿ ವೈರಲ್ ಆಗಿತ್ತು. ಆ ಗಂಟೆಗೆ ಒಂದು ಉತ್ತಮ ಸ್ಥಾನವನ್ನು ಕೊಟ್ಟು ಒಂದು ವೀಣೆಯ ಆಕಾರದಲ್ಲಿ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಅದೊಂದು ಸೆಲ್ಫಿ ಪಾಯಿಂಟ್ ಆಗಿ ಮಾಡಿದ್ದೇನೆ ಅದನ್ನು ಕೂಡ. ಅದರ ಕರ್ತರು ಅವರು, ಅದನ್ನು ರಚಿಸಿದವರವರು, ಅವರಿಗೆ ಕೂಡ ನಮ್ಮಲ್ಲಿ ಪರವಾಗಿ ಪೂರಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಮನೋಜ್ ಕುಮಾರ್ CGM ಆಡಳಿತ MRPL ONGC ನಿಜವಾಗಿ ಈ ಒಂದು ದ್ವಾರ ಮತ್ತು ಇದರ ಉದ್ಘಾಟನೆ ಮಾಡಲಿಕ್ಕೆ ಇದ್ದಂಥ ಕೃಷ್ಣ ಹೆಗಡೆ ಅವರು ಬರಬೇಕಿತ್ತು. ಅವರ ಪರವಾಗಿ ಆ ಒಂದು ಸಂಸ್ಥೆಯ ಪ್ರತಿನಿಧಿಯಾಗಿ ಶ್ರೀ ಮನೋಜ್ ಕುಮಾರ್ ಅವರು ಆಗಮಿಸಿ ಇವತ್ತು ನಮ್ಮ ಈ ದ್ವಾರವನ್ನು ಮತ್ತು ಮಕ್ಕಳ ಬಾಲವಿಹಾರದ ಇದನ್ನು ಉದ್ಘಾಟಿಸಿದ್ದಾರೆ. ಅವರು ಅದಕ್ಕೆ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು 25 ಲಕ್ಷಗಳ ಅನುದಾನವನ್ನು ಅವರು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಸಂದರ್ಭದಲ್ಲಿ ನಾನು ನೆನಪಿಸಲೇಬೇಕಾದಂಥದ್ದು, ನಮ್ಮ ಎದುರು ಕಾಣ್ತಾ ಇರುವಂತಹ ಆ ಬೃಹತ್ ಒಂದು ಬಿಲ್ಡಿಂಗು, ಅದಕ್ಕೆ ಪ್ರಥಮವಾಗಿ ಕಾರಣವಾಗಿರುವಂತಹ ನಮ್ಮ ಜಗದೀಶ್ ಅಡಪ್ಪ ಅವರು. ಅಲ್ಲಿ ನೀವು ನೋಡಿರ್ಬೋದು, ಖಡ್ವಾಯಿ ಮಂಜಪ್ಪ ಶೆಟ್ಟಿ ಬ್ಲಾಕ್ ಅಂತ ಬರೆದಿದ್ದೇವೆ. ಯಾಕಂದರೆ ಅವರ ಕೊಡುಗೆ ಅದಕ್ಕೆ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ಅವರು ಮತ್ತು ಅವರ ಕುಟುಂಬದಿಂದ 6 ಮಂದಿ ಕೂಡ ಈ ಶಾಲೆಯಲ್ಲಿ ಕಲಿತದ್ದು ಅಂತ ಹೇಳಿದ್ದಾರೆ. ಅವರು ಎಲ್ಲರೂ ಸೇರಿಕೊಂಡು ಆ ಒಂದು ಕಟ್ಟಡದ ರಚನೆಗೆ ನಮಗೆ ಅವರು ಮೂಲಭೂತ ಅಂದರೆ ಸ್ಟಾರ್ಟಿಂಗಿನ ಇದನ್ನು ಅವರು ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಶಶಿಧರ್ ಪೊಯ್ಯತ್ತೈ ಗೋಯಲ್ ಅವರಿದ್ದಾರೆ, ಈ ಎಲ್ಲ ಕಾರ್ಯಕ್ರಮಗಳ ಪ್ರಸಾರವನ್ನು ಮಾಡ್ತಾರೆ. ಅವರು ಕೂಡ ನಮ್ಮ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅವರಿಗೆ ಕೂಡ ನಾನು ನಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ಈ ಒಂದು ಅಶುದ್ಧವಾದ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂಥ ತ್ಯಾಗರಾಜ್ ಅವರು, ಅವರಿಗೆ ಕೂಡ ನಾನು ನಮ್ಮೆಲ್ಲ ಪರವಾಗಿ, ಹಾಗೆ ವಿಜಯ ಡಿಸೋಜ್ ಅವರಿಗೆ ಕೂಡ ನಾನು ನಮ್ಮೆಲ್ಲ ಪರವಾಗಿ ಪೂರ್ವಕವಾಗಿ ಧನ್ಯವಾದ. ಇನ್ನು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಇರುವಂತಹ ಶ್ರೀ ವೆಂಕಟಗಿರಿ ಮತ್ತು ಅವರ ತಂಡ, ಉಮಾ ವಿಷ್ಣು ಹೆಬ್ಬಾರ್ ಅವರ ತಂಡ ಅವರಿಗೆ ಮತ್ತು ಶೈನ್ ಮ್ಯೂಸಿಕ್ಸ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ, ನಮ್ಮ ಈ ಒಂದು ಮೆರವಣಿಗೆಯ ಆರಂಭದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಶ್ರೀನಿವಾಸ್ ಶೆಟ್ಟಿ ಅವರಿದ್ದಾರೆ. ಅವರು ಕೂಡ ನಮ್ಮ ಗುರು ವಂದನೆಯಲ್ಲಿ ನಾವು ಅವರನ್ನು ಸನ್ಮಾನಿಸಿದ್ದೆವು. ಅವರು ಕೂಡ ಅವರ ಮಗಳು ಕೂಡ ಈ ಶಾಲೆಯ ವಿದ್ಯಾರ್ಥಿ. ಎಲ್ಲರೂ ಒಂದೊಂದು ರೀತಿಯಲ್ಲಿ ಈ ಶಾಲೆಗೆ ಕನೆಕ್ಟ್ ಆಗಿ ಇದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಹಾಗೆ ಎಲ್ಲ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ಈ ಶಾಲೆಯ ಅಭಿಮಾನಿಗಳು, ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಈ ಶಾಲೆಯ ಪೋಷಕರು, ಈ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಎಲ್ಲ ವಿದ್ಯಾಭಿಮಾನಿ ಈ ಸಭಾ ಸದಸ್ಯರಿಗೆ ನಾನು ಧನ್ಯವಾದವನ್ನು ಅರ್ಪಿಸ ನನ್ನ ಕಾರ್ಯಕ್ರಮಕ್ಕೆ. ಜೈ ಹಿಂದ್, ಜೈ ಭಾರತ್.